हरे कृष्णा माता जी। हरे कृष्ण माता जी। हरे कृष्णा। ಮಾತಾಜಿ ನೆಕ್ಸ್ಟ್ ಇನ್ನೊಂದು ಫೈಲ್ ಉಂಟಲ್ಲ, ಅದು ಓಪನ್ ಮಾಡ್ಬೇಕು. ಇದು ಓದಿ ಆಗ್ಲಿಲ್ಲ ಅಲ್ಲ ನಿನ್ನೆ? ಓಕೆ ಓಕೆ. ಇದ್ರಲ್ಲಿ ಒಂದು ಸ್ವಲ್ಪ ಇರುದು, ಮತ್ತೆ ನೆಕ್ಸ್ಟ್ ಪಾರ್ಟ್ 2 ಉಂಟು, ಅದು ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ, ಇದು ಓದಿ ಆಗ್ಲಿಲ್ಲ 144. ಹೌದು ಮಾತಾಜಿ. ಓಕೆ ಓಕೆ, ಆಯ್ತು ಮಾತಾಜಿ. ಓಕೆ. ಶಿವಶಂಕರ್ ಪ್ರಭುಜಿಯಿಂದ ಸ್ಟಾರ್ಟ್ ಮಾಡಿ ಓಕೆ ಪ್ರೇಯರ್ ಆಗ್ಲಿ. ಆಯ್ತು ಮಾತಾಜಿ. ಒಂದ್ ನಿಮಿಷ, ಇನ್ನೊಂದು 2 ನಿಮಿಷ ಇದೆಯಾ? ಓ ಇದೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. हरे कृष्ण। ಹರೇ ಕೃಷ್ಣ. हरे कृष्ण माताजी। ಹರೇ ಕೃಷ್ಣ. हरे कृष्ण माता जी। ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ಇಂದಿನ ತರಗತಿಯನ್ನು ಶುರು ಮಾಡೋಣ. ಶ್ರೀ ಶ್ರೀ ರಾಧಾ ಗೋವಿಂದ ಹುಳಾಯಿ ಕೋಡಿಕೆರೆ ಮಂಗಳೂರು ಇವರು ಆಯೋಜಿಸಿರುವ ಲೀಲಾಮೃತ ಪ್ರಭುಪಾದರ ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹಾಗೂ ಮಂದಿರದ ಅಧ್ಯಕ್ಷರಾದ ನಾಮನಿಷ್ಠ ಪ್ರಭುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಶ್ರೀ ರಾಧಾ ಗೋವಿಂದರಿಗೆ ಕೈ ಮುಗಿಯುತ್ತಾ, ಗೌರನಿತಾಯಿ ಮತ್ತು ನರಸಿಂಹದೇವರಿಗೆ ಕೈ ಮುಗಿಯುತ್ತಾ, ಶ್ರೀಲ ಪ್ರಭುಪಾದರಿಗೆ ಕೈ ಮುಗಿಯುತ್ತಾ ಹಾಗೂ ನನ್ನ ಗುರು ಮಹಾರಾಜರಿಗೆ ಕೈ ಮುಗಿಯುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ನನ್ಗೆ ಕಲಿಸಿದ ಎಲ್ಲ ಶಿಕ್ಷಾ ಗುರುಗಳಿಗೂ ಹಾಗೂ ನನ್ನ ಗುರುಗಳಿಗೂ ಹಾಗೂ ಇಲ್ಲಿರುವ ಎಲ್ಲ ಮಾತಾಜಿ ಅವರಿಗೂ ಪ್ರಭುಜಿ ಅವರಿಗೂ ಮತ್ತು ಇಲ್ಲಿರುವ ಎಲ್ಲ ಶಿಕ್ಷಕರಿಗೂ ನನ್ನ ವಂದನೆಗಳು. ಪ್ರಾರ್ಥನೆಯಲ್ಲಿ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಂದಿನ ತರಗತಿಯನ್ನು ಮುಂದುವರಿಸುವ ಮೊದಲು ನಾವು ಇವತ್ತು ಈ ಒಂದು ಅಜ್ಞಾತ ಸ್ನೇಹಿತ ಇದರ ಅಂತಿಮ ಭಾಗವನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ಅಧ್ಯಾಯದಲ್ಲಿ ಏನೆಲ್ಲ ಈ ಮೊದಲು ಕಂಡ್ವಿ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇದ್ರಲ್ಲಿ ಹೇಳ್ತಾರೆ ಪ್ರಭುಪಾದರು, ಗಾಂಧೀಜಿಯವರು ಎಲ್ಲಾ ಮತವರ್ಗಗಳ ಜನರನ್ನು ಒಗ್ಗೂಡಿಸುವುದಕ್ಕಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ಆರಂಭಿಸಿದ್ರು. ಅದರ ಪರಿಣಾಮ ಏನಾಯ್ತಂತ ಹೇಳಿದ್ರೆ, ಅದು ಒಗ್ಗೂಡುವ ಬದಲು ಅಲ್ಲಿ ಇದು ಭಾರತ ಮತ್ತು ಪಾಕಿಸ್ತಾನ ಅಂತ 2 ದೇಶಗಳ ವಿಭಜನೆ ಆಯ್ತಂತ ಹೇಳ್ತಾರೆ. ಒಂದು ಹಿಂದೂ ಮುಸ್ಲಿಮರ ನಡುವೆ ಘರ್ಷಣೆ ಮತ್ತೆ ದೇಶಗಳ ನಡುವೆ ಹೋರಾಟ ಹೊಡೆದಾಟ ಎಲ್ಲವೂ ಆಯ್ತು. ಒಂದಾಗುವ ಬದಲು ಅವರು ಅದು ಸಿಡ್ದು ಹೋಯ್ತು 2 ದೇಶಗಳು. ಮತ್ತೆ ಇಲ್ಲಿ ಹಿಂದೂಗಳು ಮುಸ್ಲಿಮಾನರ ಮಸೀದಿಗಳನ್ನು ಹೊಡೆದಾಕುದು, ಮುಸ್ಲಿಮಾನರು ಹಿಂದೂಗಳ ವಿಗ್ರಹಗಳನ್ನೆಲ್ಲ ಹೊಡೆದಾಕುದು, ಈ ತರವೇ ಎಲ್ಲ ನಡೀತಿತ್ತು. 2 ದೇಶದವರನ್ನು ಇಲ್ಲಿ ನಾವು ಅಜ್ಞಾನಿಗಳಂತ ಹೇಳ್ಬೋದು. ಯಾಕೆಂದ್ರೆ ದೇವರೆಂಬುದು ಅವರಿಗೆ ಹಿಂದೂ ಅಲ್ಲ, ಯಾವ ಒಂದು ಪ್ರತ್ಯೇಕ ಧರ್ಮಕ್ಕೆ ಸೇರಿದವರಲ್ಲ. ಹಿಂದೂ ಆಗ್ಲಿ ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ದೇವರು ಒಬ್ಬನೇ. ಆದ್ರೆ ಇಲ್ಲಿ ಇವರು ಆ ರೀತಿ ಜಗಳಾಡ್ತಾ ಇದ್ರು. ರಾಜಕೀಯ ಹೋರಾಟ ಇಷ್ಟೆಲ್ಲ ಇದ್ರೂನು ಅಭಯರಿಗೆ ಮಾತ್ರ ಕೃಷ್ಣ ಪ್ರಜ್ಞೆಯನ್ನು ಹರಡ್ಬೇಕಂತ ಆ ಒಂದು ಉತ್ಸಾಹ ಅವರ ಹತ್ರ ಇದು ಕಮ್ಮಿ ಆಗ್ತಾನೆ ಇರ್ಲಿಲ್ಲ. ಶಾಶ್ವತವಾದ ಅವರು ವೈಷ್ಣವ ಪರಂಪರೆಯಿಂದ ಬಂದ ಪ್ರತಿನಿಧಿಯಾಗಿದ್ರಿಂದ ಅವರು ಈ ಅಲೌಕಿಕ ಜ್ಞಾನದ ಒಂದು ಜ್ಞಾನವನ್ನು ಈ ಒಂದು ಪರಿಸ್ಥಿತಿಯಲ್ಲಿ, ಭಾರತದಲ್ಲಿ ಇಂತಹ ಪರಿಸ್ಥಿತಿ ಇರುವಾಗಲೇ ಹರಿಬೇಕು ಎಲ್ಲ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಹರಿಯಬೇಕಂತ ಅವರ ಹತ್ರ ತುಂಬಾ ಅವರು ಬಯಸಿದ್ರು. ಅದಕ್ಕೋಸ್ಕರ ಅವರು ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಕೂಡ ಇದು ಪ್ರಕಟ ಮಾಡಿದ ಉದ್ದೇಶನೂ ಅದೇ ಆಗಿತ್ತು. ಅವರು ಮಹತ್ವದ ಈ ಒಂದು ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆ ಅವರು ಆ ಒಂದು ಪತ್ರಿಕೆ ಮುಂದಕ್ಕೆ ಅದು ಮುಂದುವರಿಯದಿಲ್ಲ. ಅವರ ಲೇಖನಗಳು ಯಾವತ್ತೂ ಅವರು ನಿಲ್ಲಿಸ್ತಾನೆ ಇರ್ತಿರ್ಲಿಲ್ಲ. ಹರೇ ಇಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಏನಾಗ್ಲಿ ಬರುತ್ತೆ ಇಲ್ಲಿ
ಹೌದ್ರಾ? ಅಲ್ಲಿ ಕರಿಬೇಕು ಅಲ್ಲಿ ಬೇರೆಯವ್ರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸುನೀತಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲ ಅದು ಕಸ ಹೆಚ್ಚಿನ ಹಾಕ್ಬೇಕು, ಅದ್ರಲ್ಲೆಲ್ಲ ಗೊಬ್ಬರ ಅಂತೀವಿ, ಅದು ಎಗ್ರ ನೋಡಿ. ಸುನೀತಾ ಮಾತಾಜಿ ಯಾರು? ಹೆಚ್ಚಿನವರಿಗೆ ಭಗವದ್ಗೀತೆಯ ಜ್ಞಾನ ಇತ್ತು ಆವಾಗ್ಲೂನು. ಕೆಲವರು ಭಗವದ್ಗೀತೆ ಓದ್ತಾ ಇದ್ರು, ಆದ್ರೆ ಅವರು ಕೃಷ್ಣ ಬೋಧಿಸಿದಂತೆ ಅವರು ಯಾವತ್ತೂ ಅದನ್ನು ತೆಗೆದುಕೊಳ್ತಿರ್ಲಿಲ್ಲ. ಅಂದ್ರೆ ಅವರು ಬೇರೆ ರೀತಿಯಲ್ಲಿ ಅವರವರೇ ಓದ್ತಿದ್ರು. ಯಾವುದೊಂದು ಗುರು ಪರಂಪರೆಯಿಂದ ಅವರು ಓದದ ಕಾರಣ ಅವರ ಒಂದು ಮನಸ್ಸಿಗೆ ಹೇಗೆ ತೋರಿಸ್ತದೆ ಹಾಗೆ ಅವರು ಬೋಧಿಸ್ತಿದ್ರು ಇನ್ನೊಬ್ಬರಿಗೆ. ಜನರೂ ಅಷ್ಟೇ ಅದನ್ನು ಆ ಒಂದು ಭಗವದ್ಗೀತೆಯನ್ನು ಕೇಳ್ತಿದ್ರು. ಸರಿಯಾದ ಗುರು ಪರಂಪರೆಯಿಂದ ಯಾರು ಭಗವದ್ಗೀತೆಯನ್ನು ಕೇಳ್ತಿರ್ಲಿಲ್ಲ. ತಮ್ಮ ತಮ್ಮ ಸಿದ್ಧಾಂತಗಳ ಪ್ರತಿಪಾದನೆಗೆ ಕೃಷ್ಣನ ಮಾತುಗಳನ್ನು ಸೂತ್ರಗಳೆಂಬಂತೆ ಬಳಸಿಕೊಳ್ತಿದ್ರು. ಅವರು ಅವರವರ ವ್ಯಾಖ್ಯಾನಗಳನ್ನು ಕೊಡ್ತಿದ್ರು. ಅಭಯ ಭಗವದ್ಗೀತೆ ಹೇಗಿದೆ ಹಾಗೆಯೇ ಸಾದರ ಪಡಿಸ್ಬೇಕು ಅಂತ ಹೇಳಿ. ಅಂದ್ರೆ ಹೇಗೆ ಕೃಷ್ಣ ಬ್ರಹ್ಮ ನಾರದ ಆ ಒಂದು ಪರಂಪರೆಯಿಂದ ಬಂದಿದೆ, ಅವರ ಗುರು ಮಹಾರಾಜರಿಂದ ಬಂದಿದೆ, ಆ ತರನೇ ನಾನೊಂದು ಭಗವದ್ಗೀತೆಯನ್ನು ಸಂದೇಶವನ್ನು ಬೋಧಿಸ್ಬೇಕಂತ ಪ್ರಭುಪಾದರು ಅದನ್ನು ಶುರು ಮಾಡ್ತಾರೆ. ಮತ್ತೆ ಸರ್ಕಾರದ ಕೆಲವು ಗಣ್ಯ ವ್ಯಕ್ತಿಗಳಿಗೆ ಮತ್ತೆ ನಾಯಕರಿಗೆ ಮತ್ತೆ ಕೆಲವು ವೃತ್ತಪತ್ರಿಕೆಗಳಿಗೆ ಅಭಯರು ಈಗ ಗಮನ ಸೆಳೆ, ಅವರ ಗಮನ ಈಗ ಅವರ ಪರಿಚಯ ಜಾಸ್ತಿ ಇರುವುದಿಲ್ಲ. ಸೊ ಅವರೆಲ್ಲರ ಗಮನವನ್ನು ಸೆಳೆಯಲು ಅವರು ಈ ಒಂದು ಕೆಲವು ಪತ್ರಗಳನ್ನ ಬರೀತಾರೆ. ಕೃಷ್ಣ ಪ್ರಜ್ಞೆಯ ಪರ ಒಂದು ಧಾರ್ಮಿಕ ಸಂಸ್ಕೃತಿ, ಈ ಒಂದು ಕೃಷ್ಣ ಪ್ರಜ್ಞೆಯ ಸಂದೇಶದ ಬಗ್ಗೆ, ಅಥವಾ ಈ ಒಂದು ಇಂತಹ ಪರಿಸ್ಥಿತಿಯಲ್ಲಿ ನಾನು ಕೃಷ್ಣ ಪ್ರಜ್ಞೆಯನ್ನು ತರಬೇಕು, ಆ ರೀತಿಯಲ್ಲಿ ಅವರು ಕೆಲವರು ಮೇನ್ ಅಧಿಕಾರಿಗಳಿಗೆಲ್ಲ ಪತ್ರ ಬರೀತಾರೆ. ಕೆಲವರಿಂದ ಉತ್ತರ ಬರ್ತಿತ್ತು, ಕೆಲವರು ತಿರಸ್ಕರಿಸ್ತಿದ್ರು. ಆದ್ರೂ ಅವರು ಬೇಜಾರು ಮಾಡ್ತಾ ಇರ್ಲಿಲ್ಲ. ಅವರ ಇದು ಲೇಖನಗಳು ಚಾಲುವಲ್ಲಿಯೇ ಇತ್ತು. ಮತ್ತೆ ಪ್ರತಾಪರ ಒಂದು ರಿಲಿಜನ್ ಆಫ್ ಲವ್ ಅಂತ ಹೇಳಿ ಒಂದು ಗ್ರಂಥ ಇರ್ತದೆ, ಅದನ್ನ ಅಭಯರು ಓದ್ತಾರೆ. ಅದರಲ್ಲಿ ಅವರು ಮಾನವತಾ ಸೇವೆಯ ಗುರಿಯ ಬಗ್ಗೆ ಅವರು ಹೇಳ್ತಾರೆ. ಅದರಲ್ಲಿ ಅವರು ಅದಕ್ಕೆ ಇವರು ಪ್ರಭುಪಾದರು ಹೇಳ್ತಾರೆ, ನಿಜವಾದ ಪ್ರೇಮ ಧರ್ಮವನ್ನು ಭಗವದ್ಗೀತೆ ಒಳಗೊಂಡಿದೆ, ನಿಮ್ಮ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಸಾಕ್ಷ್ಯ ಒದಗಿಸಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅಭಯರು ಹೇಳ್ತಾರೆ, ಭಗವದ್ಗೀತೆಯ ಸಾರವನ್ನು ಎಲ್ಲಾ ಕಾಲಗಳಿಗೂ ಎಲ್ಲಾ ದೇಶಗಳಿಗೂ ಮತ್ತೆ ಎಲ್ಲಾ ಜನರಿಗೂ ಉಪದೇಶಿಸಿದ್ದಾರೆ. ಇಡೀ ಮಾನವ ಸಮುದಾಯಕ್ಕೆ ಅದೊಂದು ಮಾಡುವ ಉತ್ತಮ ಸೇವೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಮಾನವತಾ ಸೇವೆ ಅಲ್ಲ, ಅದು ಅಷ್ಟು ಉತ್ತಮ ಅಲ್ಲ. ಭಗವಂತನ ಯಾವುದು ಸಂದೇಶಗಳನ್ನು ನಾವು ಜನರಿಗೆ ಹೆಚ್ಚು ಹೆಚ್ಚು ಕೊಟ್ಟಷ್ಟು ಆ ಒಂದು ಇಡೀ ಮಾನವ ಸಮುದಾಯಕ್ಕೆ ಮಾಡುವ ದೊಡ್ಡ ಸೇವೆ ಅಂತ ಹೇಳ್ತಾರೆ. ಮತ್ತೆ ಇನ್ನು ಗಾಂಧೀಜಿಯವರ ಬಗ್ಗೆ ಅಭಯರು ಹೇಳ್ತಾರೆ, ಅವರು ಶುದ್ಧ ಭಕ್ತಿ ಸೇವೆಗೆ ಅವರು ತಮ್ಮನ್ನು ತೊಡಗಿಸಿಕೊಂಡಿರ್ಲಿಲ್ಲ. ಗಾಂಧೀಜಿಯವರಿಗೆ ಅಭಯರು ಚಿಕ್ಕಂದಿನಿಂದ ಅಂದ್ರೆ ಅವ್ರ ಹತ್ರ ಭಕ್ತಿ ಇದೆ, ಆದ್ರೆ ಶುದ್ಧ ಭಕ್ತಿ ಸೇವೆಯಲ್ಲಿ ಅವರು ತೊಡಗಿರ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಮತ್ತೆ ಗಾಂಧೀಜಿಯವರ ಬಗ್ಗೆ ಅಭಯರಿಗೂ ಸಣ್ಣದಿಂದ ಸಹ ತುಂಬಾ ಗೌರವಾಧಾರಗಳಿದ್ದಾವೆ. ಯಾಕೆಂದ್ರೆ ಈ ಒಂದು ರಾಜಕೀಯದಲ್ಲಿ ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೆಚ್ಚಿನ ಪಾತ್ರ ಎಲ್ಲ ವಹಿಸಿಕೊಂಡಿರ್ತಾರೆ. ಹಾಗೆ ಮತ್ತೆ ಅಭಯರು ಒಂದು ದಿನ ಅವರ ಒಂದು ಸ್ನೇಹಿತನಾಗಿ ನೋಡಿರ್ತಾರೆ ಗಾಂಧೀಜಿಯನ್ನ. ಆ ಒಂದು ಸ್ನೇಹಿತನಿಗೆ ಅವನನ್ನು ಯಾವುದರಿಂದ ಅದನ್ನು ರಕ್ಷಿಸ್ಬೇಕು, ಈ ಒಂದು ಅವರಿಗೆ ಆ ಒಂದು ಜ್ಞಾನ ಇಲ್ಲದ ಕಾರಣ ಅವರು ತುಂಬಾ ಒಂದು ಅವರು ಮಾಡಿದ ಕೆಲಸಗಳೆಲ್ಲವೂ ಈಗ ಪತನ ಹೊಂದುತ್ತಾ ಬರ್ತದೆ ಈಗ ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ಅವರಿಗೊಂದು ಪತ್ರ ಬರೀಲಿಕ್ಕೆ ನೋಡ್ತಾರೆ, ಪತ್ರ ಬರೀತಾರೆ ಕೂಡ. ಅದರಲ್ಲಿ ಹೇಳ್ತಾರೆ, ಗಾಂಧೀಜಿಯವರು ರಾಜಕೀಯಕ್ಕೆ ವಿದಾಯ ಕೊಡದಿದ್ರೆ ಕೆಟ್ಟ ಸಾವನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನೀವು ತುಂಬಾ ಶ್ರಮದಿಂದ ಹೋರಾಡಿದ್ದೀರಿ, ಆದ್ರೆ ನಿಮ್ಮ ರಾಜಕೀಯ ಶತ್ರುಗಳಾದ ಭಾರತೀಯರು ಇಂಗ್ಲಿಷರು ಇಬ್ರು ನಿಮ್ಮನ್ನು ಸ್ನೇಹಿತರಾಗಿ ನೋಡಿ ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ನಿಮ್ಗೆ ವಿಷಯ ಇವಾಗಲೇ ಗೊತ್ತಿರ್ಬೋದು, ಆದ್ರೆ ಅದನ್ನು ನೀವು ಮೋಸ ಹೋಗಿದ್ರಿ ಅಂತ ಹೇಳ್ತಾರೆ. ಮತ್ತೆ ಹಿಂದೂ ಮುಸ್ಲಿಮರಲ್ಲಿ ನೀವು ಐಕ್ಯತೆ ತರಬೇಕಂತ ತುಂಬಾ ಬಯಸ್ತಿದ್ರಿ, ಆದ್ರೆ ಏನಾಯ್ತು, ಅದರ ಪರಿಣಾಮವಾಗಿ ಭಾರತ ಪಾಕಿಸ್ತಾನ ವಿಭಜನೆ ಆಯ್ತು. ನಿಮ್ಮ ಹಿತಶತ್ರುಗಳೇ ನಿಮ್ಮ ಕೆಲಸವನ್ನು ಹಾಳು ಮಾಡಿದ್ರು ಅಂತ ಹೇಳ್ತಾರೆ. ನೀವು ಬಯಸಿದ್ದು ಭಾರತದ ಸ್ವಾತಂತ್ರ್ಯ ಅಂತ ಹೇಳ್ತಾರೆ, ಆದ್ರೆ ಅವರು ನಿಮ್ಗೆ ಶಾಶ್ವತ ದಾಸ್ಯವನ್ನು ಕೊಟ್ರು, ನಿಮ್ಮನ್ನೀಗ ಮೂಲೆಯಲ್ಲಿ ಹಾಕಿದ್ದಾರೆ, ನಿಮ್ಮ ಮಾತುಗಳನ್ನು ಈಗ ಅವರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಒಗ್ಗಟ್ಟಾಗಬೇಕಾದದ್ದು ಇವಾಗ ದೂರ ಆಗಿದೆ, ಎಲ್ಲ ವಿಭಜನೆ ಆಗಿದೆ. ಐಕ್ಯಮತ್ಯವನ್ನು ತರಲು ನೀವು ಮಾಡಿದ ಪ್ರಯತ್ನ ಎಲ್ಲವೂ ವ್ಯರ್ಥವಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಏನೆಲ್ಲ ಗಾಂಧೀಜಿಯವರು ಪ್ರಯತ್ನ ಪಟ್ರು ಅದ್ಯಾವುದು ಇವಾಗ ಅದು ಯಾರಿಗೂ ಅವರು ಮಾಡಿದ ಪ್ರಯತ್ನವನ್ನು ಅವರು ವ್ಯರ್ಥ ಅಂತ ಹೇಳ್ತಾರೆ. ಬೆಳಕಾದ ಮೇಲೆ ಕತ್ತಲೆ, ಹಾಗೆ ಅಹಿಂಸೆಯಾದ ಮೇಲೆ ಹಿಂಸೆ ಬಂದೇ ಬರ್ತದೆ. ಇಂತಹ ಇಬ್ಬಗೆಯ ಜಗತ್ತಿನಲ್ಲಿ ಯಾವುದು ಪರಮ ಸತ್ಯವಲ್ಲ. ಈ ಬಗೆಯ ಸಂಗತಿ ನಿಮಗೆ ಗೊತ್ತಿರಲಿಲ್ಲ ಅಂತ ಅವರಿಗೆ ಆ ಪತ್ರದಲ್ಲಿ ತುಂಬಾ ಗಾಂಧೀಜಿಯವರಿಗೆ ಹೇಳ್ತಾರೆ. ಸೂಕ್ತವಾದ ಪ್ರಮಾಣಗ್ರಂಥಗಳಿಂದ ಇದನ್ನು ತಿಳಿಯುವ ಪ್ರಯತ್ನವನ್ನು ನೀವು ಮಾಡ್ಲಿಲ್ಲ ಅಂತ ಪತ್ರದಲ್ಲಿ ತಿಳಿಸ್ತಾರೆ. ಅಧಿಕೃತ ಒಂದು ಗುರುವನ್ನು ಸ್ವೀಕರಿಸಿ ಆಧ್ಯಾತ್ಮಿಕ ಪ್ರಗತಿ ಸಾಧಿಸುವ ಅಭ್ಯಾಸವನ್ನು ನೀವು ಕೈಗೊಂಡಿಲ್ಲ ಅಂತೇಳಿ ಆ ಒಂದು ಪತ್ರದಲ್ಲಿ ಅಭಯರು ತುಂಬಾ ಒತ್ತಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಈ ವಿಷಯ ತಿಳಿಸಿದರು ಗಾಂಧೀಜಿಯವರು ತಮ್ಮ ಅಂತರ್ವಾಣಿಯಲ್ಲಿ ನಂಬಿಕೆ ಇಟ್ಟುಕೊಂಡವರಾಗಿದ್ರು. ಭಗವದ್ಗೀತೆಯಲ್ಲಿ
ಒಳ್ಳೆ ಗುರುವನ್ನ ಆರಿಸಿಕೊಂಡು ನಾವು ಯಾವ ರೀತಿ ನಡಿಬೇಕಂತೇಳಿ ಇದ್ರುನು ಅವ್ರು ಯಾವತ್ತು ಅವರ ಅಂತರ್ವಾಣಿಯಲ್ಲಿ ಏನು ಅಂತರ್ವಾಣಿ ಹೇಗೆ ಹೇಳುತ್ತೆ ಆ ತರ ನಡೀತಿದ್ರು ಅಂತ ಹೇಳಿ ಅದನ್ನು ಸಹ ಮೆನ್ಷನ್ ಮಾಡಿದ್ರು. ಬೇರೆ ನಾಯಕರ ಅಭಿಪ್ರಾಯ ಅಭಯರು ಬೇರೆ ನಾಯಕರದೆಲ್ಲ ಅಭಿಪ್ರಾಯ ಸಂಗ್ರಹಿಸಿ ಅವುಗಳನ್ನು ಇದು ಕೆಲವೆಲ್ಲ ಇದು ಎಂತ ಅವರ ವಿಚಾರಗಳನ್ನೆಲ್ಲ ಪಡೆದುಕೊಂಡು ಆ ಒಂದು ಅವರಿಗೂ ನಾನು ಭಗವದ್ಗೀತೆಯ ಜ್ಞಾನವನ್ನು ಕೊಡ್ಬೇಕು ಈ ತರ ಎಲ್ಲ ಅವರು ಪ್ರಯತ್ನ ಪಡ್ತಿದ್ರು. ಮತ್ತೆ ಇಲ್ಲಿ ಒಂದು ಭಗವದ್ಗೀತೆಯಲ್ಲಿ ಒಂದು ಭಗವದ್ಗೀತೆಯಲ್ಲಿ ಒಂದು 4ನೇ ಅಧ್ಯಾಯದ 34ನೇ ಶ್ಲೋಕ ಇದೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ. ಇಲ್ಲಿ ಅಂದ್ರೆ ಪರಂಪರೆಯಿಂದ ಬಂದ ಗುರುಗಳನ್ನು ಆಶ್ರಯಿಸಬೇಕೆಂದು ಭಗವದ್ಗೀತೆಯಲ್ಲೂ ಹೇಳಿತ್ತು. ಆದ್ರೆ ಇವರು ಗಾಂಧೀಜಿಯವರು ಅದನ್ನು ಯಾವುದನ್ನು ಆ ಒಂದು ಮಾತನ್ನೇ ಅವರು ಓದ್ಲೇ ಇಲ್ವಾ ಅಥವಾ ಕೇಳಿಸ್ಕೊಳ್ಳಿಲ್ವಾ ಅಂತೇಳಿ ಅವರು ಭಗವದ್ಗೀತೆ ಬುಕ್ ಇಟ್ಕೊಂಡಿದ್ರು, ಇದನ್ನೊಂದು ಪಾಲಿಸಿಕೊಂಡು ಬರ್ತಾ ಇರ್ಲಿಲ್ಲ. ಅಭಯ ಆ ಪತ್ರವನ್ನು ಕಳಿಸ್ತಾರೆ, ಆದ್ರೆ ಅವರ ಪತ್ರಕ್ಕೆ ಯಾವುದು ಉತ್ತರ ಸಿಗ್ಲಿಲ್ಲ. ಅಭಯರು ಹೇಳ್ತಾರೆ, ನಾನು ಕಳಿಸಿದ ಪತ್ರಕ್ಕೆ ಆ ಪತ್ರವೇ ಅವರಿಗೆ ತಲುಪಿರಲಿಲ್ಲ ಕಾಣ್ತದೆ. ಇಲ್ಲದಿದ್ರೆ ಒಂದು ವೇಳೆ ಅವರು ಆ ಪತ್ರವನ್ನು ಓದ್ತಿದ್ರೆ ಅವರಿಗೆ ಈ ಒಂದು ಹೀನ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಇತ್ತ ಭಾರತದ ವಿಭಜನೆಗೆ ಮೊದಲು ಕರಾರು ಮಾಡಿಕೊಂಡಂತೆ ಗಾಂಧೀಜಿಯವರು ಹೇಳ್ತಾರೆ ಅದು ಮೊದಲೇ ಕರಾರಾಗಿತ್ತು ಅಂತ ಹೇಳಿ. ಇದು ಸ್ವಾತಂತ್ರ್ಯ ಸಿಗುವ ಮೊದಲು 55 ಕೋಟಿ ರೂಪಾಯಿಗಳನ್ನು ಪಾಕಿಸ್ತಾನಕ್ಕೆ ಕೊಡದಿದ್ರೆ ನಾನು ಆಮರಣ ಅಂತ ಉಪವಾಸ ಮಾಡ್ತೇನಂತ ಸತ್ಯಾಗ್ರಹ ಇದು ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಅದನ್ನು ಘೋಷಿಸ್ತಾರೆ ಗಾಂಧೀಜಿಯವರು. ಕಡೆಗೆ ಈ ಒಂದು ಎಲ್ಲ ನಾಯಕರು ಸರ್ಕಾರಿ ನಾಯಕರು ಸೇರಿ ಆ ಪಾಕಿಸ್ತಾನಕ್ಕೆ ಆಹಾರವನ್ನು ಕೊಟ್ಟ ನಂತರವೇ ಅವರು ಉಪವಾಸವನ್ನು ಮುರಿತಾರೆ. ಆದ್ರೂ ಹಿಂದೂ ಮುಸ್ಲಿಮರ ನಡುವಿನ ಇದು ಯುದ್ಧ ದಂಗೆಗಳೆಲ್ಲ ಮುಂದುವರಿಯುತ್ತಲೇ ಇತ್ತು. ಜನವರಿ 30ರಂದು ಕಾಂಗ್ರೆಸ್ ಪಕ್ಷ ಹೊಸ ಸಂವಿಧಾನದ ರೂಪಿಸ್ತದೆ. ಜನವರಿ 30ರಂದು ಆ ದಿನ ಸಂಜೆ ಪ್ರಾರ್ಥನೆಗೆ ಹೋಗುವಾಗ ಗಾಂಧೀಜಿಯವರು ಗುಂಡು ತಗಲಿ ಪ್ರಾಣತ್ಯಾಗ ಮಾಡ್ತಾರೆ. ಅಭಯರು 1 ತಿಂಗಳ ಹಿಂದೆಯಷ್ಟೇ ಅವರಿಗೆ ಬರೆದ ಪತ್ರದಲ್ಲಿ ಇರುವ ವಿಷಯದ ಹಾಗೇನೆ ಎಲ್ಲ ಭವಿಷ್ಯವಾಣಿಯಂತೆಯೇ ನುಡಿದಂತೆಯೇ ಇತ್ತು. ಈ ಒಂದು ಗಾಂಧೀಜಿಯವರ ಬಗ್ಗೆ ಅವರು ಮೊದಲೇ ಹೇಳಿದ್ರು, ಅವರು ಸಾಯುವ 1 ತಿಂಗಳ ಮೊದಲೇ ಎಲ್ಲ ಭವಿಷ್ಯವಾಣಿ ಅದು ಈಗ ಅವರಿಗೆ ಸತ್ಯ ಅಂತೇಳಿ ಅನಿಸ್ತಾ ಉಂಟು ಇವರಿಗೆ ಅಭಯರು ಗಾಂಧೀಜಿಯವರನ್ನು ಒಬ್ರು ವೈಷ್ಣವ ಎಂಬ ರೀತಿಯಲ್ಲಿ ವಿವರಿಸಿದ್ರು. ಎಷ್ಟೇ ರಾಜಕೀಯ ಒತ್ತಡಗಳಿದ್ರು ಅವರು ಗಾಂಧೀಜಿ ತಮ್ಮ ಸಂಜೆಯ ಪ್ರಾರ್ಥನೆಗಳನ್ನು ಯಾವತ್ತೂ ತಪ್ಪಿಸ್ಕೊಳ್ತಿರ್ಲಿಲ್ಲ ಅಂತ ಹೇಳ್ತಾರೆ ಅಭಯರು. ಗಾಂಧೀಜಿಯವರು ದಲಿತರು ದೇವಾಲಯದ ಬಳಿಗೆ ಪ್ರವೇಶ ಮಾಡುವುದರಲ್ಲಿ ಕಾಳಜಿ ತೋರಿದ ಕಾರಣ ಅವರು ಪ್ರಸಿದ್ಧರಾಗಿದ್ರು ಅಂತ ಹೇಳ್ತಾರೆ. ಭಾರತದ ದೇವಾಲಯಗಳ ಒಂದು ಉದ್ದೇಶವಾಗಿತ್ತು ಅದನ್ನು ವೈದಿಕ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಹರಡುವಂಥದ್ದು, ಅದನ್ನು ಪೋಷಿಸುವಂಥದ್ದು. ಅದನ್ನು ಈ ಒಂದು ಅದನ್ನು ಅವರು ಯಾರು ಪೋಷಿಸ್ತಿರ್ಲಿಲ್ಲ, ಅದು ಭಗವಂತನ ಸಾಕ್ಷಾತ್ಕಾರಕ್ಕೆ ಅದು ಸಹಾಯಕವಾಗ್ತಿತ್ತಂತ ಅಭಯರು ಹೇಳ್ತಾರೆ. ಮತ್ತೆ ಕಡೆಯದಾಗಿ ಗಾಂಧೀಜಿಯವರ ಒಂದು ಹರಿಜನ ಚಳುವಳಿ ಅಂತ ಹೇಳಿ ಇರ್ತದೆ, ಅದರ ಬಗ್ಗೆ ಅಭಯರು ಪ್ರಸ್ತಾಪಿಸ್ತಾ ಹೇಳ್ತಾರೆ. ಅಂತಹ ಜನರನ್ನು ಕೂಡ ಮೇಲೆ ಕೆತ್ತಲು ಒಂದು ವ್ಯವಸ್ಥಿತವಾದ ಕಾರ್ಯಯೋಜನೆ ಅಗತ್ಯವಿದೆ ಎಂದು ವಾದಿಸ್ತಿದ್ರು. ಆ ಒಂದು ವ್ಯವಸ್ಥಿತವಾದ ಕಾರ್ಯಯೋಜನೆಯ ಬಗ್ಗೆ ಭಗವದ್ಗೀತೆಯಲ್ಲಿ ಕೂಡ ಬೋಧಿಸಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅಧಿಕೃತ ಗುರುವಿನ ಮುಖಾಂತರ ಈ ಒಂದು ಹರಿಜನರನ್ನು ಸಹ ಕೂಡ ಒಂದು ಮೇಲಿನ ಸ್ತರಕ್ಕೆ ತರಬಹುದು ಅಂತ ಹೇಳಿ ಪ್ರಭುಪಾದರಲ್ಲಿ ಹೇಳ್ತಾರೆ. ಈಗ ಮುಂದಕ್ಕೆ ಓದೋಣ. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆ ಲೇಖನಗಳನ್ನು ಮುದ್ರಿಸಿದರು. ವಿಶ್ವದ ಸಮಸ್ಯೆಗಳಿಗೆ ಸೂಚಿಸುತ್ತಿದ್ದ ಪರಿಹಾರದ ಮಾದರಿಗಳು ಗುರು ಮಹಾರಾಜರ ಮಾದರಿಗಳೇ ಆಗಿದ್ದವು. 1922ರ ಇಂದಿನ ಪ್ರಥಮ ಸಂದರ್ಶನದಲ್ಲಿಯೇ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅಭಯನ ರಾಷ್ಟ್ರೀಯತಾವಾದಗಳನ್ನು ಖಂಡಿಸಿ ಜಗತ್ತಿನ ದುರಂತ ಇರುವುದು ಆಧ್ಯಾತ್ಮಿಕ ಜ್ಞಾನದ ಕೊರತೆಯಲ್ಲೇ ಹೊರತು ಸಾಮಾಜಿಕ, ರಾಜಕೀಯ ಅಥವಾ ಪ್ರಾಪಂಚಿಕ ಕೊರತೆಗಳಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ಈ ವಿಷಯವನ್ನೇ ಅಭಯ ವಿಸ್ತಾರವಾಗಿ ಮಂಡಿಸಿದ್ದ. ಜಗತ್ತಿನ ಸಾಮಾನ್ಯ ಕಾಳಜಿಗಳನ್ನೇನೋ ಅಗೌರವದಿಂದ ಕಾಣಬೇಕೆಂದು ಅವನು ಎಂದಿಗೂ ಹೇಳುತ್ತಿರಲಿಲ್ಲ. ಆದರೆ ನಾಯಕರಲ್ಲಿ ದೈವ ಪ್ರಜ್ಞೆ ಚಿಗುರಿದಾಗ ಮಾತ್ರ ದುರಂತಗಳನ್ನು ಪರಿಹರಿಸಬಹುದೆಂದು ಒತ್ತಿ ಹೇಳುತ್ತಿದ್ದ. ಕೃಷ್ಣ ಪ್ರಜ್ಞೆಗೆ ಆದ್ಯತೆ ಕೊಟ್ಟರೆ ಇತರ ಕಾಳಜಿಗಳನ್ನು ಸರಿದಾರಿಗೆ ತರಬಹುದೆಂಬುದೇ ಅವನ ನಿಲುವಾಗಿತ್ತು.
ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದ ಪರಿಹಾರಗಳೆಂದು ನಾವು ಭಾವಿಸುವ ಎಲ್ಲವೂ ಅಬದ್ಧಗಳಾಗುತ್ತವೆ. ಕಲ್ಕತ್ತಾದ ಅಮೃತ ಬಜಾರ್ ಸುದ್ದಿ ಪತ್ರಿಕೆಯ ಅಲಹಾಬಾದ್ ಆವೃತ್ತಿಯ ಸಂಪಾದಕೀಯೊಂದನ್ನು ಉದ್ಧರಿಸುವುದರ ಮೂಲಕ ಅಭಯ ತನ್ನ ಮೊದಲ ಬಂಗಾಳಿ ಲೇಖನವನ್ನು ಆರಂಭಿಸಿದ್ದ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದರೂ ಭಾರತ ಸಂಕಷ್ಟಗಳು ಕೊನೆ ಕಾಣಲಿಲ್ಲವಲ್ಲ ಎಂದು ಸಂಪಾದಕರು ನೊಂದುಕೊಂಡಿದ್ದರು. ರಾಷ್ಟ್ರೀಯ ಸಪ್ತಾಹ ಶುರುವಾಗಿದೆ. ಜಲಿಯನ್ ವಾಲಾಬಾಗಿನ ಕೆಟ್ಟ ನೆನಪುಗಳಾಗಲಿ ರಾಜಕೀಯ ದಾಸ್ಯವಾಗಲಿ ನಮ್ಮನ್ನು ಈಗ ಕಾಡುತ್ತಿಲ್ಲ. ಆದರೆ ನಮ್ಮ ಸಮಸ್ಯೆಗಳಿಗೆ ಮಂಗಳ ಆಡುವಂತೆಯೇ ಇಲ್ಲವಾಗಿದೆ. ಭಗವಂತನ ವ್ಯವಸ್ಥೆಯಲ್ಲಿ ಮಾನವ ಸಮುದಾಯಕ್ಕೆ ವಿಶ್ರಾಂತಿ ಎಂಬುದೇ ಇಲ್ಲವಾಗಿದೆ. ಒಂದು ಬಗೆಯ ಸಂಕಷ್ಟ ಮಾಯವಾದರೆ ಕ್ಷಿಪ್ರದಲ್ಲೇ ಇನ್ನೊಂದು ಹುಟ್ಟಿಕೊಳ್ಳುತ್ತದೆ. ವಿದೇಶಿ ಆಳ್ವಿಕೆಯಿದ್ದಾಗ ನಮ್ಮನ್ನು ಘಾಸಿಗೊಳಿಸಿದ್ದ ಸಂಕಷ್ಟಗಳಿಗಿಂತ ಸ್ವತಂತ್ರ ಭಾರತವು ಎದುರಿಸುತ್ತಿರುವ ಸಂಕಷ್ಟಗಳೇನು ಕಡಿಮೆಯವಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಓದ್ತೀನಿ. ಶ್ರುತಿ ಮಾತಾಜಿ. ಸುಧಾರಣೆಗಾಗಿ ನಡೆಯುವ ಎಲ್ಲಾ ಲೋಕ ಯೋಜನೆಗಳು ಕೇಳಿಸ್ತಾ ಇದೆ ಮಾತಾಜಿ? ಹೌದು ಮಾತಾಜಿ, ಕೇಳಿಸ್ತಾ. ಎಲ್ಲಾ ಯೋಜನೆಗಳ ಮೂಲಭೂತ ದೋಷಕ್ಕೆ ಸಾಕ್ಷಿ ಎಂಬಂತೆ ಈ ಸಂಪಾದಕೀಯ ಚಿಂತನೆಯನ್ನು ಅಭಯ ಬಳಸಿಕೊಂಡಿದ್ದ. ಕ್ರಿಸ್ತಶಕ 1050ರಲ್ಲಿ ಮಹಮ್ಮದ್ ಗೋರಿಯ ಕಾಲದಿಂದ ಭಾರತವು ವಿದೇಶಿಯರ ದಾಸ್ಯಕ್ಕೆ ಸಿಕ್ಕಿಕೊಂಡಿತೆಂಬುದನ್ನು ಅಭಯ ತಿಳಿಸಿದ್ದ. ಆದರೆ ಅದಕ್ಕೆ ಮುನ್ನ ಭಾರತವು ಎಂದೂ ದಾಸ್ಯವನ್ನು ಅನುಭವಿಸಿರಲಿಲ್ಲ. ಆಗಿನ ದಿನಗಳಲ್ಲಿ ಭಾರತವು ದೈವ ಪ್ರಜ್ಞೆಯುಳ್ಳ ರಾಷ್ಟ್ರವಾಗಿತ್ತು. ಭಾರತದ ನಾಯಕರು ಆಧ್ಯಾತ್ಮಿಕ ಪರಂಪರೆಯನ್ನು ಕೈಬಿಟ್ಟಾಗ ಭಾರತವು ಪತನ ಹೊಂದಿತು. ಹೀಗೆ ಭೌತ ಪ್ರಕೃತಿಯ ಕಠಿಣ ನಿಯಮಗಳಿಂದಾಗಿ ಭಾರತವು ಈಗ ಶಿಕ್ಷೆಗೆ ಒಳಗಾಗಿದೆ ಎಂಬ ಅಂಶವು ಭಾರತೀಯರಿಗೆ ಮನದಟ್ಟಾಗಬೇಕಾಗಿದೆ. ಅಭಯ ಬರದ ಅಮೃತ್ ಬಜಾರ್ ಪತ್ರಿಕೆಯ ಮಾನ್ಯ ಸಂಪಾದಕರು ಒಂದು ಸಂಕಷ್ಟ ಮಾಯವಾದರೆ ಕ್ಷಿಪ್ರದಲ್ಲಿ ಇನ್ನೊಂದು ತಲೆ ಎತ್ತುತ್ತದೆ ಎಂದು ತುಂಬಾ ನೊಂದು ನುಡಿದಿದ್ದಾರೆ. ಆದರೆ ಈ ಮಾತನ್ನು ಬಹಳಷ್ಟು ಹಿಂದೆಯೇ ಭಗವದ್ಗೀತೆ ಹೇಳಿದೆ. ಅಭಯನು ಬ್ಯಾಕ್ ಟು ಗಾಡೆಡ್ ನಲ್ಲಿ ಹೇಳಿದ್ದು ಇದನ್ನೇ, ಅಸಂಖ್ಯಾತ ಲೇಖನಗಳಲ್ಲಿ ಹೇಳಿದ್ದೂ ಇದನ್ನೇ. ಮಾನವನು ಭಗವಂತನನ್ನು ಅವಗಣಿಸಿರುವುದರಿಂದ ಭಗವಂತನ ನೇರ ನಿಯಂತ್ರಣದಲ್ಲಿರುವ ಲೌಕಿಕ ಜಗತ್ತಿನಿಂದ ಶಿಕ್ಷೆಗೆ ಗುರಿಯಾಗುತ್ತಿದ್ದಾನೆ. ಮನುಷ್ಯರು ವೃತ್ತಪತ್ರಿಕೆಗೆ ಲೇಖನಗಳನ್ನು ಬರೆಯಬಹುದು, ಸಭೆಯ ಸಮಾರಂಭಗಳಲ್ಲಿ ಸೂಚನೆಗಳನ್ನು ಮಂಡಿಸಿ ಅನುಮೋದಿಸಬಹುದು, ವೈಜ್ಞಾನಿಕ ಸಂಶೋಧನೆಗಳಿಂದ ಪ್ರಕೃತಿಯನ್ನು ಗೆಲ್ಲುವ ಪ್ರಯತ್ನಗಳಲ್ಲಿ ತೊಡಗಬಹುದು. ಆದರೂ ಪ್ರಕೃತಿಯ ನಿಯಮದಿಂದ ಪಾರಾಗಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಶಿಕ್ಷೆಯಿಂದ ಪಾರಾಗಲು ಯತ್ನಿಸಿದಂತೆಲ್ಲ ಭಗವಂತನು ಅವರನ್ನು ತೀವ್ರ ಭ್ರಮೆಗೆ ತಳ್ಳುವುದರಿಂದ ಅವರ ಸ್ಥಿತಿ ಶೋಚನೀಯವಾಗುತ್ತದೆ. ಅಭಯ ಒಂದು ಸೂಕ್ತ ಬಂಗಾಳಿ ಗಾದೆಯನ್ನು ಉದ್ಧರಿಸಿದ್ದ. ನಾನು ಶಿವನ ವಿಗ್ರಹ ಮಾಡಲು ಹೋದರೆ ಅದು ಕೋತಿಯ ವಿಗ್ರಹವಾಗಬೇಕೇ? ಲೋಕವನ್ನು ದುಃಖದಿಂದ ಪಾರು ಮಾಡಿ ಸುಖ ಸಂತೋಷಗಳನ್ನು ತರಲು ನಾವೀಗ ಅಣುಬಾಂಬನ್ನು ಸೃಷ್ಟಿಸಿದ್ದೇವೆ. ಈ ಅಟಾಮಿಕ್ ಪ್ರತಿಕ್ರಿಯೆಗಳಿಂದ ಸದ್ಯದಲ್ಲೇ ಸಂಭವಿಸಬಹುದಾದ ಸರ್ವವ್ಯಾಪಿಯಾದ ವಿನಾಶ ಕಾರ್ಯದಿಂದ ಪಶ್ಚಿಮದ ಚಿಂತನಾಶೀಲರೆಲ್ಲ ತುಂಬಾ ಕ್ಷೋಭೆಗೊಂಡಿದ್ದಾರೆ. ಕೆಲವರು ನಾವು ಜಗತ್ತಿನ ನೆಮ್ಮದಿಗಾಗಿ ಮಾತ್ರ ಇದನ್ನು ಬಳಸುತ್ತವೆಂದು ಸಮಾಧಾನ ಹೇಳಲು ಪ್ರಯತ್ನಿಸುತ್ತಾರೆ. ಭ್ರಮಾಶಕ್ತಿಯು ಸೃಷ್ಟಿಸಿರುವ ಇನ್ನೊಂದು ಒಗಟು ಇದು. ಜಗತ್ತಿನಲ್ಲಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯ ಭಕ್ತರ ಕೊರತೆಯೇ ಒಂದು ದೊಡ್ಡ ಸಮಸ್ಯೆಯಾಗಿದೆ ಎಂದು ಅಭಯ ವಿವರಿಸಿದ. ಕೇಳಿಸ್ತಾ ಇದೆಯಲ್ಲ ಮಾತಾಜಿ? ಕೇಳಿಸ್ತದೆ ಮಾತಾಜಿ. ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಸಿಕ್ಕಿದವರು ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲಾರರು. ಪ್ರಾಪಂಚಿಕತೆಯ ಭ್ರಮೆ ಪಶ್ಚಿಮದ ರಾಷ್ಟ್ರಗಳಲ್ಲಿ ಹೆಚ್ಚು ವ್ಯಾಪಕವಾಗಿದೆ. ಭಾರತೀಯರು ಅದನ್ನು ಅನುಕರಿಸಬಾರದು. ಆದರೂ ಒಂದಲ್ಲ ಒಂದು ದಿನ ಕೃಷ್ಣ ಪ್ರಜ್ಞೆಯು ಪಶ್ಚಿಮಕ್ಕೂ ಪ್ರವೇಶಿಸುತ್ತದೆ ಎಂದು ಅಭಯ ಭವಿಷ್ಯ ನುಡಿದಿದ್ದ. ಪಶ್ಚಿಮದ ರಾಷ್ಟ್ರಗಳಲ್ಲಿ ಜೀವಾತ್ಮನಿಗೂ ಸಂಪೂರ್ಣವಾಗಿ ಪ್ರಜ್ಞೆ ಹೊಂದಿರುವ ಭಗವಚ್ಚೇತನಕ್ಕೂ ಇರುವ ಸಂಬಂಧದ ವಿಷಯವಾಗಿ ಯಾವುದೇ ಚರ್ಚೆ ನಡೆದಿಲ್ಲ. ಅವೆರಡರ ಚಟುವಟಿಕೆಗಳಾಗಲಿ ಪರಮ ಪರಿಶುದ್ಧ ಸ್ಥಿತಿಯನ್ನಾಗಲಿ ಆ ದೇಶಗಳಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿಲ್ಲ. ಆದ್ದರಿಂದಲೇ ಅವರು ಅಷ್ಟೊಂದು ಭೌತಿಕ ಪ್ರಗತಿಯನ್ನು ಸಾಧಿಸಿದ್ದರೂ ಭೋಗಲೋಲಪತೆಯ ವಿಷ ಜ್ವಾಲೆಯಲ್ಲಿ ವಿಲಿವಿಲಿ ಒದ್ದಾಡುತ್ತಿದ್ದಾರೆ. ಭಾರತದ ಶಾಂತಿ ಸೂತ್ರವು ಒಂದು ದಿನ ಖಂಡಿತವಾಗಿ ಅವರನ್ನು ತಲುಪುತ್ತದೆ ಎಂದು ನಾವು
ಖಂಡಿತವಾಗಿ ಹೇಳಬಹುದು. ಗೌಡಿಯ ಪತ್ರಿಕೆಯಲ್ಲಿ ಅಭಯನ ಲೇಖನಗಳು ಬರಲಾರಂಭಿಸಿದವು. ದೈವ ಸೋದರರು ಅವನ ಬರವಣಿಗೆಗಳನ್ನು ತುಂಬಾ ಮೆಚ್ಚಿಕೊಳ್ಳುತ್ತಿದ್ದರು. ಅವನ ಲೌಕಿಕ ಪ್ರವೃತ್ತಿಯ ಪರಿತ್ಯಾಗವು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಪರಿತ್ಯಾಗವನ್ನೇ ನೆನಪಿಗೆ ತರುವಂತಹದಾಗಿತ್ತು. ಅಭಯನ ಕೈಯಲ್ಲಿ ಭಗವದ್ಗೀತೆಯಲ್ಲಿ ಉಕ್ತನಾಗಿರುವ ಸ್ಕ್ರೋಲ್ ಮಾಡಿ ಮತ್ತೆ ಇಲ್ಲಿ ವೇಟ್ ಮಾಡಿ, ಅವರು ಇನ್ನೊಂದು ಇದು ಹಾಕ್ತಾರೆ, ಪೇಜ್ ಇನ್ನೊಂದು ಹಾಕ್ತಾರೆ. ಯಾರಾದ್ರೂ ಬುಕ್ ಇದ್ರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ, ಹಾಕಿದ್ರು. ಓದಿ ಕಂಟಿನ್ಯೂ ಮಾಡಿ ಮಾತಾಜಿ. 1 ನಿಮಿಷ. ಅದು ದೊಡ್ಡದು ಇಲ್ಲ ಮಾತಾಜಿ, ಅದು ಹೋಯ್ತು, ಬರ್ಲಿಲ್ಲ. ಈಗ ನೋಡೋಣ ಮತ್ತೆ. ಈಗ ಆಯ್ತು, 1 ನಿಮಿಷ ನಿಲ್ಲಿ, ವೆಯ್ಟ್ ಮಾಡ್ತೀನಿ. ಬಂತು ಮಾತಾಜಿ. ಹರೇ ಕೃಷ್ಣ, ಕಂಟಿನ್ಯೂ ಮಾಡಿ ಮಾತಾಜಿ. ಅಸುರನು ಪುರಾಣಗಳಲ್ಲಿ, ಐತಿಹಾಸಿಕ ಗ್ರಂಥಗಳಲ್ಲಿ ಚಿತ್ರಿತನಾಗಿರುವ ಅಸುರನಾಗಿ ಮಾತ್ರ ಉಳಿಯಲಿಲ್ಲ. ಅಸುರರು ಇಂದಿನ ಹಿಟ್ಲರ್, ಚರ್ಚಿಲ್ ಅಥವಾ ಭಾರತದ ಪ್ರಧಾನ ಮಂತ್ರಿಗಳ ರೂಪದಲ್ಲಿ ಜೀವ ತಳೆದು ಬಂದಿದ್ದರು. ಆದರೆ ಅಭಯನೇ ಹೇಳಿದಂತೆ ಈ ಅಪಮಾರ್ಗಕ್ಕೆಳೆಯುವವರ ಮೇಲಿನ ದೋಷಾರೋಪಣೆ ಅಭಯ ಮಾಡಿದ್ದಲ್ಲ. ಅಭಯ ಕೃಷ್ಣನ ಮಾತುಗಳನ್ನು ಪುನರುದ್ಧರಿಸಿದ್ದೇ ಅಷ್ಟೇ. 1950-51 ಅವಧಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಮತ್ತು ನಾಯಕರ ಪ್ರತಿಕ್ರಿಯೆಗಳನ್ನು ಅರಿಯುವ ಸಲುವಾಗಿ ಅಭಯ ತನ್ನ ಪತ್ರ ವ್ಯವಹಾರವನ್ನು ಮುಂದುವರಿಸಿದ್ದ. ವಿಶ್ವಶಾಂತಿ ಸಮಿತಿ, ಭಾರತದ ರಾಷ್ಟ್ರಪತಿ, ಶಿಕ್ಷಣ ಸಚಿವ ಮೊದಲಾದವರಿಗೆಲ್ಲ ಪತ್ರ ಬರೆದ. ಇಂಡಿಯನ್ ಕಾಂಗ್ರೆಸ್ ಫಾರ್ ಕಲ್ಚರಲ್ ಫ್ರೀಡಂಗೆ ಬರೆದ ಪತ್ರಕ್ಕೆ ಈ ಪತ್ರವನ್ನು ತಮಗೆ ತಪ್ಪಾಗಿ ಕಳುಹಿಸಲಾಗಿದೆ ಎಂಬ ಉತ್ತರ ಬಂದಿತ್ತು. ಮುಂಬಯಿಯ ಸರ್ವಧರ್ಮ ಸಮ್ಮೇಳನದ ಅಧಿಕಾರಿಯೊಬ್ಬರಿಗೆ, ನೀವು ಅನುಸರಿಸಿರುವ ವಿಧಾನದಲ್ಲಿ ನಿಮ್ಮ ಸಮ್ಮೇಳನದಿಂದ ವಾಸ್ತವವಾಗಿ ಏನೂ ಸಾಧಿತವಾಗುವುದಿಲ್ಲ. ವಾಸ್ತವ ಪರಿಹಾರವು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ ಶ್ರೀಕೃಷ್ಣನ ಅಲೌಕಿಕ ಸಂದೇಶದಲ್ಲೇ ಇದೆ ಎಂದು ಅಭಯ ಬರೆದಿದ್ದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಜುಳಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. 1951 ಸೆಪ್ಟೆಂಬರ್ 14ರಂದು ನವದೆಹಲಿಯ ಅಮೆರಿಕನ್ ದೂತಾವಾಸದವರು ಪ್ರಕಟಿಸಿದ ಅಮೆರಿಕನ್ ರಿಪೋರ್ಟರ್ನ ಡೇನಿಯಲ್ ಬೇಯ್ಲಿಯವರೊಂದಿಗೆ ಅಭಯನು ಪತ್ರ ವ್ಯವಹಾರ ನಡೆಸಿದ. ಪೂರ್ವ ಪಶ್ಚಿಮಗಳನ್ನು ಒಂದಾಗಿ ಬೆಸೆಯಲು ನಡೆಸುತ್ತಿರುವ ಪ್ರಯತ್ನಗಳಿಗಿಂತ ಭಾರತೀಯ ಋಷಿಗಳು ಸಾಕ್ಷಾತ್ಕರಿಸಿಕೊಂಡಿದ್ದ ಪರಮ ಸತ್ಯದ ಅನ್ವೇಷಕ ತತ್ವವು 100 ಪಾಲು ಹೆಚ್ಚಿನದೆಂದು ಸ್ಪಷ್ಟಪಡಿಸಿದ. ಬೇಯ್ಲಿ ಅವರು ಪೂರ್ವದ ಆಧ್ಯಾತ್ಮಿಕ ಧಾರ್ಮಿಕ ಪ್ರಭಾವವು ಪಶ್ಚಿಮದ ಮೇಲೆ ಆಗಿರುವ ವಿಷಯ ತನಗೆ ಗೊತ್ತೆಂದು ಹೇಳಿ, ನ್ಯೂಯಾರ್ಕ್ ನಗರದ ಒಂದು ಯೋಗ ಸಂಸ್ಥೆಯು ಅಮೆರಿಕದ ಪ್ರಾಟೆಸ್ಟೆಂಟರ ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿದ್ದ ನಿದರ್ಶನವನ್ನು ಉದ್ಧರಿಸಿದ್ದರು. ಆದರೆ ಅಮೆರಿಕನ್ ರಿಪೋರ್ಟರ್ನಲ್ಲಿ ತನ್ನದೊಂದು ಲೇಖನವನ್ನು ಪ್ರಕಟಿಸುತ್ತೀರಾ ಎಂದು ಅಭಯ ಕೇಳಿದಾಗ ಬೇಯ್ಲಿ ಉತ್ತರಿಸಿದರು, ಅಮೆರಿಕನ್ ರಿಪೋರ್ಟರ್ನಲ್ಲಿ ಗೀತೆಗೆ ಸಾಕಷ್ಟು ಸ್ಥಳವನ್ನು ಕೊಡುವ ಪಕ್ಷಕ್ಕೆ ನ್ಯಾಯವಾಗಿ ಬೇರೆ ಧರ್ಮತತ್ವಗಳಿಗೂ ಅಷ್ಟೇ ಸ್ಥಳಾವಕಾಶ ಕೊಡಬೇಕಾಗುತ್ತದೆ. ಯಾವುದೇ ಮತಧರ್ಮವನ್ನು ಒಪ್ಪುವುದಾಗಲಿ ತಿರಸ್ಕರಿಸುವುದಾಗಲಿ ನಮ್ಮ ಬಯಕೆಯಲ್ಲ. ಸಾಮರಸ್ಯ ಮೂಡುವಂತೆ ಸಹಕರಿಸುವುದೇ ನಮ್ಮ ಆಶಯವಾಗಿದೆ. ಧರ್ಮದ ಬಗೆಗೆ ಜನ ತಮ್ಮದೇ ಅನಿಸಿಕೆಗಳನ್ನು ಹೇಳಲು ಹುರಿದುಂಬಿಸಬೇಕು ಎಂಬ ಬೇಯ್ಲಿಯವರ ಅಭಿಮತವನ್ನು ವಿರೋಧಿಸಿ ಇನ್ನೊಂದು ಪತ್ರದಲ್ಲಿ ಅಭಯನು ಜೀವನದ ಎಲ್ಲಾ ವಲಯಗಳಲ್ಲೂ ಕಡಿಮೆ ಬುದ್ಧಿವಂತರು ಯಾವಾಗಲೂ ಹೆಚ್ಚು ತಿಳುವಳಿಕೆ ಹೊಂದಿದವರ ದಿಗ್ದರ್ಶನ ಪಡೆಯುತ್ತಾರೆ ಎಂದು ಬರೆದ. ಡೆಟ್ರಾಯಿಟ್ನ ಫೋರ್ಡ್ ಪ್ರತಿಷ್ಠಾನಕ್ಕೂ ಅಭಯ ಕಾಗದ ಬರೆದ. ಅಧೀನ ಸಿಬ್ಬಂದಿಯೊಬ್ಬರು ಉತ್ತರ ಕೊಟ್ಟರು. ಬುದ್ಧಿವಂತ ಜನಾಂಗದ ಸಂಘವೊಂದನ್ನು
ಸ್ಥಾಪಿಸಬೇಕೆಂಬ ನಿಮ್ಮ ಸಲಹೆಯನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿಸಲು ವಿಷಾದಿಸುತ್ತೇವೆ. ನೀವು ವಿವರಿಸಿರುವಂತಹ ಯಾವುದೇ ನಿರ್ದಿಷ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ಫೋರ್ಡ್ನ ಪ್ರತಿಷ್ಠಾನದಲ್ಲಿ ಯಾವ ಕಾರ್ಯಕ್ರಮವೂ ಇಲ್ಲ. ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ ಮಾತಾಜಿ. ಮಾತಾಜಿ ನಾನಾ? ಹಾ ಹೌದು ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಭಯನ ಅನೇಕಾನೇಕ ಸಲಹೆಗಳು ತಿರಸ್ಕೃತವಾಗಿದ್ದರೂ ಅಲ್ಲೊಮ್ಮೆ ಇಲ್ಲೊಮ್ಮೆ ಅವನಿಗೆ ಮೆಚ್ಚುಗೆಯ ಪತ್ರಗಳು ಬರುತ್ತಿದ್ದವು. ಮಹಮ್ಮದ್ ಸೈಯದ್ ಎಂಬುವರು PhD ಅಲಹಾಬಾದ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಬರೆದಿದ್ದರು. ನೀವು ಪ್ರಾಚೀನ ಭಾರತದ ವಿಶ್ವಬೋಧನೆಯನ್ನು ಮೈಗೂಡಿಸಿಕೊಂಡಿರುವಂತೆ ಕಾಣುತ್ತದೆ. ಇದು ನಿಜಕ್ಕೂ ಪ್ರಶಂಸನೀಯ. ಉತ್ತರ ಪ್ರದೇಶದ ರಾಜ್ಯಪಾಲರು ಉತ್ತರಿಸಿದ್ದರು, ನೀವು ತುಂಬಾ ಮಹತ್ವದ ಕೆಲಸ ಮಾಡುತ್ತಿದ್ದೀರಿ. ಏಕೆಂದರೆ ಭಗವಚ್ಚಿತ್ತನಾಗಿರುವುದಕ್ಕಿಂತ ಹೆಚ್ಚಿನ ಮಹತ್ವದ ಕೆಲಸ ಇಲ್ಲ. ತನ್ನ ಪತ್ರಗಳಲ್ಲಿ ಅಭಯ ಸಲಹೆಗಳನ್ನು ಕೊಡುತ್ತಲೇ ಹೋದ. ಅಷ್ಟೇ ಅಲ್ಲ, ಕೈಲಾದ ಸಹಾಯವನ್ನು ಮಾಡಬಲ್ಲೆ ಎಂದು ಹೇಳುತ್ತಿದ್ದ. ಸಂಸ್ಥೆಗಳ ಆರ್ಥಿಕ ಬೆಂಬಲ ಸಿಕ್ಕಿದರೆ ಅಭಯ ಬೇಕಾದಷ್ಟು ಕೆಲಸ ಮಾಡಲು ಸಿದ್ಧನಾಗಿದ್ದ. ಅವೆಂದರೆ ಪಾಠ ಮಾಡುವುದು, ದೇವಾಲಯಗಳ ನಿರ್ವಹಣೆ, ದೇವಾಲಯ ಪೂಜಾ ಬೋಧನೆ, ಶಿಷ್ಯರಿಗೆ ದೀಕ್ಷಾದಾನ ಮತ್ತು ಭಗವದ್ಗೀತೆಯ ತತ್ವಗಳ ಪ್ರಸಾರಕ್ಕಾಗಿ ಅನೇಕ ಬಗೆಯ ಕ್ಷೇತ್ರ ಕಾರ್ಯಗಳನ್ನು ವ್ಯವಸ್ಥೆಗೊಳಿಸುವುದು ಇತ್ಯಾದಿ. ಸಾಮಾನ್ಯವಾಗಿ ಹೀಗೆ ಮಾಡಿ ಎಂದು ಅಭಯ ಸ್ಪಷ್ಟ ನಿರ್ದೇಶನವನ್ನೇನೂ ಕೊಡುತ್ತಿರಲಿಲ್ಲ. ಆದರೆ ಈಗ ಅನುಸರಿಸುತ್ತಿರುವ ವಿಧಾನಗಳಲ್ಲಿ ತಾತ್ವಿಕವಾಗಿ ಏನು ದೋಷವಿದೆ ಎಂಬುದನ್ನು ತಿಳಿಸುತ್ತಿದ್ದ. ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆಯೇ ನಡೆದುಕೊಳ್ಳಬೇಕಾದ ಅಗತ್ಯವನ್ನು ತಿಳಿಸಿದ್ದ. ಗುರು ಮಹಾರಾಜರ ಕೃಪೆಯಿಂದ ಯಾವುದೇ ಸಮಸ್ಯೆಗೆ ಸ್ವಲ್ಪ ಮೇಲೆ ಮಾಡಿ ಸಮಸ್ಯೆಗೆ ಭಗವದ್ಗೀತೆಯ ಪರಿಹಾರವನ್ನು ಸೂಚಿಸುವ ಕಲೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾರಾದರೂ ಸ್ವಲ್ಪ ಆಸಕ್ತಿ ತೋರಿಸಿದ್ದರೆ ಸಾಕಿತ್ತು. ಭಗವದ್ಗೀತೆಯ ಪ್ರಕಾರ ಕಾಯಕದ ಶ್ರೇಷ್ಠತೆಯನ್ನು ಹೇಳಬಲ್ಲವನಾಗಿದ್ದ. ಓದ್ಲಾ ಮಾತಾಜಿ? ಒಂದು ಪ್ಯಾರ ಓದಿ ಮಾತಾಜಿ. ಅಭಯ ಒಂದು ಸಭೆಗೆ ಹೋಗಿದ್ದ. ಅಲ್ಲಿ ಒಬ್ಬ ಗಣ್ಯ ಕೈಗಾರಿಕೋದ್ಯಮಿಯು ತನ್ನ ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿ, ಕೂಲಿಕಾರರು ಇವರ ಮಧ್ಯೆ ಇರಬೇಕಾದ ಸಾಮರಸ್ಯದ ಸಂಬಂಧಗಳನ್ನು ಒತ್ತಿ ಹೇಳಿದ್ದ. ಅಭಯ ಅವನಿಗೆ ಒಂದು ದೀರ್ಘ ಪತ್ರ ಬರೆದು ಹರೇ ಕೃಷ್ಣ ನಾಮ ಸಂಕೀರ್ತನದ ಸಾಮೂಹಿಕ ಹಾಡುಗಾರಿಕೆ ಎಂತಹ ಪ್ರಭಾವವನ್ನು ಬೀರಬಲ್ಲದೆಂಬುದನ್ನು ವಿವರಿಸಿದ್ದ. ಆ ಕಾರ್ಖಾನೆಯಲ್ಲಿ ಕೆಲಸಗಾರರಾಗಿಯೇ ಒಂದು ವಿಶೇಷ ಕ್ಲಬ್ ಮತ್ತು ಲೌಂಜ್ ಇದ್ದುದರಿಂದ ಕೆಲಸಗಾರರೆಲ್ಲ ಸಭೆ ಸೇರಿ ಹರೇ ಕೃಷ್ಣ ಸಂಕೀರ್ತನೆ ಮಾಡುವುದು ಒಳಿತೆಂದು ಸಲಹೆ ಮಾಡಿದ್ದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಜಯಮೂರ್ತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಓದಿ. ಪ್ರತಿಯೊಬ್ಬನು ಅಲ್ಲಿಂದನಲ್ಲ ಮಾತಾಜಿ? ಹೌದು ಮಾತಾಜಿ. ಪ್ರತಿಯೊಬ್ಬನು ಕೃಷ್ಣನಿಗೆ ಶರಣಾಗಬೇಕು ಎಂದು ಅಭಯ ಒತ್ತಾಯ ಮಾಡುತ್ತಿದ್ದ. ಒಂದು ನಿಮಿಷ. ಆದರೆ ಅನೇಕರಿಗೆ ತಮ್ಮ ತಮ್ಮ ಮಹತ್ತತ್ವಗಳೇ ಇದ್ದುವು. ಅವರೆಲ್ಲರೂ ಅಭಯನ ಚಟುವಟಿಕೆಯನ್ನು ಮತಾಂತರವಾದಿತನ ಅಥವಾ ಪಂಥಾಭಿಮಾನಿ ಎಂದು ಭಾವಿಸುತ್ತಿದ್ದರು. ಆದರೆ ಭಗವದ್ಗೀತೆ ವಿಶ್ವಾತ್ಮಕವಾದದ್ದೆಂದು ಧರ್ಮ ನಿರಪೇಕ್ಷ ರಾಷ್ಟ್ರದಲ್ಲಿ ಕೂಡ ಭಗವಂತನನ್ನು ಯಾವುದೇ ಕಾರ್ಯಕ್ರಮದಲ್ಲಿ ದೂರವಿಡಬಾರದೆಂದು ಅಭಯ ಬರೆದ. ಕೃಷ್ಣ ಎಲ್ಲಾ ಜೀವಿಗಳ ಪಿತನಾದ್ದರಿಂದ ಎಲ್ಲಾ ಕಾರ್ಯಕ್ರಮಗಳು, ಎಲ್ಲಾ ಸಂಸ್ಥೆಗಳು, ಎಲ್ಲಾ ಸರಕಾರಗಳು ಅವನ ವ್ಯಾಪ್ತಿಯಲ್ಲೇ ಬರುತ್ತವೆ. ಭಾರತೀಯರು ಭಗವದ್ಗೀತೆಯ ವಿಶ್ವವ್ಯಾಪಿ ಶಕ್ತಿಯನ್ನು ಮೆಚ್ಚಿಕೊಳ್ಳಬೇಕು. ತನ್ನ ಸಲಹೆಗಳ ಹಿಂದೆ ಅಭಯ ಯಾವಾಗಲೂ ಒಂದು ಕಾರ್ಯಯೋಜನೆಯನ್ನು ಇಟ್ಟುಕೊಂಡಿರುತ್ತಿದ್ದ. ಆದರೆ ಪತ್ರ ಮುಟ್ಟಬೇಕಾದವನ ಆಸಕ್ತಿಯನ್ನು ಕೋರುತ್ತಿದ್ದ. ಆದರೆ ಯಾರೂ ಅಷ್ಟಾಗಿ ಆಸಕ್ತಿ ತೋರಲಿಲ್ಲ. ಮತ್ತೆ ಅಭಯನ ಕೋರಿಕೆಗಳು ತಿರಸ್ಕೃತವಾಗುತ್ತಿದ್ದವು. ಆದರೆ ಅಭಯ ಎಂದೂ ಕಂಗೆಡಲಿಲ್ಲ. ಸದಾ ಸಹಾನುಭೂತಿಯುಳ್ಳವನೊಬ್ಬನು ಸಿಗುತ್ತಾನೆಂಬ ಭರವಸೆಯಲ್ಲೇ ಇರುತ್ತಿದ್ದ. ತಾನು ಬರೆದ ಎಲ್ಲಾ ಪತ್ರಗಳ ಪ್ರತಿಗಳನ್ನು, ಉತ್ತರಗಳನ್ನು ಅಭಯ ಜೋಪಾನವಾಗಿ ಇಡುತ್ತಿದ್ದ. ಸ್ವಲ್ಪ
ಸ್ವಲ್ಪ ಮೆಚ್ಚುಗೆಯ ಅಥವಾ ಸ್ವಲ್ಪ ಸಹಾನುಭೂತಿಯ ಅಂಶ ಇಣುಕಿದ್ದರೂ ಸಾಕು, ಆ ಪತ್ರಗಳಿಗೆ ಅಭಯನ ವಿಚಾರಪೂರ್ಣ ಉತ್ತರ ತಯಾರಾಗಿರುತ್ತಿತ್ತು. ಓದ್ಲಾ ಮಾತಾಜಿ? ಓದಿ ಮಾತಾಜಿ, ಓದ್ತಾರೆ. ಗೌಡಿಯ ಮಠದ ನಾಯಕತ್ವವನ್ನು ನಿರೀಕ್ಷಿಸದೆ ಚೈತನ್ಯ ಮಹಾಪ್ರಭುವಿನ ಸಂಘದ ಬಗೆಗೆ ಅಭಯನು ಅಪಾರವಾದ ಅಪರ್ಣ ಭಾವವನ್ನಿರಿಸಿಕೊಂಡಿದ್ದ. ದೈವ ಸೋದರರು ಮತ್ತೆ ಒಗ್ಗಟ್ಟಾಗುತ್ತಾರೆ, ಪ್ರವಚನ ಕಾರ್ಯದಲ್ಲಿ ತೊಡಗುತ್ತಾರೆ ಎಂಬ ಆಸೆ ಇನ್ನೂ ಹೋಗಿರಲಿಲ್ಲ. ಆದರೆ ಗುಂಪುಗಳಲ್ಲಿ ಒಂದಕ್ಕೆ ಸೇರಿದವನಾಗಬಾರದೆಂಬ ಕಾರಣಕ್ಕಾಗಿ ಮಠಗಳ ಚಟುವಟಿಕೆಗಳಿಗೆ ತನ್ನ ಶಕ್ತಿಯನ್ನು ವಿನಿಯೋಗಿಸಲಿಲ್ಲ. ಗೌಡಿಯ ಮಠದ ಆಂತರಿಕ ಜ್ವಾಲೆಯಿಂದ ಕ್ಷೇಮ ದೂರದಲ್ಲಿ ನಿಂತು ಅಭಯನು ತನ್ನ ಪತ್ರ ವ್ಯವಹಾರ ಚಳುವಳಿಯನ್ನು ಏಕಾಂಗಿಯಾಗಿ ನಡೆಸಿಕೊಂಡು ಬಂದ. ಅಲ್ಲೆಲ್ಲ ತನ್ನನ್ನು ಭಗವದ್ಗೀತೆಯ ಪ್ರಚಾರಕನೆಂದೋ ಬ್ಯಾಕ್ ಟು ಗಾಡೆಡ್ ನ ಸಂಪಾದಕನೆಂದೋ ಪರಿಚಯ ಮಾಡಿಕೊಳ್ಳುತ್ತಿದ್ದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಗಾಯತ್ರಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. 1948ರಲ್ಲಿ ಅಭಯ ಲಕ್ನೋ ಕಾರ್ಖಾನೆಯನ್ನು ಮುಚ್ಚಿದ. ಕೆಲಸಗಾರರಿಗೆ ಸಂಬಳ ಪಾವತಿ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದ್ದ ಮತ್ತು 1940ರಿಂದ ಹಿಂದಿನ ಬಾಡಿಗೆಯನ್ನೇ ಕಂತುಗಳಲ್ಲಿ ಕೊಡುತ್ತಿದ್ದ. ಮಾರಾಟ ಇಳಿಮುಖವಾದುದರಿಂದ ಕಾರ್ಖಾನೆಯನ್ನು ಮುಂದುವರಿಸುವುದು ಅಸಾಧ್ಯವಾಯಿತು. ಎಲ್ಲವನ್ನೂ ಕಳೆದುಕೊಂಡಿದ್ದ. ಶ್ರೀಲ ಪ್ರಭುಪಾದ, ನಾನು ಲಕ್ನೋದಲ್ಲಿ ದೊಡ್ಡ ಕಾರ್ಖಾನೆ ಆರಂಭಿಸಿದೆ. ಅವು ಸುವರ್ಣ ದಿನಗಳಾಗಿದ್ದವು. ನನ್ನ ವ್ಯವಹಾರ ತುಂಬಾ ವರ್ಧಿಸಿತ್ತು. ಔಷಧದ ಉದ್ಯಮದಲ್ಲಿ ಇದ್ದವರಿಗೆಲ್ಲ ಗೊತ್ತು. ಆದರೆ ಅನಂತರ ಕ್ರಮೇಣ ಎಲ್ಲ ಇಳಿಮುಖವಾಯಿತು. ಅಲಹಾಬಾದಿನ ಪರಿಚಿತರು ಕೆಲವರ ಸಹಾಯದಿಂದ ಅಭಯನ ಅಲಹಾಬಾದಿನಲ್ಲಿ ಒಂದು ಸಣ್ಣ ಕಾರ್ಖಾನೆ ತೆಗೆದ. ತನ್ನ ಪ್ರಯಾಗ ಫಾರ್ಮಸಿ 15 ವರ್ಷಗಳ ಹಿಂದೆ ಕುಸಿದದ್ದು ಅಲ್ಲೇ. ಮಗ ವೃಂದಾವನ ಜೊತೆ ಅಲಹಾಬಾದಿಗೆ ಬಂದು ಔಷಧ ತಯಾರಿಕೆಯನ್ನು ಮಾತಾಜಿ ಮೇಲ್ ಮಾಡಬೇಕು. ಔಷಧಿಯನ್ನು ಮುಂದುವರಿಸಿದ. ಕುಟುಂಬದ ಉಳಿದ ಸದಸ್ಯರೆಲ್ಲ ಕಲ್ಕತ್ತಾದ ಬ್ಯಾನರ್ಜಿ ಓಣಿಯಲ್ಲೇ ಉಳಿದರು. ಅಭಯ ತನ್ನ ಪ್ರವಾಸ ಜೀವನವನ್ನು ಮುಂದುವರಿಸಿದ. ಆದರೆ ಈಗ ಅವನು ತಿಂಗಳುಗಟ್ಟಲೆ ಹೊರಗಡೆ ಇರುತ್ತಿದ್ದ. ಆಗ ಅವನಿಗೆ 2ನೇ ಸಲ ಕನಸು ಬಿದ್ದಿತ್ತು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅವನೆದುರೇ ಕಾಣಿಸಿಕೊಂಡರು. ಮತ್ತೆ ಅವರು ಸನ್ನೆ ಮಾಡಿ ಕರೆಯುತ್ತಿದ್ದರು. ಅಭಯ ಸನ್ಯಾಸವನ್ನು ಸ್ವೀಕರಿಸಬೇಕೆಂದು ಸೂಚಿಸುತ್ತಿದ್ದರು. ಆದರೆ ಮತ್ತೆ ಅಭಯ ಆ ಕನಸನ್ನು ದೂರ ತಳ್ಳಬೇಕಾಯಿತು. ತುಂಬಾ ಜವಾಬ್ದಾರಿಗಳಿದ್ದ ಕುಟುಂಬಸ್ಥನಾಗಿದ್ದ ಅಭಯ ಸನ್ಯಾಸಿ ಆಗುವುದೆಂದರೆ ಎಲ್ಲವನ್ನೂ ಪರಿತ್ಯಜಿಸಬೇಕು. ಆತ ಮೊದಲು ಹಣ ಸಂಪಾದಿಸಬೇಕಾಗಿತ್ತು. ಈಗ ಅವನಿಗೆ 5 ಮಕ್ಕಳಿದ್ದರು. ಗುರು ಮಹಾರಾಜರು ಸನ್ಯಾಸ ತೆಗೆದುಕೋ ಎಂದು ಏಕೆ ಹೇಳುತ್ತಿದ್ದಾರೆ ಎಂದು ಪ್ರಶ್ನೆ ಹಾಕಿಕೊಂಡ. ಈಗಂತೂ ಅದು ಸಾಧ್ಯವಿರಲಿಲ್ಲ. ಅಲಹಾಬಾದಿನ ವ್ಯಾಪಾರವು ಯಶಸ್ವಿಯಾಗಲಿಲ್ಲ. ಈಗ ನಮ್ಮ ವ್ಯಾಪಾರದ ಪರಿಸ್ಥಿತಿ ಚೆನ್ನಾಗಿಲ್ಲ. ಪರಿಸ್ಥಿತಿ ಉತ್ತಮಗೊಂಡು ಅನಂತರ ನೀನು ಆ ವೇಳೆಗೆ ಕೆಲಸವಿಲ್ಲದೆ ಇದ್ದರೆ ನಿನ್ನ ಬಗೆಗೆ ಯೋಚಿಸುತ್ತೇನೆ ಎಂದು ಮತ್ತೆ ಕೆಲಸಕ್ಕೆ ಬರೋದಾಗಿ ಹೇಳಿದ್ದ. ಗೌರಾಂಗನಿಗೆ ಪತ್ರ ಬರೆದ. ಅಭಯ ತುಂಬಾ ಶ್ರದ್ಧೆಯಿಂದಲೇ ದುಡಿತಿದ್ದ. ಆದರೆ ಪ್ರತಿಫಲ ತುಂಬಾ ಕಮ್ಮಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ. ಉಳಿದೆಲ್ಲವನ್ನು ನೋಡುತ್ತಿದ್ದಂತೆ ತನ್ನ ಈಗಿನ ಸ್ಥಿತಿಯನ್ನು ಶಾಸ್ತ್ರ ಗ್ರಂಥಗಳ ಕಣ್ಣಿಂದಲೇ ನೋಡಿದ. ಶ್ರೀಮದ್ ಭಾಗವತದ ಈ ಶ್ಲೋಕದ ಬಗೆಗೆ ಚಿಂತಿಸದಿರುವುದು ಸಾಧ್ಯವಾಗಲೇ ಇಲ್ಲ. ಯಸ್ಯಾಹಂ ಅನುಗೃಹ್ಣಾಮಿ ಹರಿಷ್ಯೇ ತದ್ದನಂ ಶನೈಹೇ ತತೋದನಂ ತ್ಯಜಂತ್ಯಸ್ಯ ಸ್ವಜನ ದುಃಖ ದುಃಖಿತಂ. ನನಗೆ ಯಾರಿಗಾದರೂ ಅನುಗ್ರಹ ಮಾಡಬೇಕೆನಿಸಿದಾಗ ಸ್ವಲ್ಪವಾಗಿ ಅವನ ಧನವನ್ನು ಕಿತ್ತುಕೊಳ್ಳುತ್ತಾ ಬರುತ್ತೇನೆ. ಆಗ ಆ ದರಿದ್ರನನ್ನು, ದುಃಖಿಯನ್ನು ಬಂಧು ಬಾಂಧವರು ತಿರಸ್ಕರಿಸುತ್ತಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಈ ಶ್ಲೋಕವನ್ನು ಹೇಳುವುದನ್ನು ಅಭಯ ಕೇಳಿದ್ದ. ಈಗ ಅದರ ಬಗೆಗೆ ತುಂಬ ಯೋಚಿಸುತ್ತಿದ್ದ. ತನ್ನ ಈಗಿನ ಪರಿಸ್ಥಿತಿಗಳನ್ನು ಕೃಷ್ಣನೇ ನಿಯಂತ್ರಿಸುತ್ತಿದ್ದಾನೆ. ಕೃಷ್ಣ ತನ್ನನ್ನು ತುಂಬ ಸಹಾಯಕ ಸ್ಥಿತಿಗೆ ತಳ್ಳುತ್ತಿದ್ದಾನೆ. ಬಹುಶಃ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಲು ನನ್ನ ಬಿಡುಗಡೆಗೆ ಹೀಗೆ ಮಾಡುತ್ತಿದ್ದಾನೆ.
ಶ್ರೀಲ ಪ್ರಭುಪಾದ. ಹೇಗೋ ಏನೋ ಚೈತನ್ಯ ಮಹಾಪ್ರಭುಗಳ ಸಂದೇಶನವನ್ನು ಬೋಧಿಸುವ ಬಯಕೆ ಬೆಳೆಯುತ್ತಾ ಬಂದು ಬೇರೆ ಪ್ರವೃತ್ತಿಗಳು ಕುಗ್ಗಿದವು. ನನಗೇನು ಆಸಕ್ತಿ ಇರಲಿಲ್ಲವೆಂದೇನೂ ಅಲ್ಲ. ಆದರೆ ಕೃಷ್ಣ ನನ್ನನ್ನು ಒತ್ತಾಯಿಸಿದ, ನೀನು ಅದನ್ನೆಲ್ಲ ಬಿಟ್ಟು ಬಿಡಬೇಕು. ಅದು ಹೇಗೆ ಇಳಿಮುಖವಾಯಿತು, ಇಳಿಮುಖವಾಯಿತು, ಇಳಿಮುಖವಾಯಿತು. ಇದು ಇತಿಹಾಸ ಎಲ್ಲರಿಗೂ ತಿಳಿದಿದ್ದೇ ಆಗಿದೆ. ಶ್ರೀಮದ್ ಭಾಗವತದಲ್ಲಿ ಕುಂತಿ ದೇವಿಯು ಪ್ರಾರ್ಥಿಸಿಕೊಂಡಿದ್ದಳು, ಪ್ರಭು ಕೃಷ್ಣ, ನಿರ್ಗತಿಕರಾದವರನ್ನು ಮಾತ್ರ ನಿನ್ನನ್ನು ಸುಲಭವಾಗಿ ಸಮೀಪಿಸಬಲ್ಲರು. ಸಾಕಷ್ಟು ಆಸ್ತಿಪಾಸ್ತಿ ಉಳ್ಳವನು, ಗೌರವಸ್ಥ ಕುಟುಂಬವಿದ್ದು, ಸಮೃದ್ಧಿ ಉನ್ನತ ಶಿಕ್ಷಣ ರೂಪಗಳಿದ್ದು, ಏಳಿಗೆಗೆ ಶ್ರಮಿಸುತ್ತಿರುವವನು ಪ್ರಾಮಾಣಿಕ ಭಾವನೆಯಿಂದ ನಿನ್ನನ್ನು ಸಮೀಪಿಸಲಾರ. ಶ್ರೀಲ ಹರೇ ಪ್ರಭುಪಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಲತಾ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ. ಹೀಗಾಗಿ ನಾನು ವಾಸ್ತವವಾಗಿ 1950ರಲ್ಲಿ ನಿವೃತ್ತನಾದೆ. ಪೂರ್ಣ ನಿವೃತ್ತಿಯಲ್ಲ, ವ್ಯಾಪಾರ ಹೇಗಾದರೂ ಸಾಗಿರಲಿ ಸ್ವಲ್ಪ ವ್ಯಾಪಾರದ ನಂಟನ್ನು ಇಟ್ಟುಕೊಂಡಿದ್ದೆ. ಆಮೇಲೆ ಆ ನಂಟು ಬಿಡುತ್ತಾ ಬಂತು. ಏನಿತ್ತೋ ಆಗಲಿ, ನೀನು ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡು. ಅಭಯನ ಹೆಂಡತಿ ಮಹಾತ್ಮ ಗಾಂಧಿ ರಸ್ತೆಯ 72ನೇ ನಂಬರಿನ ತನ್ನ ತಂದೆಯ ಮನೆಗೆ ಮಕ್ಕಳೊಂದಿಗೆ ತಾನಾಗಿಯೇ ಹೊರಟು ಹೋಗಿದ್ದಳು. ತನ್ನ ಆರ್ಥಿಕ ಸ್ಥಿತಿ ತುಂಬಾ ಬಿಗಡಾಯಿಸಿದೆಂಬ ಅಭಿಪ್ರಾಯಕ್ಕೆ ಬಂದಳು. ಅಭಯ ಮನೆಯಾಚೆಯೇ ಹೆಚ್ಚು ಸಮಯ ಕಳೆಯುತ್ತಿದ್ದ. ಅವನು ಕ್ರಮೇಣ ಸಂಸಾರದಿಂದ ಜಾರಿಕೊಳ್ಳುತ್ತಿದ್ದ. ಮತ್ತೆ ಸ್ವಲ್ಪ ಮೇಲೆ ಮಾಡ್ಬೇಕು. ಕೆಲವು ತಿಂಗಳ ನಂತರ ಹೆಂಡತಿ ಮಕ್ಕಳನ್ನು ಭೇಟಿ ಮಾಡಿದಾಗ ಮಾವ ಅಭಯನನ್ನು ದೂಷಿಸುತ್ತಿದ್ದರು. ನೀನು ಸದಾ ಅಲಿಯುತ್ತಿರುತ್ತೀಯೇ, ಸದಾ ದೇವರ ಪೂಜೆ ಮಾಡುತ್ತಿರುತ್ತೀಯೇ, ನೀನು ನಿನ್ನ ಸಂಸಾರವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ. ಸಾಧ್ಯವಾದಾಗಲೆಲ್ಲ ಅಭಯ ಮನೆಗೆ ಹಣ ಕಳುಹಿಸುತ್ತಿದ್ದ. ಶ್ರೀ ಸುಧೀರ್ ಕುಮಾರ್ ದತ್ತ ಅಭಯ ಅಕ್ಕನ ಮಗ. ಅಭಯ ಏಕಕಾಲಕ್ಕೆ ಎಷ್ಟೊಂದು ಸಂಗತಿಗಳನ್ನು ಕುರಿತು ಚಿಂತಿಸುತ್ತಿದ್ದ ಎಂಬುದನ್ನು ಕೆಲವು ಸಲ ನಾನು ಗಮನಿಸುತ್ತಿದ್ದೆ. ತನ್ನ ಸಂಸಾರದ ಬಗೆಗೆ, ಬರವಣಿಗೆಯ ಬಗೆಗೆ ಮತ್ತು ವ್ಯವಹಾರದಲ್ಲಿ ಹೆಚ್ಚು ಸಂಪಾದಿಸುವ ಬಗೆಗೆ ಅವನು ತುಂಬಾ ಯೋಚಿಸುತ್ತಿದ್ದ. ಏನು ಮಾಡಲಿ, ವ್ಯವಹಾರದಲ್ಲಿ ಇನ್ನೂ ಹೆಚ್ಚು ಸಂಪಾದಿಸಲು ಗಂಭೀರವಾಗಿ ಯೋಚಿಸುತ್ತಿದ್ದ. ಆದರೆ ಹಾಗೆ ಮಾಡಿದರೆ ವ್ಯವಹಾರಕ್ಕೆ ಹೆಚ್ಚು ಕಾಲವನ್ನು ಕೊಡಬೇಕಾಗಿ ಬರುತ್ತದೆ. ಬರವಣಿಗೆ ಅದನ್ನಂತೂ ಅವನು ಬಿಡುವಂತೆಯೇ ಇಲ್ಲ. ಅವನು ಹೆಚ್ಚು ಬರೆಯುತ್ತಲೇ ಹೋದ. ಜನ ಅವನನ್ನು, ಅಲ್ಲಯ್ಯ, ನೀನು ಧರ್ಮದ ವಿಷಯಗಳನ್ನೇ ಬರೆಯುತ್ತಿದ್ದೀಯೆ, ಬರೀ ದೇವರ ಆಲೋಚನೆಯೇ ಆಗಿದ್ದರೆ ನಿನ್ನ ಸಂಸಾರವನ್ನು ನಡೆಸುವವರು ಯಾರು, ಕುಟುಂಬ ನಿರ್ವಹಣೆಗೆ ಏನು ಮಾಡುತ್ತಿ ಎಂದು ಟೀಕಿಸುತ್ತಿದ್ದರು. ಕೆಲವೊಮ್ಮೆ ಅವನು ಅವರೊಂದಿಗೆ ವಾದಿಸುತ್ತಿದ್ದ. ಸಂಸಾರ ನನಗೇನು ಕೊಟ್ಟಿದೆ, ನಾನು ದೇವರನ್ನೇಕೆ ಮರೆಯಬೇಕು, ನಾನು ಮಾಡುತ್ತಿದ್ದೇನಲ್ಲ ಅದೇ ಸತ್ಯ, ನಾನೇನು ಮಾಡುತ್ತಿದ್ದೇನೆಂಬುದು ನಿಮಗಾರಿಗೂ ಅರ್ಥವಾಗಲಿಲ್ಲ. ಕಲ್ಕತ್ತೆಗೆ ಬಂದಾಗ ಮಾವನ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದ. ಅಲ್ಲಿ ಅವನಿಗೆ ಒಂದು ಕೋಣೆಯನ್ನು ಕೊಡಲಾಗಿತ್ತು. ಹೆಂಡತಿ ಊಟ ಬಡಿಸಿದಾಗ ಎಲ್ಲರನ್ನೂ ಹೋಟೆಲಿನಿಂದ ತಂದಿದ್ದಂತೆ ಅವನಿಗೆನಿಸುತ್ತಿತ್ತು. ಏಕೆ ಹೀಗೆ ಎಂದು ಹೆಂಡತಿಯನ್ನು ಹೆಂಡತಿಯನ್ನು ಕೇಳಿದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರೀದೇವಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಡುಗೆಯವನಿಗೆ ಇಂದು ಆರೋಗ್ಯ ಸರಿ ಇಲ್ಲ, ರಾಧಾರಾಣಿ ಹೇಳಿದಳು. ಅಭಯ ಯೋಚಿಸಿದ, ಇವಳ ತಂದೆಯ ಮನೆಯಲ್ಲಿ ನಾವೆಲ್ಲ ವಾಸ ಮಾಡುವುದು ಸರಿಯಲ್ಲ. ಇಲ್ಲೇ ಇದ್ದರೆ ಇವಳು ಇನ್ನಷ್ಟು ಹಾಳಾಗುತ್ತಾಳೆ. ಆದ್ದರಿಂದ ಚೇಟ್ಲಾ ರಸ್ತೆಯ ಹೊಸ ಬಾಡಿಗೆ ಮನೆಗೆ ಸಂಸಾರವನ್ನು ಸಾಗಿಸಿದ. ಇಲ್ಲಿ ಕೆಲವು ತಿಂಗಳವರೆಗೆ ಸಂಸಾರದೊಂದಿಗೆ ಇರುತ್ತಿದ್ದ.
ಲೇಖನಗಳನ್ನು ಬರೆಯುತ್ತಾ ಕಿಂಚಿತ್ ವ್ಯವಹಾರ ಕಾರ್ಯ ಮಾಡುತ್ತಾ ಇದ್ದ. ಆದರೆ ಹೆಚ್ಚು ಕಾಲವನ್ನು ಅವನು ಅಲಹಾಬಾದಿನಲ್ಲಿ ಕಳೆಯುತ್ತಿದ್ದ. ಅಲಹಾಬಾದಿನ ಈಗ 54ರ ಅಭಯನ ವಾನಪ್ರಸ್ಥನಂತೆ ಇದ್ದ. ಸಂಸಾರದ ಮತ್ತು ವ್ಯವಹಾರದ ಚಟುವಟಿಕೆಗಳು ತನ್ನ ಜವಾಬ್ದಾರಿ ಮತ್ತು ನೆಮ್ಮದಿಗಳಿಗೆ ಅತ್ಯಗತ್ಯವೆಂದು ಎಲ್ಲಾ ಗೃಹಸ್ಥರು ಭಾವಿಸಿದರೆ ಅಭಯ ಸಂಸಾರದ ಮತ್ತು ವ್ಯವಹಾರದ ಚಟುವಟಿಕೆಗಳ ಕಡೆಗೆ ಗಮನವನ್ನೇ ಹರಿಸಿರಲಿಲ್ಲ. ತನ್ನ ಬರಹಗಳಲ್ಲಿ ಅಭಯ ಹಲವಾರು ಸಂದರ್ಭಗಳಲ್ಲಿ ಚತುರಾಶ್ರಮಗಳ ಬಗೆಗೆ ಸಂವಾದ ನಡೆಸಿದ್ದ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಮೊದಲನೆಯ ಬ್ರಹ್ಮಚರ್ಯ ಆಶ್ರಮದಲ್ಲಿ ಹುಡುಗನ ತಂದೆ ತಾಯಿಗಳು ಮಗನನ್ನು ಒಬ್ಬ ಗುರುವಿನ ಬಳಿಗೆ ಕಳುಹಿಸುತ್ತಾರೆ ಅಥವಾ ಗುರುಕುಲಕ್ಕೆ ಕಳಿಸುತ್ತಾರೆ. ಅಲ್ಲಿ ಗುರುವಿನ ನೇತೃತ್ವದಲ್ಲಿ ಸರಳ ಜೀವನ ನಡೆಸುತ್ತಾ ಬ್ರಹ್ಮಚಾರಿಯು ವೇದಾಧ್ಯಯನದಲ್ಲಿ ನಿರತನಾಗುತ್ತಾನೆ. ಹೀಗೆ ಮುಂದಿನ ಸಮಗ್ರ ಜೀವನಕ್ಕೆ ಆಧಾರಭೂತವಾಗುವ ಶ್ರದ್ಧೆ ಮತ್ತು ಧಾರ್ಮಿಕ ಜೀವನದ ತತ್ವಗಳನ್ನು ಬ್ರಹ್ಮಚಾರಿಯು ತನ್ನ ತಾರುಣ್ಯದಲ್ಲಿಯೇ ಕಲಿತುಕೊಳ್ಳುತ್ತಾನೆ. 21ನೇ ವಯಸ್ಸಿನಲ್ಲಿ ಬ್ರಹ್ಮಚಾರಿಯು ಮದುವೆಯಾಗಿ ಮುಂದಿನ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸಬಹುದು, ಅಥವಾ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳಂತೆ ಆಜನ್ಮ ಬ್ರಹ್ಮಚಾರಿಯಾಗಿ ಉಳಿಯುವ ಸಂಕಲ್ಪ ಮಾಡಬಹುದು. ಅಭಯ ಬ್ರಹ್ಮಚಾರಿಯಾಗಿದ್ದಾಗ ತಂದೆ ತಾಯಿಗಳಿಂದ ಕೃಷ್ಣ ಭಕ್ತಿಯ ಸೂತ್ರಗಳನ್ನು ಅರಿತುಕೊಂಡಿದ್ದ. ಅವನು ಮನೆಯಲ್ಲೇ ಇದ್ದ, ಆದರೂ ಅವನು ಬದುಕಿದ ರೀತಿ ಬ್ರಹ್ಮಚಾರಿ ಜೀವನದಂತೆಯೇ ಇತ್ತು. 21ನೇ ವಯಸ್ಸಿನಲ್ಲಿ ಮದುವೆಯಾಗಿ ಅಭಯ ಪ್ರಾಪ್ತ ವಯಸ್ಸಿಗೆ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದ್ದ. ಸಂಸಾರ ಜೀವನದಲ್ಲಿ ಕೂಡ ಹೇಗೆ ಕೃಷ್ಣ ಭಕ್ತನಾಗಿ ಉಳಿಯಬಹುದೆಂಬುದನ್ನು ಗೌರಮೋಹನನ ಜೀವನ ಕ್ರಮವು ತೋರಿಸಿಕೊಟ್ಟಿತ್ತು. ವೈಷ್ಣವರಾಗಿ ಅಭಯ ದಂಪತಿ ಗೃಹ ಕೃತ್ಯದ ಜೀವನದ ಅತಿ ಸುಖ ಭೋಗಗಳನ್ನು ತಿಳಿಸಿದ್ದರು. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೌರವಪ್ರಿಯ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸಿದೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತೆ. 50ನೇ ವಯಸ್ಸು ಸಂಸಾರದ ಚಟುವಟಿಕೆಗಳಿಂದ ನಿವೃತ್ತನಾಗುವ ಘಟ್ಟ. ಇದನ್ನ ವಾನಪ್ರಸ್ಥ ಎನ್ನುತ್ತಾರೆ. ವಾನಪ್ರಸ್ಥಾಶ್ರಮದಲ್ಲಿ ಗಂಡ ಹೆಂಡರಿಬ್ಬರು ಲೈಂಗಿಕ ಸಂಪರ್ಕದಿಂದ ದೂರವಿರಲು ಒಪ್ಪಿಕೊಳ್ಳುತ್ತಾರೆ. ಅವರು ಒಟ್ಟಿಗೆ ಜೀವನ ನಡೆಸಲು ಅಭ್ಯಂತರವಿರುವುದಿಲ್ಲ. ಇಲ್ಲಿ ಮುಖ್ಯ ಒತ್ತು ಬೀಳುವುದು ಅವರ ಆಧ್ಯಾತ್ಮಿಕ ಸಂಗಾತಿತನದ ಮೇಲೆ. ಭೌತಿಕ ಜಗತ್ತಿನಿಂದ ಅನಿವಾರ್ಯವಾಗಿ ಮರೆಯಾಗುವುದಕ್ಕೆ ಪೂರ್ವ ಸಿದ್ಧತೆಯೋ ಎಂಬ ಹಾಗೆ ವಾನಪ್ರಸ್ಥದಲ್ಲಿ ದಂಪತಿಗಳಿಬ್ಬರು ಭಾರತ ದೇಶದಲ್ಲಿ ತೀರ್ಥಯಾತ್ರೆಯನ್ನ ಕೈಗೊಳ್ಳಬಹುದು. ಹೀಗೆ ವೈದಿಕ ಆಶ್ರಮಗಳು ಲೋಕ ಜೀವನವನ್ನ ಚೆನ್ನಾಗಿ ನಡೆಸಲು ಅವಕಾಶ ಕೊಟ್ಟು ಮುಂದೆ ಹುಟ್ಟು ಸಾವುಗಳ ಯಾತ್ರಾ ಚಕ್ರವನ್ನ ನಿಲ್ಲಿಸಿ ಶಾಶ್ವತವಾದ ಆಧ್ಯಾತ್ಮಿಕ ಜಗತ್ತನ್ನು ಜೀವವು ಪಡೆದುಕೊಳ್ಳಲು ಸಹಾಯವಾಗುತ್ತದೆ. 50ರ ಮನುಷ್ಯನಿಗೆ ವಯಸ್ಸಾಗುತ್ತಿರುವ ತನ್ನ ದೇಹವನ್ನ ನೋಡಿ ಅಂತ್ಯಕಾಲ ಸನ್ನಿಹಿತವಾಗುತ್ತದೆ ಎಂಬುದು ಗೊತ್ತಾಗಿ ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಮನಃ ಸಂಸ್ಕಾರವಿರಬೇಕು. ಕೊನೆಯ ಸನ್ಯಾಸಾಶ್ರಮದ ಘಟ್ಟದಲ್ಲಿ ಮನುಷ್ಯನು ತನ್ನ ಹೆಂಡತಿಯನ್ನ ಪ್ರೌಢ ಪುತ್ರನ ವಶಕ್ಕೆ ಒಪ್ಪಿಸಿ ತನ್ನನ್ನ ಭಗವಂತನ ಸೇವೆಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಬೇಕು. ಹಿಂದೆ ಸನ್ಯಾಸಾಶ್ರಮ ಎಂದರೆ ಹಿಮಾಲಯದಲ್ಲಿ ಏಕಾಂಗಿಯಾಗಿ ತಪಸ್ಸು ಮಾಡುವುದು ಎಂಬರ್ಥವಿತ್ತು. ಆದರೆ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಈ ಘಟ್ಟದಲ್ಲಿ ಧರ್ಮ ಪ್ರಚಾರವನ್ನ ವಿಧಿಸಿದರು. ಓದ್ಬೇಕಾ ಮಾತಾಜಿ? ಓದಿ ಅದು ಫಿನಿಶ್ ಮಾಡಿ. ವಾಸ್ತವವಾಗಿ ಚತುರಾಶ್ರಮಗಳಲ್ಲಿ ತನ್ನ ಸ್ಥಾನ ಯಾವುದೆಂಬ ಬಗೆಗೆ ಅಭಯ ಖಚಿತವಾಗಿ ಹೇಳಿರದಿದ್ದರೂ ಗೃಹಸ್ಥ ಜೀವನಕ್ಕಿಂತ ವಾನಪ್ರಸ್ಥವನ್ನೇ ಅನುಷ್ಠಾನದಲ್ಲಿ ತಂದುಕೊಂಡಿದ್ದನು. ತನ್ನ ವ್ಯವಹಾರಿಕ ಸೋಲುಗಳು ಮತ್ತು ಕೌಟುಂಬಿಕ ಕಹಿ ಪರಿಸ್ಥಿತಿಗಳೆಲ್ಲ ಕೃಷ್ಣನ ಅನುಗ್ರಹದಿಂದಲೇ ಬಂದಿವೆ ಎಂಬುದು ಅವನಿಗೆ ಬೋಧವಾಗಿತ್ತು. ಇವೆಲ್ಲವುಗಳಿಂದ ತನ್ನನ್ನ ಮುಕ್ತನನ್ನಾಗಿ ಮಾಡಿ ಪ್ರಚಾರ ಕಾರ್ಯವನ್ನ ಕೈಗೊಳ್ಳಬೇಕೆಂಬ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಆದೇಶವನ್ನ ಅಭಯರು ಪಾಲಿಸುವಂತೆ ಆ ಕಡೆ ತಿರುಗಿಸುವುದೇ ಕೃಷ್ಣನ ಉದ್ದೇಶವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಅಲಹಾಬಾದಿನಲ್ಲಿ ಅಭಯ ಸಾಕಷ್ಟು ಹಣವನ್ನು ಸಂಗ್ರಹಿಸಿ ಬ್ಯಾಕ್ ಟು ಗಾಡ್ ಎಡ್ ಪತ್ರಿಕೆಯನ್ನು ಜೀವಿಸಿದನು. 1952ರ ಫೆಬ್ರವರಿಯಲ್ಲಿ 57B ಕ್ಯಾನಿಂಗ್ ರೋಡಿನ ಸಂಪಾದಕರ ಕಚೇರಿಯಿಂದ ಇದು ಅವನ ಮನೆಯಾಗಿತ್ತು. 8 ವರ್ಷಗಳ ಅನಂತರ
ಬ್ಯಾಕ್ ಟು ಗಾಡ್ ಹೆಡ್ ನ ಪ್ರಥಮ ಸಂಖ್ಯೆಗೆ ಹೊರಬಿತ್ತು. ಯಥಾ ಪ್ರಕಾರ ಎಲ್ಲ ಕಾರ್ಯವೂ ಅವನದೇ ಆಗಿತ್ತು. ಬರವಣಿಗೆ, ಟೈಪಿಂಗ್, ಸಂಪಾದನೆ, ಮುದ್ರಕನೊಂದಿಗೆ ಭೇಟಿ, ಕೊನೆಗೆ ಪ್ರತಿಗಳನ್ನು ಹಂಚುವಿಕೆ, ಭಾರತದ ಗೌರವಾನ್ವಿತ ನಾಯಕರುಗಳಿಗೆ ಪ್ರತಿಯನ್ನು ಅಂಚೆಯಲ್ಲಿ ರವಾನಿಸುವಿಕೆ ಎಲ್ಲ ಅವನೊಬ್ಬನೇ ಆಗಿತ್ತು. ಅವನಿಗನ್ನಿಸಿತು ಅಲಹಾಬಾದ್ನಲ್ಲಿ ಅಥವಾ ಎಲ್ಲೇ ಆಗಲಿ ಜೀವಿಸುವುದರ ನಿಜವಾದ ಉದ್ದೇಶ ಎಂದರೆ ಇದೆ. ಹಣವನ್ನು ಸದುಪಯೋಗ ಮಾಡುವ ಕ್ರಮ ಎಂದರೆ ಇದೆ. ಮಾನವನ ಬಾಳಿಗೆ ಉದ್ದೇಶವೂ ಇದೆ. ಭಗವಂತನ ಮೆರೆಸುವ ಪವಿತ್ರ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತನಾಗುವುದು. ಇದರ ಸಂಗತಿಗಳಿಗೆಲ್ಲ ತಾತ್ಕಾಲಿಕವಾದವುಗಳು, ವ್ಯರ್ಥವಾದವುಗಳು. ಕಲ್ಕತ್ತೆಯ ತನ್ನ ಮನೆಗೆ ಬಂದಾಗ ಹಳೆಯ ಗೆಳೆಯರೆಲ್ಲರ ಅಭಯನ ಕೋಣೆಯಲ್ಲೇ ಸೇರುತ್ತಿದ್ದರು. ಅಭಯ ಪ್ರವಚನ ಮಾಡುತ್ತಿದ್ದ, ಭಗವದ್ಗೀತೆಯ ತರಗತಿಯನ್ನು ನಡೆಸುತ್ತಿದ್ದ, ಹೆಂಡತಿ ಮಕ್ಕಳನ್ನು ಚರ್ಚೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಿದ. ಆದರೆ ಅವರು ಅಭಯನ ಬೋಧನೆಗೆ ಪ್ರತಿಕ್ರಿಯಾತ್ಮಕವಾಗಿ ಎಂಬಂತೆ ಟೀ ಕುಡಿಯುತ್ತಾ ಮಹಡಿಯ ಕೋಣೆಯಲ್ಲಿ ಒಬ್ಬ ಪಟ್ಟಾಗಿ ಕುಳಿತಿರುತ್ತಿದ್ದರು. ಅಭಯ ಸಂಸಾರ ನಡೆಸುತ್ತಿದ್ದ. ಈಗಲೂ ಅವರೊಂದಿಗೆ ಇದ್ದ. ಆದರೆ ಅವನಿಗೆ ಬೋಧನೆಯ ಛಲ, ಮನೆಯೊಳಗೆ ಬೋಧಿಸುವುದು ಆಕರ್ಷಕವೆನಿಸುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರಲಿಲ್ಲ. ಅಭಯನಿಗೆ ಕುಟುಂಬ ಜೀವನ ಎಂಬುದೊಂದು ಇದ್ದುದೇ ಆಗಿದ್ದರೆ ಅವನು ಒಬ್ಬ ಪೂರ್ಣ ಪ್ರಮಾಣದ ಬೋಧಕನಾಗಿರುವುದನ್ನು ಗುರುತಿಸಿ ಹೆಂಡತಿ ಮಕ್ಕಳು ಸಂತೋಷ ಪಡಬೇಕಾಗಿತ್ತು. ತನ್ನ ಗುರು ಮಹಾರಾಜರ ಆಶಯವನ್ನು ನೆರವೇರಿಸುವುದೇ ಅಭಯನ ಬದುಕಿನ ಮುಖ್ಯ ಕಾಳಜಿಯಾಗಿತ್ತೆಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಅವರಲ್ಲಿ ಆದ ಬದಲಾವಣೆಯನ್ನು ಅವರು ಸುಮ್ಮನೆ ನಿರೀಕ್ಷಿಸುವಂತಿರಲಿಲ್ಲ. ಅಭಯ ಒಬ್ಬ ಸಾಧಾರಣ ಮನುಷ್ಯ ಮಾತ್ರ ಎಂದು ಅವರು ಪ್ರತಿಪಾದಿಸುವಂತಿರಲಿಲ್ಲ. ತನ್ನ ಬೋಧಕ ಜೀವನ ಪದ್ಧತಿಗೆ ರಾಧಾರಾಣಿ ಕ್ರಮೇಣವಾದರೂ ಹೊಂದಿಕೊಳ್ಳಬಹುದೆಂದು ಸದಾಶಯದಿಂದ ಅಭಯನ ಹೆಂಡತಿಯನ್ನು ತನ್ನ ದಾರಿಗೆ ಎಳೆಯಲು ಪ್ರಯತ್ನಗಳನ್ನು ಮುಂದುವರಿಸಿದ. ಆದರೆ ಆಕೆ ಅಭಯನ ಬೋಧಕ ಜೀವನದ ಬಗ್ಗೆ ಎಳ್ಳುಕಾಳಿನಷ್ಟು ಆಸಕ್ತಿ ಇರಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓ ದೇವತೆಗಳಿಂದ ಅಲ್ವಾ ಮಾತಾಜಿ? ಹಾಗಿದ್ದರೆ ಸಂಸಾರ, ಮೇಲಿನ ಪ್ಯಾರ. ಹಾಗಿದ್ದರೆ ಸಂಸಾರ ಔಷಧ ಸಾಮಗ್ರಿ, ಹಣ ಎಂದು ಚಿಂತಿಸುತ್ತಲೇ ಅಭಯನು ಕಾಲವನ್ನು ಕಳೆಯಬೇಕೇಕೆ? ಸಂಬಂಧಿಗಳು ಎಷ್ಟೇ ಟೀಕಿಸಿದರೂ ಇಡೀ ಮಾನವ ಕುಟುಂಬಕ್ಕೆ ತಾನು ಸಲ್ಲಿಸಬಹುದಾದ ನಿಜವಾದ ಸೇವೆ ಬ್ಯಾಕ್ ಟು ಗಾಡ್ ಹೆಡ್ ನ ಪ್ರಕಟಣೆ ಎಂದು ಅವನು ಭಾವಿಸಿದ್ದ. ಚೈತನ್ಯರ ಗುರುಗಳು, ಮಹಾನ್ ಬೋಧಕರೂ ಆಗಿದ್ದ ಮಾಧವೇಂದ್ರ ಪುರಿಯವರು ಭಕ್ತನಾದವನು ಲೋಕದಲ್ಲಿ ಟೀಕೆ ನಿಂದೆಗಳಿಗೆ ಮಾತಾಜಿ ಸ್ವಲ್ಪ ಮಾಡಿ ಹೇಗೆ ದಿವ್ಯ ನಿರ್ಲಕ್ಷ್ಯವನ್ನು ತೋರಬೇಕು ಬಗೆಗೆ ಬರೆದಿದ್ದಾರೆ. ಓ ದೇವತೆಗಳೇ, ಪೂರ್ವಜರೇ, ಕ್ಷಮಿಸಿ. ನಿಮ್ಮ ತೃಪ್ತ್ಯಾರ್ಥವಾಗಿ ಇನ್ನು ಮುಂದೆ ನಾನು ಏನನ್ನು ಸಮರ್ಪಿಸಲಾರೆ. ಎಲ್ಲಾ ಕಡೆಗಳಲ್ಲೂ ಯದುವಂಶ ಜನ್ಯ ಮಹಾನುಭಾವನಾದ ಕಂಸನ ಮಹಾವೈರಿಯಾದ ಶ್ರೀಕೃಷ್ಣನ ಸ್ಮರಣೆಯಲ್ಲಿ ಮಾತ್ರ ತೊಡಗಿ ಪಾಪದ ಪ್ರತಿಕ್ರಿಯೆಗಳಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ. ನನಗೆ ಇಷ್ಟು ಸಾಕು ಎಂದು ತಿಳಿದಿದ್ದೇನೆ. ಆದ್ದರಿಂದ ಮುಂದಿನ ಪ್ರಯತ್ನಗಳಿಂದ ಏನು ಪ್ರಯೋಜನ? ಗ್ರಮತಿಗಳಾದ ನೀತಿವಾದಿಗಳು ನನಗಲ್ಲೋ ಭ್ರಮೆ ಎಂದು ದೂಷಿಸಲಿ ಚಿಂತೆ ಇಲ್ಲ. ವೇದ ವ್ಯಾಸಂಗ ಪಟುಗಳು ನಾನು ದಾರಿ ತಪ್ಪಿದವನೆಂದು ಅಪವಾದ ಹೊರಿಸಲಿ. ಸ್ನೇಹಿತರು ಮತ್ತು ಬಂಧುಗಳು ನನ್ನನ್ನು ಭಗ್ನ ಮನೋರಥವನ್ನೆನ್ನಲಿ. ನನ್ನ ಸಹೋದರರು ನಾನು ಮೂರ್ಖ ಎನ್ನಲಿ. ಲಕ್ಷ್ಮೀಪುತ್ರ ಧನಾಪಿಶಾಚಿಗಳು ನನ್ನ ಕಡೆಗೆ ಬೆರಳು ತೋರಿಸಿ ಹುಚ್ಚ ಎನ್ನಲಿ. ವಿದ್ವಾಂಸರಾದ ತತ್ವಜ್ಞಾನಿಗಳು ನನಗೆ ತುಂಬಾ ದುರಹಂಕಾರ ಎಂದು ಒತ್ತಿ ಹೇಳಲಿ. ನನಗೆ ಶಕ್ತಿ ಇಲ್ಲದಿದ್ದರೂ ಗೋವಿಂದನ ಪಾದಾರವಿಂದಗಳನ್ನು ಸೇವಿಸುವ ಸಂಕಲ್ಪದಿಂದ ನನ್ನ ಮನಸ್ಸು ಒಂದು ಕಣದಷ್ಟು ಚಲಿಸುವುದಿಲ್ಲ. ಮಾತಾಜಿ ಓದ್ಲಾ? ಭಾರತದ ಮತ್ತು ಜಗತ್ತಿನ ಸಮಸ್ಯೆಗಳಿಗೆ ಸಮಂಜಸ ಪರಿಹಾರ ಇರುವಾಗ ಜುಜುಬಿ ಸಂಸಾರ ಸಮಸ್ಯೆಗಳ ಪರಿಹಾರಕ್ಕೆ ಕಾಲ ವ್ಯರ್ಥ ಮಾಡುವುದೇಕೆ? ಭಗವದ್ಗೀತೆಯನ್ನು ತಿಳಿದು ನಾನು ಮಾಡಬೇಕಾದ ಮೊದಲ ಕರ್ತವ್ಯ ಎಂದರೆ ದೈವ ನಿರಾಕರಣವನ್ನು ಸೂಚಿಸುವ ಯುದ್ಧ, ಹಸಿವು, ಅನೈತಿಕತೆ, ಅಪರಾಧ ಮೊದಲಾದ ಸಂಕೀರ್ಣ ದುರಂತಗಳಿಗೆ ಪರಿಹಾರಗಳನ್ನು ಸೂಚಿಸುವುದು ಎಂದುಕೊಂಡ.
ಆತನ ಮಹತ್ವದ ಕೆಲಸಗಳಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುವುದರಿಂದ ಇತರ ಗೌಣ ಜವಾಬ್ದಾರಿಗಳಿಗೆ ಧಕ್ಕೆಯೊದಗಿದರೂ ಏನೂ ನಷ್ಟವಿಲ್ಲವಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಜ್ಜಿ, ಯಾರು ಧನ್ಯವಾದ. ಓದ್ತೀರಾ ಬೇರೆ ಯಾರಾದ್ರೂ? ಹರೇ ಕೃಷ್ಣ. ಎಕ್ಸ್ಪರ್ಟ್ ತನಕ ಓದದಿದ್ದವರು ಓದಿ ಮಾತಾಜಿ. ಓದಿ ನಾ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. 1952 ಮಾರ್ಚ್ ತಿಂಗಳಲ್ಲಿ ಬ್ಯಾಕ್ ಟು ಗಾಡೆಡ್ ನ ಇನ್ನೊಂದು ಸಂಚಿಕೆಯನ್ನು ಅಭಯ ಹೊರತಂದ. ಈ ಸಂಚಿಕೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಹಾಗೂ ಅವರ ತಂದೆ ಶ್ರೀಲ ಭಕ್ತಿ ವಿನೋದ ಠಾಕೂರರ ಬಗೆಗೆ ಅಭಯನು ಬರೆದಿದ್ದ ಜೀವನ ಕಥೆಗಳೇ ಬಹುಪಾಲು ಮೀಸಲಾಗಿತ್ತು. ಅವರು ಭಕ್ತಿ ವಿನೋದ ಠಾಕೂರರು ಚೈತನ್ಯ ಮಹಾಪ್ರಭುಗಳ ಹೆಸರಿನಲ್ಲಿ ಕಪಟ ವೇದಾಂತಿಗಳು ಅನುಮೋದಿಸಿರುವ ತತ್ವಗಳನ್ನು ಉಗ್ರವಾಗಿ ಪ್ರತಿಭಟಿಸಿದರು. ಒಬ್ಬ ಉನ್ನತ ದರ್ಜೆಯ ಸರಕಾರಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವಾಗಲೇ ತಮ್ಮ ಸಾಹಿತ್ಯದ ಕೊಡುಗೆಗಳ ಮೂಲಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದರು. ಗೃಹಸ್ಥರಾಗಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿದ್ದ ಅವಧಿಯಲ್ಲೇ ಅವರು ಬಹುಬಗೆಯಾಗಿ ಇಂಗ್ಲಿಷ್, ಬಂಗಾಳಿ, ಸಂಸ್ಕೃತ ಮೊದಲಾದ ಭಾಷೆಗಳಲ್ಲಿ ಗ್ರಂಥಗಳನ್ನು ಬರೆದು ಚೈತನ್ಯ ಮಹಾಪ್ರಭುಗಳ ಮೇಲೆ ತೋರಿಸಬೇಕಾದ ಶುದ್ಧ ಶ್ರದ್ಧಾ ಭಕ್ತಿಗಳು ಹೇಗಿರಬೇಕೆಂಬ ಬಗೆಗೆ ವಾಸ್ತವ ಚಿತ್ರಣಗಳನ್ನು ನೀಡಿದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಶ್ರೀಲ ಠಾಕೂರ ಭಕ್ತಿ ವಿನೋದರ ಚಳವಳಿಯಿಂದ ತಮ್ಮ ಬಾಲ್ಯದಲ್ಲೇ ಸ್ಫೂರ್ತಿ ಪಡೆದರು. ಅವರು ಶ್ರೀಲ ಭಕ್ತಿ ವಿನೋದ ಠಾಕೂರರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಆದ್ದರಿಂದ ಶ್ರೀಲ ಭಕ್ತಿ ವಿನೋದರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳಿಗೆ ಚೈತನ್ಯ ಪ್ರಭುವಿನ ಗುರಿಯನ್ನು ಸಾಧಿಸುವ ಸರ್ವ ಹಕ್ಕುಗಳನ್ನು ಬಯಸಿಕೊಟ್ಟರು. ಆದ್ದರಿಂದ ಶ್ರೀಲ ಭಕ್ತಿ ವಿನೋದ ಠಾಕೂರರು ದಿವಂಗತರಾದ ಅನಂತರ ಶ್ರೀಲ ಸರಸ್ವತಿ ಠಾಕೂರರು ಆ ಸುಧಾರಣಾ ಚಳವಳಿಯ ಸೂತ್ರಗಳನ್ನು ಕೈಯಲ್ಲಿ ಹಿಡಿದರು. ಮಾಸಪತ್ರಿಕೆಯನ್ನು ಹೊರತರುವ ವಿಷಯದಲ್ಲಿ ಮಗ್ನನಾಗಿದ್ದ ಅಭಯ ತನ್ನ ಇತರ ಚಟುವಟಿಕೆಗಳನ್ನು ಕಾಟಾಚಾರಕ್ಕೆ ಮಾಡುತ್ತಿದ್ದ. ಕೆಲವು ವೇಳೆ ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡುತ್ತಿದ್ದ ಅಥವಾ ಅಲಹಾಬಾದಿನಿಂದ ಕಲ್ಕತ್ತೆಗೆ ಹೋಗುವ ರಾತ್ರಿ ರೈಲಿನಲ್ಲಿ ಪ್ರಯಾಣ ಮಾಡಿ ಮನೆಗೆ ಹೋಗುತ್ತಿದ್ದ. ಕಂಪಾರ್ಟ್ಮೆಂಟ್ನಲ್ಲಿ ಜನ ಸಂದಣಿ ಇಲ್ಲದಿದ್ದರೆ ಉಳಿದವರೆಲ್ಲ ಮಲಗಿದಾಗ ಅಭಯ ದೀಪ ಹಚ್ಚಿಕೊಂಡಿರುತ್ತಿದ್ದ. ರಾತ್ರಿ ರೈಲಿನ ಪ್ರಯಾಣವು ವಿಚಾರ ಚಿಂತನೆಗೆ ಮತ್ತು ಬರಹಕ್ಕೆ ಒಳ್ಳೆಯ ಅವಕಾಶವನ್ನು ಒದಗಿಸಿತ್ತು. ಕೆಲವು ಗಂಟೆಗಳವರೆಗೆ ನಿದ್ರಿಸಿ ಮತ್ತೆ ಎದ್ದು ಕುಳಿತುಕೊಳ್ಳುತ್ತಿದ್ದ. ಕುಳಿತು ಕಿಟಿಕಿಯ ಮೂಲಕ ರಾತ್ರಿಯನ್ನು ನೋಡುತ್ತಿದ್ದ. ರೈಲಿನ ಬೋಗಿಗಳ ಪ್ರತಿಫಲಿತ ಬೆಳಕುಗಳು ಅವನೆದುರಿಗೆ ಹೊಳೆಯುತ್ತಿದ್ದವು. ಕಿಟಕಿ ಅವನ ಮುಖವನ್ನು ಪ್ರತಿಫಲಿಸುತ್ತಿತ್ತು. ಹರೇ ಕೃಷ್ಣ ಮಾತಾಜಿ, ಲಾಸ್ಟ್ ಪೇಜ್ ಒಂದುಂಟು, ಯಾರಾದ್ರೂ ಓದ್ತೀರಾ? ನಾ ಓದ್ತೀನಿ ಜಯಲಕ್ಷ್ಮಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿ. ಹರೇ ಓದಿ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. 12 ಗಂಟೆಯ ಪ್ರಯಾಣ. ಕೇಳುದಿಲ್ಲ ಮಾತಾಜಿ. ಯಾರು ದೂರದಲ್ಲಿ ಮಾತನಾಡಿದಾಗ ಕೇಳ್ತಾರೆ. ಹರೇ ಕೃಷ್ಣ ಮಾತಾಜಿ, ಹತ್ತಿರ ಹಿಡಿದು ಓದಿ ಮಾತಾಜಿ. ಮಾತಾಜಿ ಹಾ, ಕೇಳಿಸ್ತದೆ. ಕೇಳಿಸ್ತಿದ್ಯಾ? ಈಗ ಕೇಳ್ತದೆ. ಹಾ. 12 ಗಂಟೆಯ ಪ್ರಯಾಣ. ಅರ್ಧದಲ್ಲಿ ಆಕಾಶ ತಿಳಿಯಾಗ ಈಗ ಪುನಃ ಕೇಳುದಿಲ್ಲ ಮಾತಾಜಿ. 12 ಗಂಟೆಯ ಈಗ ಕೇಳಿಸ್ತಿದ್ದೀರಾ ಮಾತಾಜಿ? ಇಲ್ಲ, ಲೈಟ್ ಆಗಿ ಕೇಳ್ತದೆ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. 12 ಗಂಟೆಯ ಸಮಯ ಪ್ರಯಾಣ. ಅರ್ಧದಲ್ಲಿ ನಾ ಓದ್ತೀನಿ ಯಾರಾದ್ರೂ ಮಾತಾಜಿ. ಓದ್ತೀರಾ? ಕೇಳಿಸ್ತಾ ಇಲ್ಲ 12 ಮಾತಾಜಿ. ಗಂಟೆಯ ಪ್ರಯಾಣ. ಹರೇ ಕೃಷ್ಣ ಮಾತಾಜಿ. ಓದಿ 12 ಮಾತಾಜಿ. ಗಂಟೆಯ ಪ್ರಯಾಣ. ಅರ್ಧದಲ್ಲಿ ಆಕಾಶ ತಿಳಿಯಾಗುತ್ತಿತ್ತು. ಬೂದು ಬಣ್ಣದಿಂದ ನಸು ನೀಲಕ್ಕೆ ತಿರುಗುತ್ತಿತ್ತು. ಆಕಾಶದಲ್ಲಿ ಮೊದಲ ಬಿಳಿಯ ಮೋಡಗಳು ಕಾಣಿಸಿಕೊಳ್ಳುತ್ತಿದ್ದವು. ಊರೂರುಗಳ ದೀಪಗಳು ಕಾಣುತ್ತಿದ್ದವು. ಎಂಜಿನಿನ ಎಚ್ಚರಿಕೆಯ ಹಾಗೂ ಅಭಯನ ಕಿವಿಗೆ ಬೀಳುತ್ತಿತ್ತು. ರೈಲು ಮಂದಗತಿಯಲ್ಲಿ ಸಾಗಿ ನಿಲ್ದಾಣದಲ್ಲಿ ನಿಂತಾಗ ಚಹಾ ಮಾರುವ ಹುಡುಗರು ಕಿಟಕಿಗಳ ಉದ್ದಕ್ಕೂ ಸಾಗುತ್ತಾ ಚಾಯ್ ಚಾಯ್ ಎಂದು ಕೂಗುತ್ತಿದ್ದರು. ಅವರ ಗಟ್ಟಿಯಾದ ಕೂಗು ಚಾಯ್ ಎಂಬ ಶಬ್ದ ಕಿವಿಗಳಲ್ಲಿ ಮೊರೆಯುತ್ತಿದ್ದವು. ಗಾಳಿಯಲ್ಲಿ ಚಾ ಪರಿಮಳ ತುಂಬಿಕೊಳ್ಳುತ್ತಿದ್ದಂತೆಯೇ ನೂರಾರು ಪ್ರಯಾಣಿಕರು ತಮ್ಮ ಬೆಳಗಿನ ಟೀಯನ್ನು ಸವಿಯುತ್ತಿದ್ದರು. 20 ವರ್ಷಕ್ಕೂ ಮಿಕ್ಕ ವ್ಯಾಪಕ ರೈಲು ಪ್ರಯಾಣದ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಹೆಂಗಸರು ಏಕಾಂಗಿಯಾಗಿ ಪ್ರಯಾಣ ಮಾಡುತ್ತಿದ್ದುದನ್ನು
ಹೆಚ್ಚು ಹೆಚ್ಚು ಜನರು ಧೂಮಪಾನ ಮಾಡುತ್ತಿದ್ದುದನ್ನು ಅಭಯ ಗಮನಿಸಿದ. ಭಾರತದಲ್ಲಿ ಪಾಶ್ಚಾತ್ಯೀಕರಣವಾಗುತ್ತಿತ್ತು. ಕುರುಡನಿಗೆ ಕುರುಡ ದಾರಿ ತೋರಿದ ಹಾಗೆ ರಾಷ್ಟ್ರ ನಾಯಕರು ಈ ಪಾಶ್ಚಾತ್ಯೀಕರಣಕ್ಕೆ ಅವಕಾಶ ಮಾಡಿಕೊಡುತ್ತಿದ್ದರು. ದೇವರೇ ಇಲ್ಲದ ದೇವರ ರಾಜ್ಯ ಬೇಕೆಂದು ಅವರು ಬಯಸಿದ್ದರು. ಕೃಷ್ಣನಿಲ್ಲದ ಪ್ರಗತಿಶೀಲ ಔದ್ಯೋಗಿಕ ಭಾರತ ಅವರಿಗೆ ಬೇಕಾಗಿತ್ತು. ಬೇಸಾಯಕ್ಕೆ ಒಳಗಾಗದ ವಿಶಾಲ ಭೂ ಪ್ರದೇಶಗಳನ್ನು ಅವನು ಕಿಟಕಿಯಿಂದಲೇ ನೋಡುತ್ತಿದ್ದ. ಆದರೂ ಜನ ಹಸಿದಿದ್ದರು. ಅಭಯ ಒಮ್ಮೊಮ್ಮೆ ಪತ್ರಿಕೆ ಓದಿ ಬ್ಯಾಕ್ ಟು ಗಾಡ್ಹೆಡ್ ನಲ್ಲಿ ಉತ್ತರ ನೀಡಬೇಕೆಂದುಕೊಂಡ ಲೇಖನವನ್ನು ಅಥವಾ ಒಂದು ಪ್ರಬಂಧ ಬರೆಯಲು ಪ್ರೇರಕವಾದ ಲೇಖನವನ್ನು ಕತ್ತರಿಸಿ ಇಟ್ಟುಕೊಳ್ಳುತ್ತಿದ್ದ. ಸಹಾಯಕ್ಕಾಗಿ ಜನರನ್ನು ಸಂಪರ್ಕಿಸುವುದು ಹೇಗೆ, ಯಾರನ್ನು ಸಂಪರ್ಕಿಸಬೇಕು, ಕೃಷ್ಣ ಪ್ರಜ್ಞೆಯ ಭಕ್ತರ ಸಂಘವನ್ನು ಸ್ಥಾಪಿಸುವ ಪರಿ ಎಂತು, ಈ ವಿಚಾರಗಳನ್ನೆಲ್ಲ ಅವನ ಮನಸ್ಸು ಯೋಚಿಸುತ್ತಿತ್ತು. ಭಾರತದವರು ಮಾತ್ರವಲ್ಲ, ಇಡೀ ವಿಶ್ವದ ಜನ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಬಹುದಾಗಿತ್ತು. ಚೈತನ್ಯ ಮಹಾಪ್ರಭುವಿನ ಹೆಸರು ಜಗತ್ತಿನ ಪ್ರತಿಯೊಂದು ಪಟ್ಟಣ ಗ್ರಾಮಗಳಲ್ಲೂ ಪರಿಚಿತವಾಗುತ್ತದೆಂದು ಚೈತನ್ಯ ಭಾಗವತವು ಭವಿಷ್ಯ ನುಡಿದಿತ್ತು. ಶ್ರೀಲ ಭಕ್ತಿ ಸಿದ್ಧಾಂತರು ಅದನ್ನೇ ಬಯಸಿದ್ದರು. ಅವರು ಬೋಧಕರನ್ನು ಇಂಗ್ಲೆಂಡಿಗೇನೋ ಕಳಿಸಿದ್ದರು. ಆದರೆ ಆ ಬೋಧಕರು ಚಕ್ರವರ್ತಿಗಳೊಂದಿಗೆ ರಾಜತಾಂತ್ರಿಕ ಬ್ಯಾಕ್ ಟು ಗಾಡ್ಹೆಡ್ ಸಂಚಿಕೆಯನ್ನು ವಿದೇಶಕ್ಕೆ ಕಳಿಸುವ ವಿಚಾರವಾಗಿ ಅಭಯ ಯೋಚನೆ ಮಾಡಿದ. ಅವನ ಏಜೆಂಟರಾಗಿದ್ದ ಹ್ಯಾಕರ್, ಸ್ಪೆನ್ ಅಂಡ್ ಕಂಪನಿಯವರಿಗೆ ಅಮೆರಿಕ, ಯುರೋಪುಗಳಲ್ಲಿ ಒಳ್ಳೆಯ ಸಂಪರ್ಕವಿತ್ತು. ಪ್ರಪಂಚದ ಎಲ್ಲ ಕಡೆ ಇಂಗ್ಲಿಷ್ ಓದಬಲ್ಲವರಿದ್ದರು. ಅವರಲ್ಲಿ ಕೆಲವರಾದರೂ ಶ್ರೀಮದ್ ಭಾಗವತದ ಮತ್ತು ಭಗವದ್ಗೀತೆಯ ವಿಚಾರಗಳನ್ನು ಮೆಚ್ಚಬಹುದಲ್ಲ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಬಯಸಿದ್ದು ಇದನ್ನೇ. ಕೃಷ್ಣ ಪ್ರಜ್ಞೆ ಬರಿಯ ಭಾರತಕ್ಕೆ ಮೀಸಲಾದುದಲ್ಲ, ಅದು ಭಾರತದ ಅಮೂಲ್ಯ ಕೊಡುಗೆ. ಈ ಕೊಡುಗೆ ಎಲ್ಲರಿಗಾಗಿ ಇತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಈಗ ತರಗತಿ ಶ್ರೀಲ ಪ್ರಭುಪಾದ ಕಿ ಜೈ. ಈಗ ತರಗತಿಯನ್ನು ಮುಂದುವರಿಸೋಣ. ಅಭಯರು ಇದು ದಕ್ಷಿಣ ಭಾರತಕ್ಕೆಲ್ಲ ವ್ಯಾಪಾರ ಅವರ ಇದು ಔಷಧ ವ್ಯಾಪಾರಕ್ಕೆಂದು ಎಲ್ಲ ಹೋಗ್ತಾ ಇರುವಾಗ ಅಲ್ಲಿನೂ ಅವರಿಗೆ ತುಂಬಾ ಹೋಗ್ತಾ ಇರುವಾಗ ಅವರು ಪ್ರತಿ ಸಲ ವ್ಯಾಪಾರಕ್ಕೆಂದು ಪ್ರಯಾಣ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿಯೇ ಎಲ್ಲ ಅವರು ಬರೆದ ಬರವಣಿಗೆಗಳನ್ನು ಕೆಲವೊಂದನ್ನೆಲ್ಲ ಇಟ್ಟುಕೊಳ್ತಿದ್ರು. ಅಂದ್ರೆ ಅಲ್ಲಿ ಹೋದಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ತಿಲ್ಲ. ಟ್ರೈನ್ ಅಲ್ಲಿ ಆಗ್ಲಿ, ಅದರ ನಡೀತಾ ಹೋಗುವಾಗ ಅಥವಾ ಎಲ್ಲಿಯಾದ್ರೂ ಒಂದು ಕಚೇರಿಗೆ ಹೋಗುವಾಗ ಅಲ್ಲಿಯೇ ಅವರು ಒಂದು ಕೃಷ್ಣ ಪ್ರಜ್ಞೆಯನ್ನು ಹರಡಿ ಬಿಡ್ತಿದ್ರು. ಹಾಗೆ ಬರವಣಿಗೆಗಳನ್ನು ಕೊಡ್ತಿದ್ರು ಅವರು ಬರೆಯುವಂತದ್ದು. ಹೀಗೆ ಅವರು ಮಧುರೆಗೆ ಹೋಗ್ತಾ ಇರುವಾಗ ಅಲ್ಲಿ ಒಬ್ರು ವೈದ್ಯಕೀಯ ಮಾರಾಟಗಾರರದ್ದು ಪರಿಚಯ ಆಗ್ತದೆ. ಅವರಿಗೂ ಕೊಟ್ಟಿರ್ತಾರೆ. ಅವರವರ ಸ್ನೇಹಿತರನ್ನು ಭೇಟಿ ಮಾಡಿಸ್ತಾರೆ. ಅಂದ್ರೆ ಇವರಿಗೆ ಈ ಒಂದು ಮುದ್ರಣಕ್ಕೆ ಎಲ್ಲ ಸ್ವಲ್ಪ ಸಹಾಯ ಮಾಡ್ಲಿ, ಧನ ಸಹಾಯ ಮಾಡ್ಲಿ ಅಂತ ಹೇಳ್ಕೊಂಡು. ಹಾಗೆ ಅವರದ್ದು ಸಹ ಭೇಟಿ ಆಗುತ್ತದೆ. ಅವ್ರು ಹೇಳ್ತಾರೆ, ಅವರು ಆಗ ಅಭಯರು ಥಿಂಕ್ ಮಾಡ್ತಾರೆ, ನನ್ನದೊಂದು ಗೀತೋಪನಿಷತ್ತನ್ನು ಇದು ಗೀತೋಪನಿಷತ್ ಬರ್ದ ಬುಕ್ ಅನ್ನು ಸಹ ಇವರ ಒಂದು ಮುದ್ರಣ ಮಾಡ್ತಿದ್ರೆ ತುಂಬಾ ಚೆನ್ನಾಗಿರ್ತದೆ, ಅದಕ್ಕೆ ಇವರು ಸಹಾಯ ಮಾಡ್ತಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ. ಹಾಗೆ ಅವರಿಗೂ ಈ ಒಂದು ಅಳಗಪ್ಪ ಚೆಟ್ಟಿ ಅವರಿಗೂ ಅವರ ಬಗ್ಗೆ ತುಂಬಾ ಆಸಕ್ತಿ ಇರ್ತದೆ. ಆ ಒಂದು ಲೇಖನದ ಬಗ್ಗೆ ಆಯ್ತು ಅವರು ಹೇಳುವಾಗ ಒಪ್ಪಿಗೆ ಕೊಡ್ತಾರೆ. ಆಯ್ತು, ನನ್ನ ಹತ್ರ ಎಷ್ಟು ಶಕ್ತಿ ಆಗುತ್ತೆ ಅಷ್ಟು ನಿಮ್ಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ಕೊಂಡು. ಹಾಗೆ ಅವರು ಹಸ್ತಪ್ರತಿಯ ಕರಡುಗಳನ್ನೆಲ್ಲ ಅದನ್ನು ಶೋಧಿಸಿ ಇನ್ನು ಅದನ್ನು ಹಂತ ಹಂತವಾಗಿ ಮುದ್ರಣ ಮಾಡ್ಬೇಕಂತೆಲ್ಲ ಇಲ್ಲಿ ಮದ್ರಾಸಿನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ಹೇಳ್ಕೊಂಡು ಎಲ್ಲ ಇದು ಒಂದು ಒಳ್ಳೆಯ ಅವಕಾಶ, ಇದನ್ನ ನಾನು ಬಿಟ್ಟು ಕೊಡ್ಬಾರ್ದು. ಇದು ನನ್ನ ಗುರುಗಳ ಒಂದು ಕೋರಿಕೆನೂ ಇದೇ ಆಗಿತ್ತು, ಇದನ್ನ ನಾನು ಮಾಡ್ತಾ ಹೋಗ್ಬೇಕು, ಇದ್ರಲ್ಲಿ ನಾನು ಗೆಲುವು ಸಾಧಿಸ್ಲೇಬೇಕಂತ ಹೇಳ್ಕೊಂಡು ಅವ್ರು ಬರ್ತಾರೆ. ಆದ್ರೆ ಅಲ್ಲಿ ಒಂದು ಕೆಟ್ಟ ಘಟನೆ ಆಯ್ತು. ಏನಂತ ಹೇಳಿದ್ರೆ ಅವ್ರು ಬರ್ದದ್ದು ಈ ಒಂದು ಕರಡು ಪ್ರತಿ ಒಂದೇ ಪ್ರತಿ ಇದ್ದದ್ದು. ಅದು ಮನೆಯಲ್ಲಿ ಬಂದು ಹುಡುಕಾಡುವಾಗ ಅವರು ಎಲ್ಲಿ ಇಟ್ಟಿದ್ದಾರೆ ಅಲ್ಲಿ ಸಿಗ್ತಾನೆ ಇಲ್ಲ. ಇಡೀ ಮನೆಯನ್ನು ಹುಡುಕಿದ್ರು, ಎಲ್ಲರನ್ನು ಕೇಳಿದ್ರು, ಅವರಿಗೆ ಯಾರಿಗೂ ಗೊತ್ತೇ ಇರುವುದಿಲ್ಲ. ಅದೊಂದು ನಿಗೂಢವಾಗಿಯೇ ಉಳಿತದೆ. ಇತ್ತ 1949ರಲ್ಲಿ ಅವರು ಅಭಯರು ಅವರ ಒಂದು ಭಾಷೆ, ಅವರ ರಾಜ್ಯದ ಭಾಷೆ ಬಂಗಾಳಿಯಲ್ಲಿ ಅವರು ಈ ಒಂದು ಹಲವು ಲೇಖನಗಳನ್ನು ಬರೆದು ಅವರ ದೈವ ಸಹೋದರರ ಹತ್ರ ಅದನ್ನು ಗೌಡಿಯ ಮಟ್ಟದ ಪತ್ರಿಕೆಗೆ ಕೊಡ್ತಾರೆ, ಅಲ್ಲಿ ಮುದ್ರಿಸ್ಲಿಕ್ಕೆ ಎಲ್ಲ ಕೊಡ್ತಾರೆ. ಹಾಗೆ ಅವರು ಮುಂದಕ್ಕೆ ಅವರು ಯಾವುದು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಅವರದ್ದು ಎಲ್ಲ ಒಂದು ಲೇಖನಗಳನ್ನು ಅವರು ಆ ಒಂದು ಗೌಡಿಯ ಮಠಕ್ಕಾಗ್ಲಿ ಅಥವಾ ಪ್ರಿಂಟ್ ಮಾಡೋದಕ್ಕಾಗಲಿ ಕೊಟ್ಟಿರ್ತಾರೆ. ಮತ್ತೆ ಅವರು ಲೇಖನಗಳನ್ನು ಬರಿತಾ ಇರ್ತಾರೆ. ಇತ್ತ ಅವರು ಒಂದು 1922ರಲ್ಲಿ ಇದು ಭಕ್ತಿ ಸಿದ್ಧಾಂತರು ಅಭಯನ
ಅಲ್ಲ 1922ರಲ್ಲಿ ಹಿಂದಿನ ಪ್ರಥಮ ಸಂದರ್ಶನದಲ್ಲಿ ಇದ್ದಲ್ಲಿಯೇ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅಭಯನ ರಾಷ್ಟ್ರೀಯತಾವಾದಿ ವಾದಗಳನ್ನು ಖಂಡಿಸಿ ಜಗತ್ತಿನ ದುರಂತ ಇರುವುದು ಆಧ್ಯಾತ್ಮಿಕ ಜ್ಞಾನದ ಕೊರತೆಯಲ್ಲೇ ಹೊರತು ಸಾಮಾಜಿಕ ರಾಜಕೀಯ ಪ್ರಾಪಂಚಿಕ ಕೊರತೆ ಇಲ್ಲ ಅಂತ ಭಕ್ತಿ ಸಿದ್ಧಾಂತರು ಹೇಳಿರ್ತಾರೆ. ಇದು ನಮ್ಮ ಹತ್ರ ಕೊರತೆ ಯಾವುದು ಈ ಸಾಮಾಜಿಕ ರಾಜಕೀಯಕ್ಕಿಂತ ನಮ್ಮ ಹತ್ರ ಇದು ಈ ಒಂದು ದೈವಿಕ ಪ್ರಜ್ಞೆ ಇಲ್ಲದಿರುವುದೇ ಆ ಒಂದು ಕೊರತೆ. ಆ ಒಂದು ದೈವಿಕ ಪ್ರಜ್ಞೆ ಇದ್ರೆ ಈ ಎಲ್ಲಾ ಒಂದು ನಾಯಕರಲ್ಲಿ ಎಲ್ಲಾ ಒಂದು ದೈವ ಪ್ರಜ್ಞೆ ಚಿಗುರಿದ್ರೆ ಎಲ್ಲಾ ದುರಂತಗಳನ್ನು ಪರಿಹರಿಸಬಹುದು ಅಂತ ಹೇಳಿರ್ತಾರೆ. ಕಲ್ಕತ್ತಾದ ಅಮೃತ ಬಜಾರ್ ಸುದ್ದಿ ಪತ್ರಿಕೆ ಅಲಹಾಬಾದ್ ಆವೃತ್ತಿಯ ಸಂಪಾದಕಿಯರಲ್ಲಿ ಉದ್ಧರಿಸುವ ಮೂಲಕ ಅಭಯ ತನ್ನ ಮೊದಲು ಬಂಗಾಳಿ ಲೇಖನವನ್ನು ಆರಂಭಿಸ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಭಾರತದ ಸಂಕಷ್ಟಗಳು ಕೊನೆಗಾಣಲಿಲ್ಲ ಅಂತ ಆ ಸಂಪಾದಕರು ಆ ಒಂದು ಪತ್ರಿಕೆಯ ಒಂದು ಸಂಪಾದಕರು ನೊಂದುಕೊಳ್ತಾರೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಈ ಒಂದು 1950ರಲ್ಲಿ ಮೊಹಮ್ಮದೀಯ ಗೋರಿ ಕಾಲದಲ್ಲಿ ಭಾರತವು ವಿದೇಶಿಯರ ದಾಸ್ಯಕ್ಕೆ ಸಿಕ್ಕಿಕೊಂಡಿತ್ತೆಂಬುದನ್ನು ಅಭಯ ತಿಳಿದಿದ್ದ. ಅದಕ್ಕೆ ಮುನ್ನ ಭಾರತವು ಎಂದೂ ದಾಸ್ಯವನ್ನು ಅನುಭವಿಸಿರ್ಲಿಲ್ಲಂತೆ. ಆ ಭಾರತವು ದೈವ ಪ್ರಜ್ಞೆಯ ರಾಷ್ಟ್ರವಾಗಿತ್ತು. ಆದ್ರೆ ಇಲ್ಲಿಯ ನಾಯಕರು ಈ ಒಂದು ಆಧ್ಯಾತ್ಮಿಕ ಸಂಸ್ಕೃತಿಯನ್ನಾಗಲಿ ಈ ಒಂದು ಆಧ್ಯಾತ್ಮಿಕ ಬಗ್ಗೆ ಏನು ಗೊತ್ತಿಲ್ಲದ ಕಾರಣ ಆ ಒಂದು ಪರಂಪರೆಯನ್ನು ಅವರು ಕೈಬಿಟ್ಟ ಕಾರಣ ಈಗ ಈ ಒಂದು ಭಾರತಕ್ಕೆ ಇಂತಹ ಸ್ಥಿತಿ ಬಂತ ಅಂತೇಳಿ ಇಲ್ಲಿ ಹೇಳ್ತಾರೆ. ಮತ್ತೆ ಅಭಯರ ಒಂದು ಅನೇಕ ಲೇಖನಗಳಲ್ಲಿ ಅವರು ಹೇಳುವುದೇನೆಂದ್ರೆ ಮಾನವನು ಭಗವಂತನನ್ನು ಅವಗಣಿಸಿರುವುದರಿಂದ ಭಗವಂತನ ನೇರ ನಿಯಂತ್ರಣದಲ್ಲಿರುವ ಲೌಕಿಕ ಜಗತ್ತಿನಿಂದ ಶಿಕ್ಷೆಗೆ ಗುರಿಯಾಗುತ್ತಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ನೇರ ಸಂಪರ್ಕ ಇಲ್ಲದ ಕಾರಣ ಈ ಒಂದು ಜಗತ್ತಿನಲ್ಲಿ ಎಲ್ಲರೂ ಶಿಕ್ಷೆಯನ್ನು ಅನುಭವಿಸಿದಾಗೆ. ಪ್ರಕೃತಿಯ ನಿಯಮಕ್ಕೆ ಸರಿಯಾಗಿ ಸ್ಪಂದನೆ ಮಾಡದಿದ್ರೆ ಅದರಿಂದ ನಾವು ಆ ಒಂದು ಪ್ರಕೃತಿಯ ಕಠೋರ ನಿಯಮಗಳಿಂದ ನಾವು ಪಾರಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಇದು ಈ ಒಂದು ಒಂದು ಕಡೆ ಹೇಳ್ತಾರೆ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯ ಭಕ್ತರ ಕೊರತೆಯೇ ದೊಡ್ಡ ಸಮಸ್ಯೆಯಾಗಿದೆ ಅಂತ ಅಭಯರು ವಿವರಿಸ್ತಾರೆ. ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಸಿಕ್ಕಿದವರು ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲಾರರು. ಪ್ರಾಪಂಚಿಕ ಭ್ರಮೆ ಎಂಬುದು ಪಶ್ಚಿಮ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಇದೆ. ಆದ್ರೆ ಭಾರತೀಯರು ಇದನ್ನ ಯಾವತ್ತೂ ಅನುಕರಿಸಬಾರದು. ಒಂದಲ್ಲ ಒಂದು ದಿನ ನಾವು ಇಡೀ ಒಂದು ಜಗತ್ತಿಗೆನೆ ನಾವು ಅಂದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ನಾವು ಒಂದು ಕೃಷ್ಣ ಪ್ರಜ್ಞೆಯನ್ನು ಇದು ಪಸರಿಸಲಿದ್ದೇವೆ ಅಂತ ಹೇಳ್ತಾರೆ. ಗೌಡಿಯ ಪತ್ರಿಕೆಯಲ್ಲಿ ಅಭಯರು ಲೇಖನಗಳನ್ನು ತುಂಬಾ ಪ್ರಕಟಿಸ್ತಾರೆ. ಅಂದ್ರೆ ಅವರ ಹತ್ರ ಒಳ್ಳೆ ರೀತಿಯಲ್ಲಿ ಇರ್ತಾರೆ ದೈವ ಸೋದರರ ಹತ್ರ. ಅವರಿಗೆ ಎಲ್ಲ ಅಭಯರ ಒಂದು ಲೇಖನಗಳನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಗ್ತದೆ. ಮತ್ತೆ ಅವರು ಆ ಒಂದು ಲೇಖನಗಳನ್ನೆಲ್ಲ ಅವರು ಓದಿಕೊಂಡು ಅವರು ಏನ್ ತಿಳ್ಕೊಳ್ತಾರೆ, ಓ ಇದು ನಮ್ಮ ಗುರುಗಳು ಭಕ್ತಿ ಸಿದ್ಧಾಂತ ಠಾಕೂರ್ರ ರೀತಿಯಲ್ಲಿಯೇ ಇವರದೊಂದು ಎಲ್ಲ ಒಂದು ಆ ಲೇಖನಗಳು ಹಾಗೇನೆ ಇದೆ. ಅವರ ಮನಸ್ಥಿತಿ ಹೇಗೆ ಉಂಟು ಹಾಗೇನೆ ಅಭಯರು ಬರೀತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಹಲವಾರು ಸಂಘ ಸಂಸ್ಥೆಗಳಿಗೂ ಅಭಯರು ಭೇಟಿ ಕೊಡ್ತಾರೆ. ಮತ್ತೆ ಅವರ ಮುಖಾಂತರ ಮತ್ತೆ ನಾಯಕರುಗಳಿಗೆ ಇವರೆಲ್ಲರಿಗೆ ಅಭಯರು ಪತ್ರ ಮುಖಾಂತರ ಯಾವತ್ತು ಸಂಬಂಧವನ್ನು ಏರ್ಪಡಿಸಿಕೊಂಡೇ ಇರ್ತಾರೆ. ಒಂದಿನ ಮುಂಬೈಯಲ್ಲಿ ಸರ್ವಧರ್ಮ ಸಮ್ಮೇಳನ ಆಗಿರ್ತದೆ. ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿದ್ರೆ ಈ ಒಂದು ಎಲ್ಲಾ ಧರ್ಮದವರು ಒಂದು ಸಮ್ಮೇಳನ ಮಾಡೋದು. ಅಂದ್ರೆ ಇವಾಗ ಆ ಟೈಮಲ್ಲಿ ಎಲ್ಲ ತುಂಬಾ ಗಲಾಟೆ ಇರುವುದರಿಂದ ಮತ್ತೆ ಎಲ್ಲ ಹಿಂದೂ ಮುಸ್ಲಿಂ ಹೀಗೆ ತುಂಬಾ ಗಲಾಟೆ ಇದು ಜಗಳ ಎಲ್ಲ ಕಲಹ ಎಲ್ಲ ಇರುವುದರಿಂದ ಅಲ್ಲಿ ಸರ್ವಧರ್ಮ ಸಮ್ಮೇಳನ ಏರ್ಪಡಿಸ್ತಾರೆ. ಅಂದ್ರೆ ಎಲ್ಲಾ ಧರ್ಮದವರು ಇನ್ನು ಒಗ್ಗಟ್ಟಾಗಿ ನಾವು ಸಾಮರಸ್ಯದಲ್ಲಿ ಇರೋಣ ಅಂತ ಹೇಳ್ಕೊಂಡು. ಆದ್ರೆ ಇಲ್ಲಿ ಅಭಯರು ಒಂದು ಅಧಿಕಾರಿಗೆ ಒಂದು ಹೇಳ್ತಾರೆ, ನೀವು ಅನುಸರಿಸುವ ವಿಧಾನದಲ್ಲಿ ನಿಮ್ಮ ಸಮ್ಮೇಳನದಿಂದ ವಾಸ್ತವವಾಗಿ ಏನೂ ಸಾಧಿತವಾಗುವುದಿಲ್ಲ. ವಾಸ್ತವ ಪರಿಹಾರವು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ ಶ್ರೀಕೃಷ್ಣನ ಅಲೌಕಿಕ ಸಂದೇಶದಲ್ಲಿ ಇದೆ ಅಂತ ಹೇಳ್ತಾರೆ. ಮತ್ತೆ ಒಂದು 1951ರಲ್ಲಿ ಒಬ್ಬ ಅಮೆರಿಕ ದೂತಾವಾಸ ಬರ್ತಾನೆ. ಅಂದ್ರೆ ಅವರು ಅಮೆರಿಕನ್ ರಿಪೋರ್ಟರ್ ಎಂಬ ಒಂದು ಇದು ಅದರದ್ದು ಬೆಂಬಲಿಗರಾಗಿರ್ತಾರೆ. ಅವರಲ್ಲಿ ಅಭಯರು ಪತ್ರ ವ್ಯವಹಾರ ನಡೆಸಿ ಅವರ ಹತ್ರ ಹೇಳ್ತಾರೆ, ನೀವು ನನ್ಗೆ ಒಂದು ಸ್ವಲ್ಪ ನಿಮ್ಮ ಒಂದು ಅಮೆರಿಕನ್ ರಿಪೋರ್ಟ್ ಅಲ್ಲಿ ನನ್ನದೊಂದು ಕೃಷ್ಣ ಪ್ರಜ್ಞೆಯನ್ನು ಒಂದು ಲೇಖನ ಹಾಕ್ಲಿಕ್ಕೆ ಸ್ವಲ್ಪ ಅದಕ್ಕೆ ಒಂದು
ಒಂದು ಜಾಗ ಕೊಡ್ತೀರಾ ಅಂತ. ಆಗ ಅವರು ಹೇಳ್ತಾರೆ, ನನ್ನದು ನನ್ಗೆ ಯಾವ ಮತಧರ್ಮವನ್ನು ಒಪ್ಪುವುದಾಗಲಿ ತಿರಸ್ಕರಿಸುವುದಾಗಲಿ ಬಯಕೆ ಅಲ್ಲ ನಮ್ದು. ಅವರ ಥಿಂಕಿಂಗ್ ಏನಂದ್ರೆ, ಇವರಿಗೆ ಈಗ ಇದು ಕೊಟ್ರೆ ನೆಕ್ಸ್ಟ್ ಬೇರೆ ಧರ್ಮದವರು ಸಹ ನಮ್ಮ ಒಂದು ರಿಪೋರ್ಟರ್ಗೆ ಕೊಟ್ರೆ ಅಲ್ಲಿಯೂ ಅವರು ಜಾಗ ಅದ್ರಲ್ಲಿ ನಮ್ಮ ಒಂದನ್ನು ಪ್ರಕಟಪಡಿಸ್ತಾರೆ ಅಂತ ಹೇಳಿ ಅವರ ಆಶಯ ಆಗ್ತದೆ. ಬಟ್ ಹೌದು, ಇವರನ್ನು ಆ ಒಂದು ರಿಪೋರ್ಟರ್ನ ಒಂದು ಮೇನ್ ಅಧ್ಯಕ್ಷರಿಗೆ ಇವತ್ತು ನಾನು ಕೃಷ್ಣ ಪ್ರಜ್ಞೆಗೆ ಹರಡ್ಲಿಕ್ಕೆ ಅಲ್ಲಿ ಒಂದು ಲೇಖನ ಬರಲಿಕ್ಕೆ ಕೊಟ್ಲೆ ಬೇರೆಯವರು ಸಹ ಬಂದಾರು ಅಂತ ಹೇಳಿ ಅದಕ್ಕೆ ಇವರ ಬಯಕೆಯನ್ನು ಅವರು ತಿರಸ್ಕರಿಸಿ ಬಿಡ್ತಾರೆ. ತುಂಬಾ ಹೀಗೆ ಅವರು ತುಂಬಾ ಕಡೆ ಈ ಲೇಖನಗಳನ್ನು ಮತ್ತೆ ಅವರು ಎಲ್ಲಿ ಹೋದ್ರಲ್ಲಿ ಕೃಷ್ಣ ಪ್ರಜ್ಞೆಯ ಬಗ್ಗೆ ಹೇಳ್ತಾನೆ ಇರ್ತಾರೆ. ಆದ್ರೂ ಕೆಲವರು ಅದನ್ನು ಕೇಳ್ತಾರೆ, ಕೆಲವರು ಅದರ ಬಗ್ಗೆ ಪ್ರತಿಕ್ರಿಯೆ ತೋರಿಸ್ತಾರೆ, ಅದು ಬೇಡ ಅಥವಾ ಮಾಡ್ತಾರೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಅವರಿಗೆ ಮೆಚ್ಚುಗೆಯ ಪತ್ರಗಳು ಬರ್ತದೆ. ಅವರು ಮೆಚ್ಚುಗೆಯ ಪತ್ರಗಳಿಗೆ ಎಲ್ಲ ಅವರನ್ನು ತುಂಬಾ ಒಳ್ಳೆ ಒಂದು ಸಂಪರ್ಕದಲ್ಲಿ ಇಟ್ಟುಕೊಂಡಿರ್ತಾರೆ. ಮತ್ತೆ ಯಾರಾದ್ರೂ ಭಗವದ್ಗೀತೆಯ ಆಸಕ್ತಿಯಿಂದ ಏನಾದ್ರೂ ಓದಿದ್ರೆ ಅವರನ್ನು ಅವರು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟುಕೊಂಡು ಮತ್ತೆ ಪುನಃ ಅವರ ಆ ಒಂದು ಭಗವದ್ಗೀತೆಯ ಒಂದು ಹೇಗೆ ಅದನ್ನು ಮುಂದಕ್ಕೆ ಆ ಒಂದು ಕಾರ್ಯದ ಬಗ್ಗೆ ಹೇಗೆ ಶ್ರೇಷ್ಠವಾಗಿ ಅದನ್ನು ಮುಂದುವರಿಸಬಹುದು ಇದೆಲ್ಲ ಅವರು ಮಾತನಾಡ್ತಿದ್ರು. ಅಭಯ ಒಂದು ದಿನ ಒಂದು ಒಂದು ಕೈಗಾರಿಕಾ ಉದ್ಯಮಿ ಒಂದು ಕಾರ್ಖಾನೆಗೆ ಅಲ್ಲಿ ಒಂದು ಸಭೆಗೆ ಅವರು ಮಾತನಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ಆಡಳಿತ ಮಂಡಳಿಯವರ ಹತ್ರ ಮಾತಾಡ್ತಾರೆ, ನಿಮ್ಮ ಕಾರ್ಖಾನೆಯಲ್ಲಿ ತುಂಬಾ ಜನ ಕೂಲಿಕಾರರೆಲ್ಲ ಇರ್ತೀರಲ್ಲ, ನಿಮ್ಮ ಒಳಗೆ ಒಂದು ಈ ಆಡಳಿತ ಮಂಡಳಿ ಮತ್ತು ಈ ಕೂಲಿಕಾರರು ಕಾರ್ಮಿಕರ ಬಗ್ಗೆ ಒಂದು ಒಳ್ಳೆಯ ಒಂದು ಸಂಬಂಧ ಏರ್ಪಡ್ಬೇಕಾದ್ರೆ, ಸಾಮರಸ್ಯ ಸಂಬಂಧಗಳನ್ನು ಉಳಿಸ್ಬೇಕಾದ್ರೆ ನೀವು ನಿಮ್ಮ ಒಂದು ಕಾರ್ಖಾನೆಯಲ್ಲಿ ದೊಡ್ಡ ಒಂದು ಹಾಲ್ ಇದ್ರೆ ಅಲ್ಲಿ ನೀವು ಒಂದು ಸಭೆ ಸೇರಿ ಹರೇ ಕೃಷ್ಣ ಮಂತ್ರವನ್ನು ದಿನಾಲು ಯಾವತ್ತು ಸಂಕೀರ್ತನೆ ಮಾಡ್ಬೇಕಂತ ಅವರಿಗೆ ಒಂದು ಸಲಹೆ ಕೊಡ್ತಾರೆ. ಅದು ಒಳ್ಳೆಯದಾಗುತ್ತದೆ, ಸಾಮರಸ್ಯ ಉಂಟು ಮಾಡಲು ಒಳ್ಳೆಯ ಆಡಳಿತಗಾರರು ಮತ್ತು ಕಾರ್ಮಿಕರ ನಡುವೆ ಒಳ್ಳೆ ಸಂಬಂಧ ಏರ್ಪಡಿಸ್ತದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬನು ಕೃಷ್ಣನಿಗೆ ಶರಣಾಗಬೇಕು ಎಂದು ಅಭಯ ಒತ್ತಾಯ ಮಾಡ್ತಿದ್ದ. ಆದರೆ ಅನೇಕರಿಗೆ ತಮ್ಮ ತಮ್ಮ ಮತತತ್ವಗಳೇ ದೊಡ್ಡದಾಗಿರ್ತವೆ. ಅಂದ್ರೆ ಅದೇ ನಮ್ಮ ಮತಧರ್ಮ ಏನ್ ಹೇಳ್ತದೆ, ಆ ಧರ್ಮದಲ್ಲಿ ಏನ್ ಹೇಳ್ತಾರೆ ಅದೇ ಅವರು ಪಾಲಿಸ್ತಾ ಇರ್ತಾರೆ. ಅವರೆಲ್ಲ ಅಭಯನ ಚಟುವಟಿಕೆಯನ್ನು ಮತಾಂತರವಾದಿತನ ಅಂತ ಕೆಲವರು ಎಣಿಸ್ತಾರೆ. ಮತ್ತೆ ಭಗವಂತನನ್ನು ಯಾವುದೇ ಕಾರ್ಯಕ್ರಮದಲ್ಲಿ ದೂರವಿಡಬಾರದೆಂದು ಅಭಯ ತುಂಬಾ ಕಡೆ ಹೇಳ್ತಾರೆ. ಕೃಷ್ಣ ಎಲ್ಲಾ ಜೀವಿಗಳ ಪಿತನಾದ್ದರಿಂದ ಎಲ್ಲಾ ಕಾರ್ಯಕ್ರಮಗಳು, ಎಲ್ಲಾ ಸಂಸ್ಥೆಗಳು, ಎಲ್ಲಾ ಸರಕಾರಗಳು ಅವನ ವ್ಯಾಪ್ತಿಯಲ್ಲಿಯೇ ಬರುತ್ತವೆ ಅಂತ ಹೇಳ್ತಾರೆ. ಮತ್ತೆ ಹೀಗೆ ಅವರು ಪ್ರತಿಯೊಂದು ಕಡೆನೂ ಹೀಗೇನೆ ಹೇಳ್ತಾರೆ. ಅವರಿಗೆ ಕೆಲವು ಕಡೆ ಅವರನ್ನು ಕಡೆಗಣಿಸ್ತಿದ್ರು, ಎಂತ ಇವರು ಯಾವತ್ತು ಈ ಒಂದು ಅವರ ಒಂದು ಲೇಖನದ ಬಗ್ಗೆ ಹೇಳ್ತಾರೆ. ಮತ್ತೆ ಅದನ್ನು ಕೆಲವರು ಒಪ್ಪಿಗೆ ಕೊಡ್ತಿದ್ರು, ಕೆಲವರು ತಿರಸ್ಕಾರ ಮಾಡ್ತಾರೆ. ಆದ್ರೆ ಇವರು ಯಾರಿಗೆಲ್ಲ ಲೇಖನ ಕೊಡ್ತಾರೆ ಅಥವಾ ಅವರಿಂದ ಬಂದ ಪ್ರತ್ಯುತ್ತರ ಬರ್ತದೆ, ಇವರು ಕಳಿಸಿದ ಪತ್ರಕ್ಕೆ ಪ್ರತ್ಯುತ್ತರ ಬಂದ ಅದೆಲ್ಲ ಒಂದು ಅದರ ಪ್ರತಿಗಳನ್ನು ಇವರು ಯಾವತ್ತು ಜೋಡಿಸಿ ಇಟ್ಕೊಳ್ತಿದ್ರ ಅಂತ ಹೇಳ್ತಾರೆ. ಇವರು ಅಭಯರು ಗೌಡಿಯ ಮಠದ ದೈವ ಸೋದರರ ಹತ್ರ ತುಂಬಾ ಚೆನ್ನಾಗಿದ್ದಾರೆ. ಅವರ ಒಂದು ಪ್ರವಚನ ಕಾರ್ಯದಲ್ಲಿ ಹೋಗುದಾಗ್ಲಿ ಈ ತರ ಎಲ್ಲ ಅವರು ತುಂಬಾ ಸ್ವಲ್ಪ ಕಮ್ಮಿಯೇ ಹೋಗ್ತಾರೆ. ಆದ್ರೆ ದೂರವೇ ಇರ್ತಾರೆ. ಗೌಡಿಯ ಮಠದ ಆಂತರಿಕ ಜ್ವಾಲೆಯಿಂದ ಕ್ಷೇಮ ದೂರದಲ್ಲಿ ನಿಂತು ಅಭಯನು ತನ್ನ ಪತ್ರ ವ್ಯವಹಾರವನ್ನು ಚಳುವಳಿಯನ್ನು ಏಕಾಂಗಿಯಾಗಿ ನಡೆಸಿಕೊಂಡು ಬರ್ತಿದ್ದ. ಅಭಯ ಭಗವದ್ಗೀತೆಯ ಪ್ರಚಾರಕ್ಕೆಂದು ಪುನಃ ಅಭಯ ಪರಿಚಯ ಮಾಡಿಕೊಳ್ತಾರೆ. ಪುನಃ ಬ್ಯಾಕ್ ಟು ಗಾಡ್ ಹೆಡ್ ಅನ್ನು ಪುನಃ ಅವರು ಸಂಪಾದಕನೆಂದು ಪರಿಚಯ ಮಾಡಿಸಿಕೊಳ್ತಾರೆ ಈ ದೈವ ಸಹೋದರರ ಹತ್ರ ಎಲ್ಲ. ಅಭಯರು ಲಕ್ನೋದಲ್ಲಿ ಕಾರ್ಖಾನೆಯನ್ನು ಮುಚ್ಚಿ ಪುನಃ ಅವರ ಈ ಒಂದು ಬಿಸ್ನೆಸ್ ಅವರದ್ದು ವ್ಯಾಪಾರ ಅವನತಿಗೆ ಬೀಳಿರುತ್ತದೆ. ಆಗ ಅವರು ಆ ಒಂದು ಕಾರ್ಖಾನೆಯನ್ನು ಮುಚ್ಚಿ ಅಲಹಾಬಾದಿನಲ್ಲಿ ಇನ್ನೊಂದು ಸಣ್ಣ ಮಟ್ಟಿನ ಒಂದು ಕಾರ್ಖಾನೆಯನ್ನು ತೆರೀತಾರೆ ಈ ಒಂದು ಫಾರ್ಮಸಿಯ ಬಗ್ಗೆ. ಅಲ್ಲಿ ಆ ಟೈಮಲ್ಲಿ ಅವರ ಒಂದು ಆದಾಯವು ತುಂಬಾ ಕಮ್ಮಿ ಆಗಿರ್ತದೆ. ಇದನ್ನು ನೋಡಿ ಅವರ ಇದು ಯಾರು ಉಳಿದ ಸದಸ್ಯರೆಲ್ಲ ಕುಟುಂಬದ ಉಳಿದ ಸದಸ್ಯರೆಲ್ಲ ಇವರ ಆದಾಯ ಯಾವತ್ತು ಕಮ್ಮಿ ಆಗುವುದನ್ನು ನೋಡ್ಕೊಂಡೇ ಇರ್ತಾರೆ. ಇನ್ನೊಂದು ಸಲ ಅಭಯರಿಗೆ ಏನಾಗ್ತದೆ, ಅವರ ಗುರುಗಳು ಇವರ ಕನಸಿನಲ್ಲಿ ಬಂದು ಈ ಒಂದು
ಸನ್ಯಾಸ ತೆಗೆದುಕೋ ಅಂತೇಳಿ ಮತ್ತೊಂದು ಸಲ ಹೇಳ್ತಾರೆ. ಆದ್ರೆ ಅಭಯರಿಗೆ ಇವಾಗ ತುಂಬಾ ಜವಾಬ್ದಾರಿ ಒಂದು ಸರಿಯಾಗಿ ಸಂಸಾರದಲ್ಲಿನೂ ಅವರು ಬೇರೆಯವರಿಗೆ ಜವಾಬ್ದಾರಿ ಕೊಟ್ಟಿರುವುದಿಲ್ಲ, ಅವರ ಒಂದು ಮಗನಿಗಾಗ್ಲಿ. ಮತ್ತೆ ಈಚೆಯಲ್ಲಿ ವ್ಯಾಪಾರದ ಇದೂನು ಜವಾಬ್ದಾರಿ ಇದೆ. ಅವರಿಗೆ ಒಂದು ಪ್ರಶ್ನೆಯಾಗಿ ಉಳಿತದೆ ಒಂದು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳೋದು. ಅಲಹಾಬಾದಿನ ವ್ಯಾಪಾರವೂ ಯಶಸ್ವಿ ಆಗುದಿಲ್ಲ. ಅಭಯ ತುಂಬಾ ಶ್ರದ್ಧೆಯಿಂದ ದುಡಿದ್ರುನು ಅದಕ್ಕೆ ಸಿಗುವ ಒಂದು ಪ್ರತಿಫಲ ತುಂಬಾವೇ ಕಮ್ಮಿ ಆಗಿರ್ತದೆ. ಉಳಿದೆಲ್ಲವನ್ನು ನೋಡ್ತಿದ್ದಂತೆ ತನ್ನ ಈಗಿನ ಸ್ಥಿತಿಯನ್ನು ಶಾಸ್ತ್ರ ಗ್ರಂಥಗಳ ಕಣ್ಣಿಂದಲೇ ನೋಡ್ತಿದ್ರು ಅಭಯರು. ಅಲ್ಲಿ ಒಂದು ಭಗವದ್ಗೀತೆಯ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಕೃಷ್ಣನೇ ಹೇಳ್ತಾನೆ, ನನಗೆ ಯಾರಿಗಾದ್ರೂ ವಿಶೇಷ ಅನುಗ್ರಹ ಮಾಡಬೇಕೆನಿಸಿದಾಗ ಸ್ವಲ್ಪ ಸ್ವಲ್ಪವಾಗಿ ಅವನ ಧನವನ್ನು ಕಿತ್ತುಕೊಳ್ಳುತ್ತಾ ಬರುತ್ತೇನೆ, ಆದ್ರೆ ಆ ದರಿದ್ರನನ್ನು ದುಃಖಿಯನ್ನು ಬಂಧು ಬಾಂಧವರು ತಿರಸ್ಕರಿಸ್ತಾರೆ ಅಂತ ಹೇಳ್ತಾರೆ. ಅಭಯರ ಈ ಒಂದು ಕೃಷ್ಣನ ಶ್ಲೋಕ ಅಭಯರ ಒಂದು ಜೀವನದಲ್ಲಿಯೂ ನಾವು ಕಾಣ್ಬೋದು. ಅಂದ್ರೆ ಇತ್ತ ಅಭಯರಿಗೆ ಒಂದು ತಿಂಗಳ ಆದಾಯವು, ಅವರ ಬಿಸ್ನೆಸ್ ಅಲ್ಲಿ ಆದಾಯವೂ ಕಮ್ಮಿ ಇರುತ್ತದೆ. ಈಚೆಯಿಂದ ಅಭಯರಿಗೆ ಒಂದು ಅವರ ಕುಟುಂಬದಿಂದಲೂ ಮಕ್ಕಳಿಂದಾಗ್ಲಿ ಅವರ ಹೆಂಡತಿಯಿಂದಾಗ್ಲಿ ಯಾವ ಒಂದು ಬೆಂಬಲವೂ ಸಿಗುವುದಿಲ್ಲ. ಇದು ಅವರು ಆವಾಗ ಎಣಿಸ್ತಾರೆ, ಇದು ಕೃಷ್ಣ ನನ್ಗೋಸ್ಕರನೇ ನನ್ನ ಈ ನಿಸ್ಸಹಾಯಕ ಪರಿಸ್ಥಿತಿಗೆ ತಂದದ್ದು ಅವನೇ ಕಾಣ್ತದೆ, ನನ್ಗೋಸ್ಕರವೇ ಇದು ಕೃಷ್ಣನ ಬೋಧನೆ ಅಂತ ಅವರು ತಿಳ್ಕೊಳ್ತಾರೆ. ಮತ್ತೆ ಅಭಯರು ಹೇಳ್ತಾರೆ, ನನ್ಗೆ ಈಗ ಚೈತನ್ಯ ಪ್ರಭುಗಳ ಸಂದೇಶವನ್ನು ಬೋಧಿಸುವ ಬಯಕೆ ಬೆಳೆಯುತ್ತಾ ಹೋಗ್ತಾ ಉಂಟು. ಅದರ ಬಗ್ಗೆ ನನಗೆ ಈ ಒಂದು ಬೇರೆ ಈ ಒಂದು ಸಂಸಾರದ ಬಗ್ಗೆ ಆಗ್ಲಿ ಅಥವಾ ವ್ಯಾಪಾರದ ಬಗ್ಗೆ ಆಗ್ಲಿ ನನಗೆ ಈಗ ಅಷ್ಟೊಂದು ಆಸಕ್ತಿ ಇಲ್ಲ, ಬಟ್ ಆದ್ರೂ ಮಾಡ್ಬೇಕಲ್ಲ ಅದನ್ನೆಲ್ಲ ಅಂತ ಹೇಳ್ಕೊಂಡು ಎಣಿಸ್ತಾರೆ. ಅಂದ್ರೆ ಕೃಷ್ಣ ಈಗ ಅವರಿಗೆ ಚೈತನ್ಯ ಸಂದೇಶವನ್ನು ಜಾಸ್ತಿ ಮಾಡ್ಬೇಕಂತ ಆ ಒಂದು ತುಡಿತದಲ್ಲಿ ಇರ್ತಾರೆ. ಮುಂದೆ ಒಂದು ಭಗವದ್ಗೀತೆಯಲ್ಲಿ ಒಂದು ಕುಂತಿದೇವಿಯ ಒಂದು ಪ್ರಾರ್ಥನೆಯಲ್ಲಿ ಬರುತ್ತೆ, ಅದನ್ನು ಪ್ರಸ್ತಾವಿಸ್ತಾರೆ ಅಲ್ಲಿ. ಅಂದ್ರೆ ಅದೊಂದು ಶ್ಲೋಕ ಇರುತ್ತೆ, ಜನ್ಮೈಶ್ವರ್ಯ ಶ್ರುತ ಶ್ರೀಬಿರ್ ಏಕಮಾನ್ ಮದಾಪುಮಾನ್ ನಾಯೇವಾರ್ಹತಿ ಅಭಿದಾಂತುವ ತ್ವಾಂ ಅಕಿಂಚನ ಗೋಚರಂ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣ ಇದು ಕುಂತಿದೇವಿ ಹೇಳ್ತಾರೆ, ಕೃಷ್ಣ ನಿರ್ಗತಿಕರಾದವರು ಮಾತ್ರ ನಿನ್ನನ್ನು ಸುಲಭವಾಗಿ ಸಮೀಪಿಸಬಲ್ಲರು. ಸಾಕಷ್ಟು ಆಸ್ತಿ ಪಾಸ್ತಿ ಉಳ್ಳವರು, ಗೌರವಸ್ಥ ಕುಟುಂಬದವರು ಅಥವಾ ತುಂಬಾ ಶ್ರೀಮಂತರು ಅಥವಾ ತುಂಬಾ ಸೌಂದರ್ಯವಂತರು ಅವರು ಯಾರು ನಿನ್ನ ಹತ್ತಿರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಏಳಿಗೆಗೆ ಶ್ರಮಿಸುತ್ತ ಅನ್ನೋ ಪ್ರಾಮಾಣಿಕ ಭಾವನೆಯಿಂದ ಯಾರು ನಿನ್ನನ್ನು ಇದು ಮಾಡ್ತಾರೋ ಅವರು ಮಾತ್ರ ನಿನ್ನ ಸಮೀಪಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಕುಂತಿದೇವಿ ಕೃಷ್ಣನ ಹತ್ರ ಹೇಳ್ತಾರೆ. ಅದು ಈಗ ಇವರು ಪ್ರಭುಪಾದರು ಇಲ್ಲಿ ನೆನಪಿಸಿಕೊಳ್ತಾರೆ. ಮತ್ತೆ 1950ರಲ್ಲಿ ಅವರು ನಿವೃತ್ತನಾದೆ ಅಂದ್ರೆ ನಿವೃತ್ತನಾದೆ ಅಂತ ಹೇಳ್ತಾರೆ. ಅಂದ್ರೆ ಪೂರ್ತಿ ನಿವೃತ್ತಿ ಆಗಿರುವುದಿಲ್ಲ, ವ್ಯಾಪಾರ ಹೇಗೆ ಸಾಗ್ಲಿ, ಲಾಸ್ ಆಗ್ಲಿ ಅದರಲ್ಲಿ ಲಾಭ ಆಗ್ಲಿ ಅಥವಾ ನಂಗೆ ಎಷ್ಟು ಹಣ ಸಿಕ್ಕತ್ತೆ ಅಷ್ಟೇ ಎಲ್ಲ ನಿನ್ನ ಮೇಲೆ ಬಿಟ್ಟದಂತ ಹೇಳ್ತಾರೆ. ಇತ್ತ ಅಭಯನ ಹೆಂಡತಿ ಅಭಯರನ್ನು ಬಿಟ್ಟು ಅವರ ಒಂದು ತಾಯಿಯ ಮನೆಗೆ ಅಂದ್ರೆ ತಂದೆಯ ಮನೆಗೆ ಹೋಗ್ತಾರೆ. ಅಂದ್ರೆ ಅಭಯನ ಹತ್ರ ಈಗ ಆರ್ಥಿಕ ಸ್ಥಿತಿ ತುಂಬಾ ಹದಗೆಟ್ಟಿ ಇರ್ತದೆ. ಆಗ ಅವರು ಏನ್ ಮಾಡ್ತಾರೆ, ಅಲ್ಲಿ ಅಭಯನ ಮಾವಂದಿ ಅಂದ್ರೆ ಹೆಂಡತಿಯ ತಂದೆಯವರು ಹೇಳ್ತಾರೆ, ನೀವು ನನ್ನ ಮಗಳನ್ನು ಚೆನ್ನಾಗಿ ನೋಡ್ತಾ ಇಲ್ಲ, ಮಕ್ಕಳನ್ನು ಚೆನ್ನಾಗಿ ನೋಡ್ತಾ ಇಲ್ಲ ಅಂತ ಹೇಳಿ ಅಭಯರಿಗೂ ತುಂಬಾ ಅವರನ್ನು ಹೋಗ್ತಾ ಬರ್ತಾ ಇರ್ತಾರೆ. ಆದ್ರೆ ಖರ್ಚಿಗೆ ಬೇಕಾಗುವ ಎಷ್ಟು ತನ್ನ ಹತ್ರ ಹಣ ಇರ್ತದೆ ಅಷ್ಟೇ ಕೊಡ್ತಾರೆ. ಮುಂದಕ್ಕೆ ಅಭಯರು ಹೋಗ್ತಾರೆ ಮಾವನ ಮನೆಗೆ. ಆಗ ಹೇಳ್ತಾರೆ, ಇಲ್ಲಿ ನನ್ನ ಹೆಂಡತಿ ಇನ್ನೂ ಇದ್ರೆ ಇಲ್ಲಿ ಇವಳ ಒಂದು ಇನ್ನು ಪರಿಸ್ಥಿತಿ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಅವರು ಎಲ್ಲ ಅವರ ತಂದೆಯವರೆಲ್ಲ ಇವರಿಗೆ ಅಭಯರಿಗೆ ಏನಾದ್ರೂ ವಿರುದ್ಧವಾದ ಮಾತನ್ನು ಈ ಮಗಳ ಹತ್ರ ಹೇಳ್ತಾರೆ, ಆ ತರ ಎಲ್ಲ ಭಾವನೆ ಇರುತ್ತೆ. ಮುಂದಕ್ಕೆ ಅಭಯರು ಹೇಳ್ತಾರೆ, ಈ ಒಂದು ಇದು ಒಂದು 4 ಒಂದು ಆಶ್ರಮದ ಬಗ್ಗೆ ಅವರು ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಸಂಸಾರದ ಮತ್ತು ಇದು ಈಗ ಅವರು ಅಭಯರು ವಾನಪ್ರಸ್ಥರಂತೆ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಹೇಳ್ತಾರೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇವು ಅಗತ್ಯವಾಗಿಯೇ ಬೇಕು. ಬ್ರಹ್ಮಚರ್ಯದಲ್ಲಿ ಒಂದು ಹುಡುಗನು ತಂದೆ ತಾಯಿ ಆ ಒಂದು ಗುರುವಿನ ಹತ್ತಿರ ಕಳಿಸಿದ್ರೆ ಅಲ್ಲಿ ಗುರು ಅವರಿಗೆ ಪೂರ್ತಿಯಾದ ಜ್ಞಾನವನ್ನು ಕೊಟ್ಟು ಮುಂದಿನ ಆಶ್ರಮದಲ್ಲಿ ಹೇಗೆ ಎಲ್ಲ ನಡೆಸಿಕೊಂಡು ಹೋಗುದಂತ ಹೇಳಿ ಬ್ರಹ್ಮಚರ್ಯದಲ್ಲಿ ಒಳ್ಳೆಯ ಶಿಕ್ಷಣ ನೀಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಹಾಗೇನೆ ಅಭಯರು ಹೇಳ್ತಾರೆ, ವಾನಪ್ರಸ್ಥದಲ್ಲಿನೂ ಅಷ್ಟೇ ನಾವು 50ನೇ ವರ್ಷದಲ್ಲಿ ಅಂದ್ರೆ ರಿಟೈರ್ಮೆಂಟ್ ತೆಗೆದುಕೊಳ್ಬೇಕು, ಮತ್ತೆ ವಾನಪ್ರಸ್ಥ ಆಶ್ರಮದಲ್ಲಿ ಇರ್ಬೇಕು. ಅಲ್ಲಿ ದಂಪತಿಗಳು ಆ ಒಂದು ದಂಪತಿಗಳು ವಾನಪ್ರಸ್ಥ ಆಶ್ರಮದಲ್ಲಿ ಎಲ್ಲಾ ದೇವಸ್ಥಾನವನ್ನು ಎಲ್ಲ ತಿರುಗಬೇಕು, ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚು ಇದು
ತಿಳ್ಕೊಂಡು ಆ ಒಂದು ಪವಿತ್ರ ಕ್ಷೇತ್ರಗಳನ್ನು ಒಂದು ಸುತ್ತು ಬರ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಕೊನೆಯ ಒಂದು ಸನ್ಯಾಶ್ರಮ ಘಟ್ಟದಲ್ಲಿ ಇದು ತನ್ನ ಹೆಂಡತಿಯನ್ನು ಸನ್ಯಾಸಾಶ್ರಮದಲ್ಲಿ ಮನೆಯನ್ನೇ ಬಿಟ್ಟು ಹೊರಗಿರ್ಬೇಕಾಗ್ತದೆ. ಅಂದ್ರೆ ಪೂರ್ತಿಯಾಗಿ ಒಂದು ಧರ್ಮ ಪ್ರಚಾರಕ್ಕಾಗಿ ಧರ್ಮ ಪ್ರಚಾರಕ್ಕಾಗಿ ಮತ್ತು ಭಗವಂತನ ಸೇವೆಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದೇ ಒಂದು ಸನ್ಯಾಸಾಶ್ರಮ ಅಂತ ಹೇಳ್ತಾರೆ. ಮೊದಲು ಏಕಾಂಗಿಯಾಗಿ ಎಲ್ಲ ಹಿಮಾಲಯದ ಪರ್ವತದಲ್ಲಿ ತಪಸ್ಸು ಮಾಡುವ ಒಂದು ಕ್ರಮ ಇತ್ತ ಅಂತ ಹೇಳ್ತಾರೆ. ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಸನ್ಯಾಸ ಆಶ್ರಮದಲ್ಲಿ ಇದ್ದುಕೊಂಡೇ ಧರ್ಮ ಪ್ರಚಾರವನ್ನು ವಿಧಿಸ್ತಿದ್ರು ಅಂತ ಇಲ್ಲಿ ಪ್ರಸ್ತಾಪನೆ ಮಾಡ್ತಾರೆ. ಗೃಹಸ್ಥ ಜೀವನಕ್ಕಿಂತ ವಾನಪ್ರಸ್ಥವನ್ನೇ ಅನುಷ್ಠಾನದಲ್ಲಿ ತಂದುಕೊಂಡಿದ್ರು ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು. ತನ್ನ ವ್ಯಾವಹಾರಿಕ ಸೋಲುಗಳು ಮತ್ತು ಕೌಟುಂಬಿಕ ಕಹಿ ಪರಿಸ್ಥಿತಿಗಳೆಲ್ಲ ಕೃಷ್ಣನ ಅನುಗ್ರಹದಿಂದಲೇ ಬಂದಿವೆ ಎಂದು ಅವನಿಗೆ ಈಗ ಬೋಧವಾಗ್ತದೆ. ಯಾರು? ಅಭಯರಿಗೆ. ಇವೆಲ್ಲವುಗಳಿಂದ ತನ್ನನ್ನು ಮುಕ್ತನಾಗಿ ಮಾಡಿ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಬೇಕೆಂಬ ಶ್ರೀಲ ಭಕ್ತಿ ಸಿದ್ಧಾಂತರ ಆದೇಶವನ್ನು ನಾನು ಪಾಲಿಸ್ಬೇಕು ಅಂತ ಹೇಳಿ ಅಭಯರಿಗೆ ಈಗ ಒಂದು ಅವರು ನೆನಪಿಸ್ತಾರೆ. ಅಲಹಾಬಾದಿನಲ್ಲಿ ಅಭಯ ಸಾಕಷ್ಟು ಹಣವನ್ನು ಸಂಗ್ರಹಿಸಿ ಬ್ಯಾಕ್ ಟು ಗಾಡೆಡ್ ಪತ್ರಿಕೆಯನ್ನು ಬ್ಯಾಕ್ ಟು ಗಾಡೆಡ್ ಪತ್ರಿಕೆಯನ್ನು ಪುನಃ ಸ್ಥಾಪನೆ ಮಾಡ್ತಾರೆ. 8 ವರ್ಷಗಳ ನಂತರ ಬ್ಯಾಕ್ ಟು ಗಾಡೆಡ್ ಪ್ರಥಮ ಪತ್ರಿಕೆಯನ್ನು ಅವರು ಹೊರತರ್ತಾರೆ. ಯಥಾ ಪ್ರಕಾರ ಅವರು ಎಲ್ಲ ಆ ಒಂದು ಈಗ ಅವರು ಎಲ್ಲ ಒಂದು ಅದನ್ನು ಬರೆಯುವುದಾಗ್ಲಿ, ಅದರ ಟೈಪಿಂಗ್ ಮಾಡೋದಾಗ್ಲಿ, ಮುದ್ರಿಸಿದ ನಂತರ ಅವರು ಹಂಚುವ ಕೆಲಸವನ್ನು ಅವರೇ ಮಾಡ್ತಾರೆ. ಪೂರ್ತಿಯಾಗಿ ಆ ಒಂದು ಪತ್ರಿಕೆ ಮಾರಾಟ ಆಗುವ ತನಕದ್ದು, ಮುದ್ರಣದಿಂದ ಲೇಖನ ಬರೆಯುವುದರಿಂದ ಮಾರಾಟ ಆಗುವ ತನಕದ್ದು ಜವಾಬ್ದಾರಿಯನ್ನು ಅವರು ಹೊತ್ತುಕೊಳ್ತಾರೆ. ಕಲ್ಕತ್ತೆಯ ತನ್ನ ಮನೆಗೆ ಬಂದಾಗ ಹಳೆಯ ಗೆಳೆಯರೆಲ್ಲ ಅಭಯನ ಕೋಣೆಯಲ್ಲಿ ಸೇರ್ತಿದ್ರು. ಅಭಯ ಪ್ರವಚನ ಮಾಡ್ತಿದ್ದ, ಭಗವದ್ಗೀತೆಯ ತರಗತಿಗಳನ್ನು ನಡೆಸ್ತಿದ್ದ. ಹೆಂಡತಿ ಮಕ್ಕಳು ತನ್ನ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಲು ಅಭಯ ಆಹ್ವಾನಿಸ್ತಿದ್ದರು. ಆದ್ರೆ ಅಭಯರ ಒಂದು ಮಕ್ಕಳಾಗ್ಲಿ ಅಥವಾ ಅವರ ಹೆಂಡತಿಯಾಗ್ಲಿ ಅದರಲ್ಲಿ ಯಾವುದು ಇಂಟ್ರೆಸ್ಟ್ ಅನ್ನು ತೋರಿಸ್ತಿರ್ಲಿಲ್ಲ. ಅವರು ಅಭಯರ ಒಂದು ಆಲೋಚನೆ ಇತ್ತು, ತಾನು ಮನೆಯಲ್ಲೇ ಎಲ್ಲ ಈ ಒಂದು ಆಧ್ಯಾತ್ಮಿಕ ಬಗ್ಗೆ ಒಂದು ತರಗತಿ ಅಥವಾ ಪ್ರವಚನ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ನನ್ನ ಮನೆಯವರು ಅಥವಾ ನನ್ನ ಒಂದು ಹೆಂಡತಿ ಇದಕ್ಕೆ ಖಂಡಿತ ಬರ್ಬಹುದು ಎಂಬ ಒಂದು ಆಶೆ ಇತ್ತು. ಬಟ್ ಇವರ ಆಶೆಯನ್ನು ಅಲ್ಲಿ ಒಂದು ನೆರವೇರಿದಂತೆ ಕಾಣುವುದಿಲ್ಲ. ತನ್ನ ಬೋಧಕ ಜೀವನ ಪದ್ಧತಿಗೆ ರಾಧಾರಾಣಿ ಕ್ರಮೇಣವಾದರೂ ಹೊಂದಿಕೊಳ್ಳಬಹುದೆಂಬ ಸದಾಶಯದಿಂದ ಅಭಯನು ಹೆಂಡತಿಯನ್ನು ತನ್ನ ದಾರಿಗೆ ಎಳೆಯಲು ಪ್ರಯತ್ನಗಳನ್ನು ಮುಂದುವರಿಸಿದ್ರು. ಆದ್ರೆ ಅಭಯನ ಬೋಧಕ ಜೀವನ ಅವರಿಗೆ ಯಾರಿಗೂ ಇಷ್ಟ ಇರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇದು ಮಾಧವೇಂದ್ರ ಪುರಿ ಅವರದ್ದು ಒಂದು ಅವರು ಮಾಧವೇಂದ್ರ ಪುರಿ ಅಂದ್ರೆ ಅವರು ಚೈತನ್ಯ ಮಹಾಪ್ರಭುಗಳ ಗುರುಗಳಾಗಿದ್ರು ಮತ್ತೆ ಅವರು ಮಹಾನ್ ಬೋಧಕರಾಗಿದ್ರು. ಅಲ್ಲಿ ಅವರು ಹೇಳ್ತಾರೆ, ಭಕ್ತನಾದವನು ಲೋಕದಲ್ಲಿ ಟೀಕೆ ನಿಂದನೆಗಳಿಗೆ ಹೇಗೆ ದಿವ್ಯ ನಿರ್ಲಕ್ಷ್ಯವನ್ನು ತೋರಬೇಕೆಂಬ ಬಗ್ಗೆ ಬರೆದಿದ್ದಾರೆ. ಅವರು ಹೇಳ್ತಾರೆ, ಓ ದೇವತೆಗಳೇ, ಪೂಜ್ಯರೇ, ಕ್ಷಮಿಸಿ, ನಿಮ್ಮ ತೃಪ್ತ್ಯರ್ಥವಾಗಿ ಇನ್ನು ಮುಂದೆ ನಾನು ಏನನ್ನು ಮಾಡಲಾರೆ ಅಂತ ಹೇಳ್ತಾರೆ. ಅಂದ್ರೆ ನನ್ಗೆ ಸದಾ ಕೃಷ್ಣನ ಸ್ಮರಣೆಯಲ್ಲಿ ನನ್ಗೆ ಪ್ರಾಪ ಕ್ರಿಯೆಗಳಿಂದ ನಾನು ಮುಕ್ತನಾಗಿದ್ದೇನೆ, ನನಗೆ ಇಷ್ಟು ಸಾಕು, ನನಗೆ ಇನ್ನು ಬೇರೆ ಪ್ರಯತ್ನಗಳು ಬೇಡ ಅಂತ ಹೇಳ್ತಾರೆ. ಅವರಂದ್ರೆ ಅಷ್ಟು ಕೃಷ್ಣನ ಪಾದ ಕಮಲಗಳಲ್ಲಿ ಅಷ್ಟು ಅವರು ತಲ್ಲೀನರಾಗಿರ್ತಾರೆ. ಅವರನ್ನು ನೋಡಿ ಬೇರೆಯವರು ಹೇಳ್ತಾರೆ, ಕೆಲವರು ಇವರಿಗೆ ಭ್ರಮೆ ಆಗಿದೆನಾ, ಇವರು ದಾರಿ ತಪ್ಪಿದ್ದಾರೆ, ಇವರು ಮೂರ್ಖರು, ಇವರು ಹುಚ್ಚ, ದುರಹಂಕಾರ, ಇಂಥದೆಲ್ಲ ಮಾತು ತುಂಬಾ ಮಂದಿ ಅವರಿಗೆ ಹೇಳ್ತಾರೆ. ಇವರು ಯಾರು ಮಾಧವೇಂದ್ರ ಪುರಿ ಅವರಿಗೆ. ಆಗ ಅವರಿಗೆ ಹೇಳ್ತಾರೆ, ಅವರು ಬೇರೆ ಯಾರು ಏನೇ ಹೇಳಿದ್ರು ನನ್ನ ಶಕ್ತಿ ಅನುಸಾರ ನಾನು ಭಗವಂತನ ಪಾದ ಅರವಿಂದಗಳನ್ನು ಸೇವಿಸುವ ಸಂಕಲ್ಪದಿಂದ ನನ್ನ ಮನಸ್ಸನ್ನು ಒಂದು ಕ್ಷಣವೂ ನಾನು ಚಲಿಸುವುದಿಲ್ಲ ಅಂತ ಹೇಳ್ತಾರೆ. ಮುಂದಕ್ಕೆ 1952 ಮಾರ್ಚ್ ತಿಂಗಳಲ್ಲಿ ಅವರು ಗಾಡೆಡ್ ಬ್ಯಾಕ್ ಟು ಗಾಡೆಡ್ ನ ಇನ್ನೊಂದು ಸಂಚಿಕೆ ಹೊರತರ್ತಾರೆ. ಅಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತರ ಒಂದು ಕಥನಗಳನ್ನೇ ಜಾಸ್ತಿ ಅವರು ಅಲ್ಲಿ ಬರ್ದಿರ್ತಾರೆ. ಅವರು ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಹೇಗೆ ಯಾವುದೆಲ್ಲ ವಿಷಯಗಳನ್ನು ಹೇಳ್ತಿದ್ರು ಅದರ ಬಗ್ಗೆನೇ ಜಾಸ್ತಿ ಅವರು ಹೇಳ್ತಿದ್ರು. ಅವರ ಒಂದು ಅಂದ್ರೆ ಅವರ ತಂದೆಯವರ ಒಂದು ಭಕ್ತಿ ವಿನೋದ್ ಠಾಕೂರ್ ಅವರು ಹೇಗೆ ಒಂದು ಗೃಹಸ್ಥರಾಗಿ ನ್ಯಾಯಾಧೀಶರಾಗಿ ಅವರ ಅಧಿಕಾರ ಅವಧಿಯಲ್ಲಿ ಇರುವಾಗ ಅವರು ಇಂಗ್ಲಿಷ್ ಭಾಷೆ, ಸಂಸ್ಕೃತ ಮೊದಲಾದವುಗಳ ಭಾಷೆಯಲ್ಲಿ ಗ್ರಂಥಗಳನ್ನು ಬರೆದು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಲೇಖನಗಳನ್ನು ಬರೆದು ಅವರು ಯಾವ ರೀತಿ ಇದು ಶ್ರದ್ಧಾ ಭಕ್ತಿಯಿಂದ ಇದ್ರು ಅಂತೇಳಿ ಅವರ ಒಂದು ಲೇಖನದಲ್ಲಿ ಇದು ಬರೀತಾರೆ. ತಂದೆಯವರ ಆ ಒಂದು ಭಕ್ತಿ ಕೈಂಕರ್ಯವನ್ನು ನೋಡಿ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳಿಗೂ ತಮ್ಮ ಈ ಒಂದು ಆಧ್ಯಾತ್ಮಿಕದ ಬಗ್ಗೆ ಬಾಲ್ಯದಲ್ಲಿಯೇ ಅವರಿಗೆ ಸ್ಫೂರ್ತಿ ಬಂತಂತೇಳಿ
ಇಲ್ಲಿ ಹೇಳ್ತಾರೆ. ಮಾಸಪತ್ರಿಕೆಯನ್ನು ಹೊರತರುವ ವಿಷಯದಲ್ಲಿ ಮಗ್ನನಾಗಿದ್ದ ಅಭಯ ಇತರ ಚಟುವಟಿಕೆಗಳನ್ನು ಕಾಟಾಚಾರಕ್ಕೆ ಮಾಡ್ತಿದ್ದಾರೆ. ಈಗ ಅವರಿಗೆ ಈ ಒಂದು ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚು ಹೆಚ್ಚು ಒಲವು ಬಂದ ಕಾರಣ, ಮತ್ತೆ ಚೈತನ್ಯ ಸಂದೇಶವನ್ನು ಹರಡ್ಬೇಕಂತ ಒಲವು ಬಂದ ಕಾರಣ, ಮತ್ತೆ ಹೆಚ್ಚು ಹೆಚ್ಚು ಅವರು ಆಧ್ಯಾತ್ಮಿಕ ಲೇಖನಗಳನ್ನು ಬರಿತಾ ಇದ್ದಾರೆ. ಈಗ ಅವರಿಗೆ ಏನಾಗ್ತದೆ, ಈ ಒಂದು ಫ್ಯಾಮಿಲಿಯ ಅವರ ಒಂದು ಕುಟುಂಬದ ಬಗ್ಗೆ, ವ್ಯಾಪಾರದ ಬಗ್ಗೆ ಎಲ್ಲ ಒಂದು ಆಸಕ್ತಿ ಕಳೆದುಕೊಂಡು ಅವರು ಕಳೆದುಕೊಳ್ತಾ ಇದ್ದಾರೆ. ಮತ್ತೆ ರಾತ್ರಿ ಅವರು ಎಷ್ಟು ಕಷ್ಟಪಡ್ತಿದ್ರಂತೆ ಈ ಎಲ್ಲ ಕೆಲವು ಲೇಖನಗಳನ್ನು ರಾತ್ರಿ ಅವರು ಒಂದು ರೈಲಿನಲ್ಲಿ ಹೋಗ್ತಾ ಇರುವಾಗ ಬೇರೆಯವರೆಲ್ಲ ಮಲಗಿದ ನಂತರ ಇವರು ರಾತ್ರಿಯಲ್ಲಿ ಇದು ಹಲವು ಲೇಖನಗಳನ್ನೆಲ್ಲ ಬರಿತಿದ್ರು ಅಂತ ಹೇಳ್ತಾರೆ. ಮತ್ತೆ ಅವರು ಹೇಳ್ತಾರೆ, ಈಗ ಅವರು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಹಲವಾರು ಒಂದು ಸನ್ನಿವೇಶಗಳನ್ನು ನೋಡ್ತಾರೆ. ಅಲ್ಲಿ ಹೆಂಗಸರು ಏಕಾಂಗಿಯಾಗಿ ಪ್ರಯಾಣ ಮಾಡ್ತಿದ್ದದ್ದು, ಮತ್ತೆ ಕೆಲವು ದುಶ್ಚಟಕ್ಕೆ ಒಳಗಾಗುವುದನ್ನೆಲ್ಲ ಅಭಯರು ಗಮನಿಸ್ತಾರೆ. ಅದನ್ನೆಲ್ಲ ನೋಡಿ ಈ ಏಕಾಂಗಿಯಾಗಿ ಹೆಂಗಸರು ಆ ಟೈಮಲ್ಲಿ ಹೊರಗೆ ಹೋಗ್ತಿರ್ಲಿಲ್ಲ, ಈಗಿನಾಗೆ ಎಲ್ಲ ಹೊರಗಡೆ ಹೋಗ್ತಿರ್ಲಿಲ್ಲ. ಅವಾಗೆಲ್ಲ ತುಂಬಾ ಒಂದು ಹಿಂದೂ ಸಂಸ್ಕೃತಿಯನ್ನು ತುಂಬಾ ಪರಿಪಾಲಿಸಿದ್ರು. ಮತ್ತೆ ಧೂಮಪಾನ ಅಂತ ಯಾವ ಹೆಂಗಸರು ಈ ಹಿಂದೂ ನಮ್ಮ ಭಾರತ ದೇಶದಲ್ಲಿ ಎಳಿತಿರ್ಲಿಲ್ಲ. ಬಟ್ ಇವರು ಹೋಗ್ತಾ ಇರುವಾಗ ರೈಲಲ್ಲಿ ಹೋಗ್ತಾ ಇರುವ ಅದೆಲ್ಲ ಒಂದು ಚಿತ್ರಣವನ್ನು ಕಾಣ್ತಿದ್ರು. ಅದನ್ನು ನೋಡಿ ಅವರು ಹೇಳ್ತಿದ್ರು, ಪಾಶ್ಚಾತ್ಯ ದೇಶದ ಎಲ್ಲಾ ಒಂದು ಸಂಸ್ಕೃತಿಯನ್ನು ನಮ್ಮ ದೇಶದಲ್ಲೂ ಈಗ ಅಳವಡಿಸಿಕೊಂಡು ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೃಷ್ಣನಿಲ್ಲದ ಪ್ರಗತಿಶೀಲ ಔದ್ಯೋಗಿಕ ಭಾರತ ಅವರಿಗೆ ಬೇಕಾಗಿತ್ತು. ಬೇಸಾಯಕ್ಕೆ ಒಳಗಾದ ವಿಶಾಲ ಭೂಪ್ರದೇಶಗಳನ್ನು ಅವರು ಕಿಟಕಿಯಿಂದಲೇ ನೋಡ್ತಿದ್ರು. ಎಲ್ಲ ಈ ಒಂದು ಗದ್ದೆಗಳು ಮತ್ತೆ ಭೂಪ್ರದೇಶ ಎಲ್ಲ ಈ ಒಂದು ಕೃಷಿ ರಹಿತವಾಗಿತ್ತು ಅಂತ ಹೇಳ್ತಾರೆ. ಆದ ಕಾರಣ ಜನರು ಇಲ್ಲಿ ಹಸಿದಿದ್ರು ಅಂತ ಹೇಳ್ತಾರೆ. ಅಭಯ ಒಮ್ಮೊಮ್ಮೆ ಪತ್ರಿಕೆ ಓದಿ ಬ್ಯಾಕ್ ಟು ಗಾಡೆಡ್ ನಲ್ಲಿ ಉತ್ತರ ನೀಡಬೇಕೆಂದು ಲೇಖನವನ್ನು ಅಥವಾ ಒಂದು ಪ್ರಬಂಧ ಬರೆಯಲು ಪ್ರೇರಕವಾದ ಲೇಖನವನ್ನು ಕತ್ತರಿಸಿ ಇಟ್ಟುಕೊಳ್ತಿದ್ದ. ಅಭಯರು ಈ ಒಂದು ಕೆಲವು ಕಡೆ ಅವರು ಬೇರೆ ಪತ್ರಿಕೆಗಳನ್ನು ಓದಿ ಅದರಲ್ಲಿ ಇವರಿಗೆ ಇಷ್ಟವಾದದ್ದನ್ನೆಲ್ಲ ಅವರು ಒಂದು ಲೇಖನವನ್ನು ಕಟ್ ಮಾಡಿ ಒಂದು ಶೇಖರಣೆ ಮಾಡುವ ಒಂದು ಅಭ್ಯಾಸವನ್ನು ಇಟ್ಟುಕೊಳ್ತಿದ್ರು. ಚೈತನ್ಯ ಪ್ರಭುವಿನ ಹೆಸರು ಜಗತ್ತಿನ ಪ್ರತಿಯೊಂದು ಪಟ್ಟಣ ಗ್ರಾಮದಲ್ಲಿ ಪರಿಚಿತವಾಗುತ್ತದೆ ಎಂದು ಚೈತನ್ಯ ಭಾಗವತವು ಭವಿಷ್ಯವು ನುಡಿದಿತ್ತು. ಶೀಲ ಭಕ್ತಿ ಸಿದ್ಧಾಂತರು ಹಾಗೇನೆ ಬಯಸಿದ್ರು ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಮುಂದಕ್ಕೆ ಅವರು ಏನು ಇದು ಬ್ಯಾಕ್ ಟು ಗಾಡೆಡ್ ಪತ್ರಿಕೆಯ ಬಗ್ಗೆ ಅವರು ಇಂಗ್ಲೆಂಡಿನ ಒಂದು ಬೋಧಕರ ಹತ್ರ ಚರ್ಚೆ ಮಾಡ್ತಾರೆ. ಆ ಒಂದು ವಿದೇಶಕ್ಕೆ ಕಳಿಸುವ ಪ್ರಚಾರವಾಗಿ ಅದು ಯಾವ ಪರಿಣಾಮವೂ ಇಲ್ಲಿ ಇದು ಪರಿಣಾಮವಾಗ್ಲಿಲ್ಲ ಅಂತ ಹೇಳ್ತಾರೆ. ಕೆಲವರು ಅದರಲ್ಲಿ ಮತ್ತೆ ಮುಂದಕ್ಕೆ ಹೇಳ್ತಾರೆ, ಪ್ರಪಂಚದ ಎಲ್ಲಾ ಕಡೆ ಇಂಗ್ಲಿಷ್ ಓದಬಲ್ಲವರಿದ್ದರು, ಆದ್ರೆ ಕೆಲವರಾದ್ರೂ ಶ್ರೀಮದ್ ಭಾಗವತದ ಮತ್ತು ಭಗವದ್ಗೀತೆಯ ವಿಚಾರಗಳನ್ನು ಮೆಚ್ಚಬಹುದಲ್ಲ. ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಬಯಸಿದ್ದು ಇದನ್ನೇ. ಕೃಷ್ಣ ಪ್ರಜ್ಞೆ ಬರಿಯ ಭಾರತಕ್ಕೆ ಮೀಸಲಾದುದಲ್ಲ, ಅದು ಭಾರತದ ಅಮೂಲ್ಯ ಕೊಡುಗೆ. ಈ ಕೊಡುಗೆ ಎಲ್ಲರಿಗಾಗಿ ಇತ್ತು ಅಂತ ಹೇಳ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿಗೆ ಇವತ್ತಿನ ತರಗತಿಯನ್ನು ನಾವು ಮುಗಿಸೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿರುವ ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಸ್ತೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಎಲ್ಲರೂ ಹಾಕಿದ್ರಲ್ಲ? ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹಾ ನಾಗವಣಿ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹಾಜರ್ ಹಾಕ್ಲಿಲ್ಲ ಮಾತಾಜಿ. ಹಾಕಿಲ್ಲ, ಆಗಿಲ್ಲ ನಂದು ಓಪನ್. ಚಾಟ್ ಬಾಕ್ಸ್ ಅಲ್ಲಿ
ಹಾ? ಇಲ್ಲವಾ? ಕ್ಲೋಸ್ ಆಗಿದೆ, ನನ್ಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಹಾಜರಿ. ಆಗ್ತದೆ ಇವಾಗ. ಯಾಕಿದೆ ಹಾಕಿ. ಆಯ್ತು ಧನ್ಯವಾದ. ಏನು ಆಗೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಆಯ್ತಲ್ಲ ಮಾತಾಜಿ, ಎಂಡ್ ಮಾಡೋಣ. ಹಾ ಆಯ್ತು ಮಾತಾಜಿ. ಪ್ರೇಮರಾಘವ ಮಾತಾಜಿ. ಆಗೋದೇ ಇಲ್ಲ.